ಓ ಮಾತಾಜಿ, ಇದರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಏನ್ ಮಾಡೋದು? ಶೇರಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಹರೇ ಕೃಷ್ಣ. ನಾನು ಪುಸ್ತಕದಿಂದ ಹೇಳ, ನನಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಭಗವದ್ಗೀತೆ ಶೇರ್ ಮಾಡ್ಲಿಕ್ಕೆ. ಹರೇ ಕೃಷ್ಣ. ಹಾ ಮಾತಾಜಿ, ನಮ್ಮ ಹತ್ರನು ಪುಸ್ತಕ ಇದೆ ಮಾತಾಜಿ. ಏನ್ ಮಾಡ, ಒಂದ್ ನಿಮಿಷ ಟ್ರೈ ಮಾಡ್ತೀರಿ ಇನ್ನೊಮ್ಮೆ. ಹರೇ ಕೃಷ್ಣ. ಸರಿ ಮಾತಾಜಿ. ಕಾಣ್ತಾ ಇದೆಯಾ ಹರೇ ಕೃಷ್ಣ? ಇಲ್ಲ ಮಾತಾಜಿ. ಏನ್ ಕಾಣಿಸ್ತಿಲ್ಲ ಮಾತಾಜಿ. ಏನು ಬರ್ತಾ ಇಲ್ಲ ಮಾತಾಜಿ. 1 ಮಿನಿಟ್, ನಾನು ಮಾಡ್ತೇನೆ. ಮಾತಾಜಿ ಆಗ್ಲಿಲ್ಲ ಅಂದ್ರೆ ನಾನ್ ಫೋನ್ ಅಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ ಮಾತಾಜಿ. ಬೇಡ ಬೇಡ, ಅಂದ್ರೆ ಲ್ಯಾಪ್ಟಾಪ್ ಇಲ್ಲ ನನ್ನ ಹತ್ರ. ನೋ ಪ್ರಾಬ್ಲಮ್. ಈಗ ಕಾಣ್ತಾ ಇದೆಯಲ್ಲ? ಬರ್ತಾ ಇದೆ ಮಾತಾಜಿ. ಈಗ ಬರ್ತಾ ಇದೆ ಮಾತಾಜಿ. ಏನಾಗ್ತದೆ ಗೊತ್ತಾ, 6ನೇ ಚಾಪ್ಟರ್ ಇದೆ. ಪೇಜ್ ನಂಬರ್ ಎಷ್ಟಿದೆ ಮಾತಾಜಿ? 5ನೇ ಚಾಪ್ಟರ್ ಪೇಜ್ ನಂಬರ್ ಎಷ್ಟಿದೆ? 251 ಮಾತಾಜಿ. 251. 251. ಇಲ್ಲಿ ಏನಾಗಿದೆ ಅಂದ್ರೆ ಇದ್ರದ್ದು ಪೇಜಸ್ಸು, ಇದು ಹೇಗೆ ಪೇಜನ್ನ ತೆಗೆಯೋದು, ನನಗೆ ಬೇರೆ ತರ PDF ಇದೆ ಇದರಲ್ಲಿ. ಹೇಗೆ ಅಂದ್ರೆ ಪೇಜ್ ನಂಬರ್ ಎಲ್ಲಿ ಹಾಕೋದು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮಾತಾಜಿ. ಪೇಜ್ ನಂಬರು ಎಷ್ಟಿದೆ? 251. ಓಕೆ, 1 ಮಿನಿಟ್. 251 ಅಲ್ಲ? ಹೌದೌದು. ಹಾ ಹೌದು ಮಾತಾಜಿ. ತುಂಬಾ ಸ್ಲೋ ಆಗ್ತದೆ ಇದು. ಇದರಲ್ಲಿ ಇಲ್ವೇ ಇಲ್ಲ ಮಾತಾಜಿ, ಇಷ್ಟೇ ಇರೋದು. 2ನೇ ಅಧ್ಯಾಯ ಮಾತ್ರ ಇದೆ, ಗೀತಾ ಸಾರ ಸಂಗ್ರಹ ಮಾತ್ರ ಇದೆ, ಇದರಲ್ಲಿ ಇನ್ನಿಲ್ಲ. ಹರೇ ಕೃಷ್ಣ, ಇದರಲ್ಲಿ ಇಲ್ಲ. ನಾನು ಇಂಗ್ಲಿಷ್ ಹಾಕೋತೇನೆ, ಆಯ್ತಾ? ಹರೇ ಕೃಷ್ಣ. ಇಂಗ್ಲಿಷ್ ಆಗ್ಬೋದಾ ಹರೇ ಕೃಷ್ಣ? ಆಗ್ಬೋದು ಮಾತಾಜಿ. ಚಾಪ್ಟರ್ 5 ಅಲ್ವಾ ಹರೇ ಕೃಷ್ಣ? ಹೌದು. ಆದರೆ ನಾ ಕನ್ನಡದಲ್ಲೇ ಹೇಳೋದು ಹರೇ ಕೃಷ್ಣ. ನಾನೇನು ಇಂಗ್ಲೀಷಲ್ಲಿ ಓದೋದಿಲ್ಲ, ಏನಿಲ್ಲ, ಸುಮ್ಮನೆ ಹಾಕೊಂಡಿದ್ದೇನೆ ಹರೇ ಕೃಷ್ಣ. ತೊಂದ್ರೆ ಇಲ್ಲ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ರಾಧಾ ನಮೋಸ್ತುತೆ. ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ಇವತ್ತು ನಾವು ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಅಥವಾ ಕರ್ಮಯೋಗ ಇದನ್ನ ನಾನು ನೋಡ್ತಾ ಇದ್ದೇವೆ. ಹರೇ ಕೃಷ್ಣ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಈ ಅಧ್ಯಾಯದ ಹೆಸರೇನು? ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಜ್ಞಾನದಿಂದ ಕಾರ್ಯವನ್ನು ಮಾಡುವಂತ ಭಗವಂತ ಹೇಳ್ತಾನೆ ಅಲ್ವಾ. ಸೊ ಈಗ ಶ್ಲೋಕ 1ರಲ್ಲಿ ಏನ್ ಹೇಳ್ತಾನೆ ನೋಡೋಣ. ಸನ್ಯಾಸಂ ಕರ್ಮಣಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯೋತೆ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇಲ್ಲಿ ಏನ್ ಹೇಳ್ತಾನೆ ಅರ್ಜುನ, ಕೃಷ್ಣ ನೀನು ಮೊದಲು ಕರ್ಮವನ್ನು ಬಿಡು ಅಂತ ಹೇಳಿದೆ, ಆಮೇಲೆ ಭಕ್ತಿಪೂರ್ವಕ ಕರ್ಮವನ್ನು ಮಾಡು ಹೇಳಿದೆ. ಇದು ನನಗೆ ಯಾವುದು ಶ್ರೇಷ್ಠ? ಕರ್ಮವನ್ನು ಬಿಡುವುದು ಶ್ರೇಷ್ಠವೋ ಭಕ್ತಿಪೂರ್ವಕ ಕರ್ಮವನ್ನು ಮಾಡುವುದು ಶ್ರೇಷ್ಠವೋ? ನಿಮಗೆ ಹೇಳಿದ್ರಲ್ಲಿ ಯಾವುದು ಶ್ರೇಷ್ಠ? ಹರೇ ಕೃಷ್ಣ. ಭಕ್ತಿ ಪೂರ್ವಕವಾಗಿ ಕರ್ಮ ಮಾಡೋದು ಮಾತಾಜಿ. ಭಕ್ತಿ ಪೂರ್ವಕವಾದ ಕರ್ಮ ಶ್ರೇಷ್ಠ. ಕರ್ಮ ಶ್ರೇಷ್ಠ. ಅದು ಯಾಕೆ ಶ್ರೇಷ್ಠ? ಭಕ್ತಿಪೂರ್ವಕ ನೇರವಾಗಿ ಕೃಷ್ಣನ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸಬಹುದು. ನೇರವಾಗಿ ಮಾತಾಜಿ, ಕೃಷ್ಣನ್ ಅದ್ರಲ್ಲಿ ಫಲಾಪೇಕ್ಷೆ ಇರಲ್ಲ ಮಾತಾಜಿ. ಎಲ್ಲ ಕೃಷ್ಣನಿಗೆ ಸೇವೆ ಅಂತ ಮಾಡ್ತೀವಿ ಮಾತಾಜಿ. ಅದು ಯಾಕೆ? ಫಲನ ಈಗ ಕರ್ಮವನ್ನು ತ್ಯಾಗ ಮಾಡಿದ್ರೆ ಅದು ಯಾಕೆ ಒಳ್ಳೇದಲ್ಲ? ಮಾತಾಜಿ ಅವರು ಕರ್ಮನೇ ಮಾಡ್ದಿರ ಸುಮ್ನೆ ಕುತ್ಕೊಂಡಿರ್ತಾರೆ ಮಾತಾಜಿ. ಅವ್ರು ಏನು ಕೆಲ್ಸನೇ ಮಾಡ್ದಿರ ಮಾತಾಜಿ. ಏನಾಯ್ತಂತೆ ಅವಾಗ? ಹರೇ ಕೃಷ್ಣ. ಅದು ಅವರು ಕರ್ತವ್ಯನ ಮಾಡ್ದಿರ ಇರೋದಂಗ ಆತೈತಲ್ಲ ಮಾತಾಜಿ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ಮಾಡ್ತೀವಿ, ಮತ್ತೆ ಅದು ಕರ್ತವ್ಯನ ದೇವ್ರಿಗೋಸ್ಕರ ಮಾಡ್ತೀವಿ ಮಾತಾಜಿ. ಇಲ್ಲ, ಅವ್ರು ಕರ್ತವ್ಯ ಮಾಡಿದ್ರೆ ನನಗೆ ಮೈಗೆ ಕರ್ತವ್ಯದ ಒಂದು ಕೆಲಸ ಮಾಡೋದ್ರಿಂದ ಕರ್ಮ ಬಂಧನ ಉಂಟಾಗುತ್ತೆ, ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಕರ್ಮ ಸನ್ಯಾಸವನ್ನು ತೆಗೆದುಕೊಳ್ತಾರೆ. ಅದು ಯಾಕೆ ಒಳ್ಳೇದಲ್ಲ? ಅವ್ರಿಗೆ ಆಸೆ ಇರುತ್ತೆ ಮಾತಾಜಿ. ಅವ್ರಿಗೇನು ಆಸೆ ಫಲದ ಇಲ್ಲ? ಹಾ? ಅವರಿಗೆ ಫಲದಲ್ಲಿ ಆಸೆ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ. ಅವರು ನಟನೆ ಮಾಡ್ತಾ ಇರ್ತಾರೆ ಮಾತಾಜಿ. ಸನ್ಯಾಸಿ ತಗೊಂಡಿರೋ ತರ ನಟನೆ, ಆದ್ರೆ ಎಲ್ಲಾನು ಅನುಭವಿಸ್ತಾ ಇರ್ತಾರೆ ಮಾತಾಜಿ ಅವರು. ಏನನ್ನು ಅನುಭವಿಸ್ತಾ ಇರ್ತಾರೆ? ಮಿಥ್ಯಾಚಾರಿಗಳ ತರ ವರ್ತನೆ ಮಾಡ್ತಾರೆ. ಮಿಥ್ಯಾಚಾರಿಗಳ ವರ್ತನೆ ಮಾಡಿ. ಈಗ ಸೊ ಇಲ್ಲಿ ಅರ್ಜುನನ ಪ್ರಶ್ನೆ ಏನು ಅಂದ್ರೆ, ಕರ್ಮವನ್ನು ಬಿಟ್ಟು ಬಿಡಬೇಕಾ? ನಾನು ಬಿಟ್ಟು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ, ಸನ್ಯಾಸ ತಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ನೀ ಕರ್ಮ ಮಾಡಿದ್ರೆ ನನಗೆ ಬಂಧನ ಉಂಟಾಗತ್ತೆ, ನನಗೆ ಪಾಪ ಪುಣ್ಯ ಕರ್ಮಗಳ ಒಂದು ಇದು ಬರುತ್ತೆ. ಸೊ ಹೀಗಿದ್ದಾಗ ನನಗೆ ಈ ಕರ್ಮನೇ ಬೇಡ, ಬಿಟ್ಬಿಡ್ತೇನೆ ಅಂತ ಹೇಳ್ತಾನೆ. ಈಗ ನೀನು ಮತ್ತೊಮ್ಮೆ ಕೃಷ್ಣ ಏನ್ ಹೇಳ್ತಾನೆ, ಜ್ಞಾನದಿಂದ ಕರ್ಮವನ್ನು ಮಾಡು, ನೀನು ಕರ್ಮವನ್ನು ಬಿಟ್ಟು ಬಿಡಬೇಡ, ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ನಂಗೆ ಇದು ಯಾವುದು ಒಳ್ಳೇದು ಇದನ್ನ ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ನಮಗೆ ಗೊಂದಲ ಉಂಟಾದಾಗ ನಾವು ಯಾರ ಹತ್ರ ಹೋಗ್ಬೇಕು? ಹರೇ ಕೃಷ್ಣ. ಗುರುಗಳ ಹತ್ರ ಹೋಗ್ಬೇಕು. ಗುರುಗಳ ಹತ್ರ ಹೋಗ್ಬೇಕು. ಗ್ರಂಥಗಳನ್ನು ಓದ್ಬೇಕು. ಹಾ, ಧರ್ಮ ಗ್ರಂಥಗಳನ್ನು ಓದ್ಬೇಕು, ಗುರುಗಳ ಹತ್ರ ಹೋಗ್ಬೇಕು. ಗುರುವಿನಿಂದ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಧರ್ಮ ಗ್ರಂಥಗಳನ್ನು ಅರ್ಥ ಮಾಡ್ತಕ್ಕಂಥ ಶಕ್ತಿ ನಾವು ಗುರುವಿನ ಮೂಲಕ ನಾವು ಧರ್ಮ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ನಮಗೆ ಧರ್ಮ ಗ್ರಂಥ ಭಗವದ್ಗೀತೆ ಇದೆ, ಅದನ್ನ ನಮಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ. ಸೊ ಹಾಗಾಗಿ ಇಲ್ಲಿ ಅರ್ಜುನನಿಗೆ ಗೊಂದಲ ಉಂಟಾಗಿದೆ. ಕರ್ಮವನ್ನು ತ್ಯಾಗ ಮಾಡಬೇಕಾ ಅಥವಾ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕಾ? ಸೊ ಹೀಗೆ ಎರಡನ್ನೂ ಕೂಡ ಅವನಿಗೆ ಕೃಷ್ಣ ಹೇಳಿರೋದ್ರಿಂದ ಅವನಿಗೆ ಕನ್ಫ್ಯೂಷನ್ ಆಯ್ತು. ಈಗ ಅವನು ಪ್ರಶ್ನೆ ಕೇಳಿದ. ಗುರುವಾದ ಅರ್ಜುನ ಶಿಷ್ಯ, ಭಗವಂತ ಗುರು. ಇಲ್ಲಿ ಗುರುವಿನ ಸ್ಥಾನದಲ್ಲಿ ಇದ್ದಾನೆ ಭಗವಂತ ಅಲ್ವಾ. ಈಗ ನೋಡೋಣ 2ನೇ ಇದರಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾನೆ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನೀನು ಕರ್ಮ ಸನ್ಯಾಸವನ್ನು ತಕೋ ಅಥವಾ ಭಕ್ತಿಪೂರ್ವಕ ಸೇವೆ ಮಾಡು, ಎರಡೂ ಕೂಡ ನಮ್ಗೆ ಮುಕ್ತಿ ಸಿಕ್ಕತ್ತೆ. ಮುಕ್ತಿ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಭೌತಿಕದಿಂದ ಬಿಡುಗಡೆ ಆಗತ್ತೆ. ಆದರೆ ಇಲ್ಲಿ ಕರ್ಮ ಸನ್ಯಾಸಕ್ಕಿಂತ ಭಕ್ತಿಯಲ್ಲಿ ಕರ್ಮವನ್ನು ಮಾಡೋದು
ಯೋಗ್ಯವಾದದ್ದು, ಅದು ಶ್ರೇಯಸ್ಕರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಯಾಕೆ ಶ್ರೇಯಸ್ಕರ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಭಾವಾರ್ಥದಲ್ಲಿ ತುಂಬಾ ದೊಡ್ಡ ಭಾವಾರ್ಥ ಶಿಲ ಪ್ರಭುಪಾದರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತೆಯ ಆಪ್ರುಣೋತಿ. ಜನ ಏನಾಗಿದ್ದಾರೆ ಭೌತಿಕ ಪ್ರಪಂಚದಲ್ಲಿ? ಇಂದ್ರಿಯ ಭೋಗಕ್ಕಾಗಿ ಜನ ತುಂಬಾ ಉನ್ಮತ್ತರಾಗಿದ್ದಾರೆ ಅಲ್ವಾ? ಹೌದು madam. ಅವರಿಗೆ ಈಗ ಗೊತ್ತಿಲ್ಲ, ಈಗ ನಮ್ಗೆ ಏನೀಗ ಶರೀರ ಇದೆ, ಅದು ನಮ್ಗೆ ಹಿಂದೆ ನಾವು ಮಾಡಿದ ಕರ್ಮದ ಫಲ. ಈಗ ನಾವೇನು ಶರೀರ, ಎಲ್ಲ ಜೀವಿಗಳಿಗೂ 84 ಲಕ್ಷ ಯೋನಿಗಳಿವೆ. ಈ 84 ಲಕ್ಷ ಯೋನಿಗಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಒಂದು ಶರೀರ ಇದೆ ಅಲ್ವಾ? ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಮತ್ತೆ ಮನುಷ್ಯರು, ಆಮೇಲೆ ಇದಾಗ್ತದೆ ಏನಂತಂದ್ರೆ ದೇವತೆಗಳು, ಎಲ್ಲರಿಗೂ ಒಂದೊಂದು ರೀತಿ ಶರೀರ ಇದೆ. ಇದು ಯಾಕೆ ಬರ್ತದೆ ಈ ರೀತಿ ಶರೀರ ಅಂದ್ರೆ, ನಾವು ಮಾಡಿದ ಕರ್ಮದ ಫಲ. ಸೊ ಹಾಗಾಗಿ ನಮಗೆ ಈ ತರ ಈ ಭೌತಿಕ ಶರೀರ, ಇದು ದುಃಖಾಲಯದಲ್ಲಿ ನಾವು ಇಲ್ಲಿ ಬಂದು ಬಿದ್ದಿದ್ದೇವೆ ಅಲ್ವಾ? ಈ ಭೌತಿಕ ಶರೀರ ನಮಗೆ ನಿಜವಾಗಿ ಬೇಡ. ಯಾಕೆ ಬೇಡ? ನಾವು ಈ ಭೌತಿಕ ಪ್ರಪಂಚಕ್ಕೆ ಸೇರಿದವರಲ್ಲ. ನಾವು ಯಾರಿಗೆ ಸೇರಿದವರು? ಕೃಷ್ಣನಿಗೆ, ಆ ಭಗವಂತನ ಇದು ವಿಭಿನ್ನಾಂಶಗಳು. ನಾವು ವಿಭಿನ್ನಾಂಶ ಭಗವಂತನ. ಸೊ ಹಾಗಾಗಿ ನಾವು ಮೊಟ್ಟ ಮೊದಲು ಭಗವಂತನ ಲೋಕಕ್ಕೆ ಸೇರಿದವರು. ಆದರೆ ನಾವೇನ್ ಮಾಡಿದ್ದೇವೆ? ಇಲ್ಲಿ ಇಂದ್ರಿಯ ಭೋಗಕ್ಕಾಗಿ ಮತ್ತು ಒಡೆತನದ ಭಾವನೆಯಿಂದ ನಾವಿಲ್ಲಿಗೆ ಭೌತಿಕ ಪ್ರಪಂಚಕ್ಕೆ ನಾವಿಲ್ಲಿ ಬಂದಿಳಿದಿದ್ದೇವೆ. ಸೊ ಹಾಗಾಗಿ ಇದು ನಮಗೆ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗ್ಬೇಕು. ನಮ್ಮ ನಿಜವಾದ ಸ್ವರೂಪ ಏನು? ಕೃಷ್ಣೇನ ಜೀವನೇ ಕೃಷ್ಣರ ನಿತ್ಯದಾಸ್. ಅದರ ಅರ್ಥ ಏನು? ಕೃಷ್ಣನೇ ನಿತ್ಯದಾಸ ಅಂದ್ರೆ ಕೃಷ್ಣನಿಗೆ ಸೇವೆ ಮಾಡ್ಕೊಂಡು ಅವ್ನ್ ದಾಸ ಆಗಿರ್ಬೇಕು. ಯಾವಾಗ್ಲೂ ನಿರಂತರವಾಗಿ, ನಿತ್ಯ ನಿರಂತರ, ಒಂದೆರಡು ದಿವಸ ಅಲ್ಲ, ಅಥವಾ 10-20 ವರ್ಷ ಅಲ್ಲ, ಯಾವಾಗಲೂ ನಿರಂತರವಾಗಿ ಅಂತಂದ್ರೆ ಯಾವಾಗಲೂ ಭಗವಂತನ ಸೇವಕನಾಗೆ ಉಳಿದಿರೋದು. ಸೊ ಇದು ತಿಳಿಯುವವರೆಗೆ ಜನ ಏನ್ ಮಾಡ್ತಾರೆ? ನಮ್ಮ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾರೆ. ಈಗ ಭಗವಂತನ ಸೇವೆ ಮಾಡೋದಂದ್ರೆ ಏನು? ಭಗವಂತನ ಇಂದ್ರಿಯಕ್ಕೆ ತೃಪ್ತಿಪಡಿಸೋದು. ಇದು ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಎಲ್ಲಿವರೆಗೆ ನಮ್ಗಿದು ಅರ್ಥ ಆಗೋದಿಲ್ಲ, ನಾವು ಭಗವಂತನ ಸೇವಕರು, ನಾವು ಭಗವಂತ ಅವನು ನಮ್ಮ ಒಡೆಯ. ಸೊ ಇಲ್ಲಿವರೆಗೆ ಇಲ್ಲಿವರೆಗೆ ತಿಳಿಯುವುದಿಲ್ಲ ಜನರಿಗೆ, ಅಲ್ಲಿವರೆಗೆ ಅವರು ಕಾಮ್ಯ ಕರ್ಮಗಳನ್ನ ಮಾಡ್ತಾರೆ. ಕಾಮ್ಯ ಕರ್ಮ ಯಾಕೆ ಮಾಡ್ತಾರೆ? ಅಜ್ಞಾನ. ಏನ್ ಅಜ್ಞಾನ ಅವರಿಗೆ? ನಾನು ದೇಹ ಅಲ್ಲ, ನಾನು ಆತ್ಮ. ಈ ಆತ್ಮ ಭಗವಂತನ ನಿತ್ಯ ನಿರಂತರ ಸೇವಕ, ಭಗವಂತನ ಅಂಶ. ಸೊ ಇದು ಅಂಶ ಯಾಕೆ? ಈಗ ನಮ್ಮ ಕೈ ನೋಡಿ, ಕೈ ನಮ್ಮ ದೇಹದ ಅಂಶ ಅಲ್ವಾ? ಸೊ ಕಾಲು ನಮ್ಮ ದೇಹದ ಅಂಶ. ಅದು ಕೈ ಕೆಲಸ ಮಾಡಿಕೊಂಡು ನಾನೇ ಕೆಲಸ ಮಾಡ್ಬೇಕು, ಹೊಟ್ಟೆ ಊಟ ಮಾಡುತ್ತೆ ಅಂದ್ರೆ ಅದು ಆಗತ್ತಾ? ಸೊ ಹಾಗಾಗಿ ನಮಗೆ ಜ್ಞಾನ ಇರಬೇಕು. ಈ ಜ್ಞಾನದಿಂದ ಕೆಲಸವನ್ನು ಮಾಡುವಂತ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಸೊ ಹಾಗಾಗಿ ಈ ಜ್ಞಾನ, ನಾನು ಶರೀರ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಒಂದು ಕಿಡಿ, ನಾನು ಭಗವಂತನ ಸೇವಕ, ಇದು ಎಲ್ಲಿವರೆಗೆ ಈ ಜ್ಞಾನ ಬರೋದಿಲ್ಲ ಅಲ್ಲಿವರೆಗೆ ನೋಡಿ, ಇಲ್ಲಿ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಏನಾಗುತ್ತೆ? ಮನುಷ್ಯನಿಗೆ ಈ ಐಹಿಕ ಬಂಧನದಿಂದ ಮುಕ್ತಿ ಸಿಕ್ಕುವುದೇ ಇಲ್ಲ. ಸೊ ಹಾಗಾಗಿ ಮನುಷ್ಯ ಕ್ರಿಯಾಶೀಲನ ಆಗ್ಬೇಕಾಗ್ತದೆ, ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಭಗವಂತನ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಭೌತಿಕ ಪ್ರಕೃತಿಯಿಂದ ಬಿಡುಗಡೆ ಅಲ್ವಾ? ದೈವಿ ಹೇಷ ಮುನಮಿ ಮಮ ಮಾಯಾ ದುರತ್ಯಯ ಮಾಮೇವಯ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿದ್ದಾರೆ ಅಲ್ವಾ? ಹೌದು. ಈಗ ಒಬ್ಬ ವ್ಯಕ್ತಿ ಫಲಾಪೇಕ್ಷಿತ ಕೆಲಸ ಮಾಡಿದ್ರೆ ನಮ್ಮ ಈ ಒಂದು ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ಈ ಕೊಳೆ, ಐಹಿಕದ ಕೊಳೆ ಅಂದ್ರೆ ರಜೋಗುಣ, ತಮೋಗುಣ, ಆಮೇಲೆ ಈ ಸತ್ವಗುಣ ಕೂಡ ಐಹಿಕದ ಕೊಳೆಯೇ ಆಗತ್ತೆ. ಯಾಕಂದ್ರೆ ನಾವು ಶುದ್ಧ ಸತ್ವಕ್ಕೆ ಏರ್ಬೇಕು. ಮತ್ತೆ ನಮ್ಮಲ್ಲಿ ಇರ್ತಕ್ಕಂತಹ ಇದು ಏನು ಅಂತಂದ್ರೆ ಈ ಅನರ್ಥಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಹೋಗ್ಬೇಕು. ಸೊ ಇದು ಫಲಾಪೇಕ್ಷ ಕರ್ಮ ಮಾಡಿದ್ರೆ ಇದು ಹೋಗೋದಿಲ್ಲ. ಸೊ ಇದನ್ನ ನಾವು ಹೇಗೆ ಮಾಡ್ಕೋಬೇಕು? ಭಗವಂತನ ಸೇವೆ, ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ಈ ನಮ್ಮ ಹೃದಯ, ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು ಎಲ್ಲವೂ ಕೂಡ ನಿರ್ಮಲವಾಗತ್ತೆ. ಸೊ ಅದು ಬಿಟ್ಟು ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅಂದ್ರೆ ಸುಮ್ಮನೆ ಕೆಲಸ, ಇದು ಬೇಡ, ಇದು ಬೇಡ,
ಭೌತಿಕ ವಸ್ತುಗಳು ಐಹಿಕ, ಅದು ಅದರಿಂದ ನಮ್ಮ ಕರ್ಮ ಬಂಧನವಾಗುತ್ತೆ. ಈ ರೀತಿ ಮಾಡಿದರೆ ಅದು ಸಂಪೂರ್ಣ ತ್ಯಾಗ ಅಲ್ಲ. ಅದು ಯಾವ ತ್ಯಾಗ? ಅದು ಫಲ್ಗು ತ್ಯಾಗ. ಫಲ್ಗು ತ್ಯಾಗ ಅಂದ್ರೆ ಮೇಲೆ ನೋಡ್ಲಿಕ್ಕೆ ಮಾತ್ರ ತ್ಯಾಗದ ತರ ಕಾಣುತ್ತೆ, ಆದ್ರೆ ಒಳಗೊಳಗೆ ಅವರಿಗೆ ಐಹಿಕದ ಬಯಕೆ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ನಿಜವಾದ ತ್ಯಾಗ ಯಾವುದು? ಹರೇ ಕೃಷ್ಣ. ಯುಕ್ತ ವೈರಾಗ್ಯ. ಯುಕ್ತ ಯುಕ್ತ ವೈರಾಗ್ಯ. ಹರಿಬೋಲ್. ಯುಕ್ತ ವೈರಾಗ್ಯ ಅಂತಂದ್ರೆ ಭಕ್ತ ಮಾಡ್ತಕ್ಕಂತ ವೈರಾಗ್ಯ. ಅದು ಅದು ಹೇಗೆ ಅಂತ ಕೇಳಿದ್ರೆ, ಎಲ್ಲವೂ ಭಗವಂತನಿಗೆ ಸೇರಿದ್ದು ಚರಾಚರ ವಸ್ತುಗಳು ಅಲ್ವಾ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಸೊ ಈ ಜಗತ್ತಿನಲ್ಲಿರ್ತಕ್ಕಂತಹ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಎಲ್ಲವೂ ಭಗವಂತನಿಗೆ ಸೇರಿದ ಮೇಲೆ ಅದನ್ನು ತ್ಯಾಗ ಮಾಡೋದೇನ್ ಬಂತು? ಈಗ ಯಾವುದಾದ್ರೂ ವಸ್ತು ನಮ್ಮದು ಅಂತಿದ್ರೆ ನಾವು ತ್ಯಾಗ ಮಾಡಬಹುದು ಅಲ್ವಾ. ಈಗ ಎಲ್ಲವೂ ಭಗವಂತನಿಗೆ ಸೇರಿದರೆ ನಮ್ಮ ವಸ್ತು ಅಂತ ಏನಾದ್ರೂ ಇದೆಯಾ? ಇಲ್ಲ. ಇಲ್ಲ ಮಾತಾಜಿ. ನಮ್ಮ ದೇಹವೂ ಕೂಡ ನಮ್ಮ ವಸ್ತು ಅಲ್ಲಂತೆ. ಅದು ಎಲ್ಲವೂ ಬಿಡಿ, ನಮ್ಮ ದೇಹವೂ ಕೂಡ ಭಗವಂತನಿಗೆ ಸೇರಿದ್ದು. ಹೇಗೆ? ಯಾರಾದ್ರೂ ಹೇಳ್ತೀರಾ? ವಿಭಿನ್ನ ಅಂಶ ಅವರ ಅವನು ಕೊಟ್ಟಿರೋದು ಪಾಠ ಪಾರ್ಸಲ್ ಮಾತಾಜಿ. ಹಾಗೆ ಈ ದೇಹ ಇದೆಯಲ್ವಾ, ಈ ದೇಹ ಪಂಚಮಹಾಭೂತದಿಂದ ಮಾಡಲ್ಪಟ್ಟಿದೆ. ಭಗವಂತ. ಭೌತಿಕ ಈ ಸ್ಥೂಲಕಾಯ, ಓಕೆ, ಈ ಸ್ಥೂಲಕಾಯ. ಸೂಕ್ಷ್ಮಕಾಯ ಮನಸ್ಸು ಬುದ್ಧಿ ಅಹಂಕಾರ ಅದು ಕೂಡ ಭಗವಂತನಿಂದ ಬಂದಿದ್ದು. ಸೊ ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಜ. ಸೊ ನಮ್ಮ ಸ್ಥೂಲಕಾಯ, ನಮ್ಮ ಸೂಕ್ಷ್ಮಕಾಯ ಎಲ್ಲವೂ ಭಗವಂತನಿಗಿಂದ ಬಂದಿರೋದು. ಸೊ ಆ ಚರಾಚರ ವಸ್ತುಗಳು ಭಗವಂತನಿಗೆ ಸೇರಿದ್ದು. ಹಾಗಾಗಿ ಇಲ್ಲಿ ತ್ಯಾಗ ಮಾಡೋದು ಏನಿದೆ? ಕರ್ಮ ತ್ಯಾಗ ಮಾಡೋದು ಏನಿದೆ? ಕರ್ಮ ತ್ಯಾಗ ಪ್ರಶ್ನೆಯೇ ಇಲ್ಲ. ಸೊ ನಮ್ಮದಾಗಿದ್ದೇನೂ ಇಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿಗೆ ಇರುತ್ತೆ ಅವನಿಗೆ ಏನ್ ಗೊತ್ತಿರುತ್ತೆ? ಎಲ್ಲವೂ ಭಗವಂತನಿಗೆ ಸೇರಿದ್ದು. ಸೊ ಹಾಗಾಗಿ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ಬಳಸುವುದು, ಅದನ್ನ ಏನ್ ಹೇಳ್ತಾರೆ? ಯುಕ್ತ ವೈರಾಗ್ಯ. ಏನ್ ಹೇಳ್ತಾರೆ? ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂದ್ರೆ ಏನು? ಎಲ್ಲವೂ ಭಗವಂತನಿಗೆ ಸೇರಿದೆ ಅಂತ ಸೇರಿದ್ದು ಅಂದ್ಕೊಂಡು ಆಮೇಲೆ ಏನ್ ಮಾಡ್ಬೇಕು? ಎಲ್ಲವನ್ನು ಅವರಿಗೆ ಭಗವಂತನಿಗೆ ಅರ್ಪಣೆ ಮಾಡೋದು. ಅವನು ಹೇಳ್ಬೇಕು. ಸೇವೆಗೆ ಹರೇ ನಾವು ಕೃಷ್ಣ. ಬಳಸ್ಕೊಳ್ಳೋದು ಮಾತಾಜಿ. ನಂದಿನಿ ಮಾತಾಜಿ ಹೇಳಿ. ಮಾತಾಜಿ, ಯುಕ್ತ ವೈರಾಗ್ಯ ಅಂತಂದ್ರೆ ಎಲ್ಲಾ ವಸ್ತುಗಳನ್ನ ಭಗವಂತನ ಸೇವೆಗೋಸ್ಕರ ಬಳಸೋದು ಮಾತಾಜಿ. ಹರೇ ಫೋನು, ಕೃಷ್ಣ. ಲ್ಯಾಪ್ಟಾಪ್ ಎಲ್ಲವೂ ಆತರ. ಭಗವಂತನಿಗೆ ಸೇರಿದ್ದರಿಂದ ಎಲ್ಲವನ್ನು ಭಗವಂತನ ಸೇವೆಗೆ ನಾವು ಬಳಸಬೇಕು. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಈ ಭೌತಿಕದಲ್ಲಿ ಎಲ್ಲವೂ ಸಿಕ್ಕಿ ಸೇರಿದ್ದು ಭಗವಂತನಿಗೆ. ಹರೇ ಕೃಷ್ಣ. ನಿಮ್ಮ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ, ಆದ್ದರಿಂದ ನನಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಲ್ಲ? ಫಲ್ಗು ವೈರಾಗ್ಯ ಅಂದ್ರೇನು, ನಿಜವಾದ ಯುಕ್ತ ವೈರಾಗ್ಯ ಅಂದ್ರೇನು, ನಾವು ಏನ್ ಮಾಡ್ಬೇಕು ಇದನ್ನ ಭಗವಂತ ಹೇಳ್ತಾನೆ. ಸೊ ಹಾಗಾಗಿ ಕರ್ಮ ಸನ್ಯಾಸ ಅಂತಂದ್ರೆ ಫಲ್ಗು ವೈರಾಗ್ಯ ಆಗ್ಬಿಡುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಅಂದ್ರೆ ಅದು ಯುಕ್ತ ವೈರಾಗ್ಯ ಆಗತ್ತೆ. ಸೊ ಹಾಗಾಗಿ ಯಾವುದು ಶ್ರೇಷ್ಠ ಅಂತ ನಿಮಗೆ ಅರ್ಥ ಆಗ್ಬೇಕು ಈಗ. ಹರೇ ಕೃಷ್ಣ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಈಗ ಯಾರು ಈ ಮಾಯಾವಾದಿ ಅವರು ಎಷ್ಟೇ ತ್ಯಾಗ ಮಾಡಿದ್ರು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮ ಅದಕ್ಕಿಂತ ಶ್ರೇಷ್ಠವಾದದ್ದು. ಅವರದ್ದು ಆರ್ಟಿಫಿಷಿಯಲ್ ಆಗಿ ಮಾಡ್ತಕ್ಕಂಥದ್ದು ಫಲ್ಗು ವೈರಾಗ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಕ್ಕಂತಹ ಭಕ್ತಿ ಸೇವೆ ಯುಕ್ತ ವೈರಾಗ್ಯ. ಈಗ ಮೂರನೇದು ನೋಡೋಣ. ಜ್ಞೇಹ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧ ಪ್ರಮುಚ್ಯತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ನಿತ್ಯ ಸನ್ಯಾಸಿ ಅಂದ್ರೆ ಯಾರು? ನಿತ್ಯ ಸನ್ಯಾಸಿ ಅಂತಂದ್ರೆ ಕರ್ಮ ಫಲದಲ್ಲಿ ತಿರಸ್ಕಾರ ಇಲ್ಲ. ಈಗ ಒಬ್ಬ ಭಕ್ತ ಕರ್ಮದ ಫಲವನ್ನು ತಿರಸ್ಕಾರ ಮಾಡೋದಿಲ್ಲ, ಅಪೇಕ್ಷೆನೂ ಪಡೋದಿಲ್ಲ. ಇದನ್ನ ಹೇಳ್ತಾನೆ ಎಂದು ತಿಳಿಯಬೇಕು. ಅಂದರೆ ಕರ್ಮದ ಫಲವನ್ನು ಅವನು ತಿರಸ್ಕಾರ ಮಾಡೋದಿಲ್ಲ. ಅದನ್ನ ಏನ್ ಮಾಡ್ತಾರೆ? ಕರ್ಮದ ಫಲವನ್ನು ಭಗವಂತನ ಸೇವೆಗೆ ಬಳಸ್ತಾನೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹೇಗೆ ಅಂದ್ರೆ ಶ್ರೀಲ ಪ್ರಭುಪಾದರ ಶಿಷ್ಯರು ಎಷ್ಟೋ ಜನ ಅಮೆರಿಕದಲ್ಲಿ ಅವರು ಏನ್ ಮಾಡ್ತಿದ್ರು? ಏನೇನು ಕಂಪನಿಯಲ್ಲಿ ಕೆಲಸ ಮಾಡೋದು, ಆಮೇಲೆ ಕಾರ್ ಡ್ರೈವಿಂಗ್ ಮಾಡೋದು, ಹೀಗೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು. ಆದರೆ ಅವರು ಸಂಬಳ ತಂದ್ಕೊಂಡು ಶ್ರೀಲ ಪ್ರಭುಪಾದರ ಕೈಗೆ ಕೊಡ್ತಿದ್ರು ಭಗವಂತನ ಸೇವೆಗೆ ಬಳಸಲಿಕ್ಕೆ. ಇದು ಅರ್ಥ ಆಯ್ತಾ ನಿಮ್ಗೆ ಹೇಗೆ ಅಂತ? ಕರ್ಮ ಫಲದಲ್ಲಿ ತಿರಸ್ಕಾರ ಇಲ್ಲ, ಅಪೇಕ್ಷೆನೂ ಇಲ್ಲ. ಇದು ಅರ್ಥ ಆಯ್ತಾ ಉದಾಹರಣೆ? ಹಾ, ಹಾಗಾಗಿ ಇಂಥವನು ನಿತ್ಯ ಸನ್ಯಾಸಿ ಅಂದ್ರೆ ಆಲ್ವೇಸ್ ಸದಾ ಸನ್ಯಾಸಿ. ಯಾಕೆಂದ್ರೆ
ಅವನಿಗೆ ಕರ್ಮ ಫಲದಲ್ಲಿ ತಿರಸ್ಕಾರ ಇಲ್ಲ, ಕರ್ಮ ಫಲವನ್ನು ತಗೋತಾನೆ, ಭಗವಂತನೇ ಕೊಟ್ಬಿಡ್ತಾನೆ. ಸೊ ಅಪೇಕ್ಷೆ ಇಲ್ಲ, ಅದು ತಗೋತಾನೆ, ಅದನ್ನು ಭಗವಂತನೇ ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಇಂತಹ ಭಗವಂತನ ಆ ದಿವ್ಯ ಸೇವೆಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟುಕೊಂಡ ಅಂತವನು ಸಂಪೂರ್ಣವಾಗಿ ಅವರಿಗೆ ಜ್ಞಾನ ಇದೆ. ಸಂಪೂರ್ಣ ಜ್ಞಾನ ಅಂದ್ರೆ ಏನು? ಜೀವನ ಸ್ವರೂಪ ಕೃಷ್ಣೀರ ನಿತ್ಯದಾಸ, ಇದು ಸಂಪೂರ್ಣ ಜ್ಞಾನ. ನಾನು ಭಗವಂತನ ಸೇವಕ, ಇದು ಗೊತ್ತಿದೆ. ಸೊ ಹಾಗಾಗಿ ಅವನು ಸಂಪೂರ್ಣ ಜ್ಞಾನ ನಾವು ತಿಳ್ಕೊಳ್ಬೇಕು. ಸಂಪೂರ್ಣ ಜ್ಞಾನ ಅಂದ್ರೆ ಭಕ್ತಿ ಸೇವೆ. ಸೊ ಹಾಗಾಗಿ ಕೃಷ್ಣ ಪೂರ್ಣ, ನಾನು ವಿಭಿನ್ನಾಂಶ, ಇದು ಅವನಿಗೆ ಅರ್ಥ ಆಗಿದೆ. ಸೊ ಆದ್ದರಿಂದ ಅವನೇನ್ ಮಾಡ್ತಾನೆ, ಅವನು ಗೊತ್ತಿದೆ ಅವನಿಗೆ ಭಗವಂತ ಗುಣದಲ್ಲಿ ನಾವು ಒಂದೇ. ಯಾಕಂದ್ರೆ ಚಿನ್ನದ ಗಣಿ ಚಿನ್ನದ ಕಣ ಎರಡೂ ಒಂದೇ ಗುಣದಲ್ಲಿ, ಆದರೆ ಕಣ ಗಣಿಗೆ ಸರಿಯಾಗತ್ತಾ? ಸಮಾನವಾ? ಹರೇ ಕೃಷ್ಣ, ಇಲ್ಲ. ಇಲ್ಲ. ಸೊ ಹಾಗಾಗಿ ಮನುಷ್ಯ ಏನು, ಇದು ನಿಜವಾದ ಒಂದು ಆಧ್ಯಾತ್ಮಿಕ ಜ್ಞಾನ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ನಾವು ಆಸೆ ಪಡಬೇಕಾಗಿಯೂ ಇಲ್ಲ, ವಿಷಾದ ಪಡಬೇಕಾಗಿಯೂ ಇಲ್ಲ. ಸೊ ಇದಕ್ಕೆ ಏನ್ ಹೇಳ್ತಾರೆ, ಅದರಿಂದ ಮನಸ್ಸಿನಲ್ಲಿ ದ್ವಂದ್ವ ಇಲ್ಲ. ನನಗೆ ಸಿಗ್ಲಿಲ್ಲ ಅಂತ ಬೇಜಾರ ಇಲ್ಲ, ನನಗೆ ಬೇಕು ಅಂತ ಆಸೆ ಇಲ್ಲ, ಈ ಪರಿಸ್ಥಿತಿ. ಸೊ ಹಾಗೆ ಆಗ ಭಕ್ತನು ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದುತ್ತಾನೆ. ದ್ವಂದ್ವಗಳ ನೋಡಿ, ಇಸ್ ನೋ ಡ್ಯುಯಾಲಿಟಿ. ಸೊ ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದುತ್ತಾನೆ ಅಂದ್ರೆ ಅವನಿಗೆ ತಿರಸ್ಕಾರವೂ ಇಲ್ಲ, ಆಸೆಯೂ ಇಲ್ಲ. ಸೊ ಆದ್ದರಿಂದ ಅವನು ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದಿ ಈ ಐಕ ಜಗತ್ತಿನಲ್ಲಿ ಇದ್ರೂ ಕೂಡ ಮುಕ್ತನಾಗುತ್ತಾನೆ. ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸಾಗಿರ ನಿಖಿಲೇಶ್ವಪಿ ಅವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ಜೀವನ್ ಮುಕ್ತ ಅಂದ್ರೆ ಏನು? ಅವನು ತನ್ನ ಇಹಾಯಸ್ಯ ಹರೇರ್ದಾಸ್ಯ, ಆ ಭಗವಂತನ ದಾಸ. ಹೇಗೆ? ಕರ್ಮಣ ಮನಸ ಗಿರ, ತನ್ನ ಮಾತು, ಗಿರ ಅಂದ್ರೆ ಮಾತು, ತನ್ನ ಮಾತು, ತನ್ನ ಮನಸ್ಸು ಮತ್ತು ತನ್ನ ಕೃತಿ ಇವೆಲ್ಲವನ್ನು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿರೋದ್ರಿಂದ ಅವನು ಏನು ಮಾಡಿದರೂ ಕೃಷ್ಣನಿಗಾಗಿ ಮಾಡ್ತಾನೆ. ಸೊ ಆದ್ದರಿಂದ ಅವನಿಗೆ ಈ ಪ್ರಪಂಚದಲ್ಲಿ ನಮ್ಮ ಹಾಗೆ ಇರ್ತಾರೆ ಶುದ್ಧ ಭಕ್ತರು ಅವರು, ಆದ್ರೂ ಅವರು ಮುಕ್ತರಾಗಿರ್ತಾರೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ, ಹರೇ ಕೃಷ್ಣ. ಅರ್ಥ ಆಯ್ತು. ಅಂದ್ರೆ ಈ ಪರ್ಪಟ್ಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೆ ಏನ್ ತಗೊಳ್ಳೋದು ಅಂತ. ಆಮೇಲೆ 4ನೇ ಶ್ಲೋಕ ನೋಡೋಣ. ಸಾಂಖ್ಯ ಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಅಂದ್ರೆ ಕೆಲವರು ಭಕ್ತಿ ಸೇವೆ ಈ ಸಾಂಖ್ಯದಿಂದ, ಸಾಂಖ್ಯ ಅಂದ್ರೆ ಏನು? ಐಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ ಸಾಂಖ್ಯ, ಇದನ್ನು ಅಜ್ಞಾನಿಗಳು ಮಾತ್ರ ಹೇಳ್ತಾರೆ. ಸೊ ಇದರಲ್ಲಿ ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕ ಅನುಷ್ಠಾನ ಮಾಡಿದವನು ಎರಡೂ ಮಾರ್ಗಗಳ ಫಲವನ್ನು ಪಡೆಯುತ್ತಾನೆ. ಅಂದರೆ ಕರ್ಮಯೋಗ, ಸಾಂಖ್ಯಯೋಗ ಇವೆರಡನ್ನೂ ಕೂಡ ಎರಡೂ ಕೂಡ ಒಂದೇ ಫಲಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಸಾಂಖ್ಯಯೋಗದ ಗುರಿ ಏನು ಅಂದ್ರೆ, ಸಾಂಖ್ಯಯೋಗ ಅಂದ್ರೆ ಎಲ್ಲ ಭೌತಿಕ ಜಗತ್ತಿನ ವಿಶ್ಲೇಷಣೆ, ಅಂದ್ರೆ ಎಲ್ಲ ಇದೆಯಲ್ಲ 24 ಎಲಿಮೆಂಟ್ಸು, ಅದನ್ನೆಲ್ಲ ತಿಳ್ಕೊಳ್ಳೋದು. ಸೊ ಈ ವಿಶ್ಲೇಷಣದ ಗುರಿ ಏನು ಅಂತಂದ್ರೆ ಅದು ಆತ್ಮವನ್ನ ಕಂಡುಕೊಳ್ಳೋದು, ನಾವು ಅದರ ಗುರಿ. ಸೊ ಹಾಗಾಗಿ ಇದನ್ನ ಗುರಿ ಅಂದ್ರೆ, ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾನೆ, ಐಕ ಜಗತ್ತಿನ ಆತ್ಮವು ವಿಷ್ಣು ಅಥವಾ ಪರಮಾತ್ಮ ಮತ್ತು ಭಕ್ತಿ ಸೇವೆಯು ಪರಮಾತ್ಮನ ಸೇವೆಯನ್ನು ಒಳಗೊಂಡಿದೆ. ಸೊ ಈ ಭೌತಿಕ ಪ್ರಪಂಚಕ್ಕೂ ಒಂದು ಆತ್ಮ ಇದೆ. ಈಗ ನಮಗೆ ಹೇಗೆ ಒಂದು ಆತ್ಮ ಇದೆ, ಸೊ ನಮ್ಮ ಈ ಭೌತಿಕ ಪ್ರಪಂಚಕ್ಕೂ ಆತ್ಮ ವಿಷ್ಣು. ಸೊ ನಮ್ಮ ಆತ್ಮನೂ ಕೂಡ ವಿಷ್ಣು, ಕ್ಷೀರೋದಕ್ಷಾಯಿ ವಿಷ್ಣು. ಸೊ ಹಾಗೆ ಭೌತಿಕ ಭಗವಂತ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬ ಒಂದು ಆತ್ಮ ಇದ್ದಾನೆ, ಗರ್ಭೋದಕ್ಷಾಯಿ ವಿಷ್ಣು. ಅನೇಕ ಬ್ರಹ್ಮಾಂಡಗಳಿಗೆ ಆತ್ಮ ಇದೆ, ಆತ್ಮ ಕಾಣೋದಕ್ಷಾಯಿ ವಿಷ್ಣು. ಎಲ್ಲ ಜೀವಿಗಳಲ್ಲಿ ಆತ್ಮ ಕ್ಷೀರೋದಕ್ಷಾಯಿ ವಿಷ್ಣು. ಸೊ ಈ ಭಕ್ತಿಪೂರ್ವಕ ಸೇವೆ ಅಂದ್ರೆ ಭಗವಂತನ ಸೇವೆ. ಸೊ ಹಾಗಾಗಿ ಇಲ್ಲಿ ಜ್ಞಾನ ಅಂದ್ರೆ ಮರದ ಬೇರನ್ನು ಹುಡುಕೋದು, ಆಮೇಲೆ ಭಕ್ತಿ ಅಂತಂದ್ರೆ ಬೇರಿಗೆ ನೀರು ಎರೆಯೋದು. ಇದು ಅರ್ಥ ಆಯ್ತಾ ನಿಮಗೆ? ಹರೇ ಕೃಷ್ಣ. ಜ್ಞಾನ ಅಂದ್ರೆ ಏನು? ಬೇರನ್ನು ಹುಡುಕೋದು, ಅಂದ್ರೆ ಅದು ನಾವು ಭಗವಂತನನ್ನ ಹುಡುಕೋದು. ಆದ್ರೆ ಸೇವೆ ಅಂದ್ರೆ, ಭಕ್ತಿ ಸೇವೆ ಅಂದ್ರೆ ನೀರು ಎರೆಯೋದು. ಇದರಲ್ಲಿ ಬರೇ ನಾವು ಬೇರೆ ಕಂಡ್ಕೊಬಿಟ್ರೆ ಉಪಯೋಗ ಇಲ್ಲ, ಬೇರಿಗೆ ನೀರು ಎರೆದ್ರೆ ಮಾತ್ರ ಗಿಡ ಚಿಗುರುತ್ತೆ ಅಲ್ವಾ, ಬದುಕುತ್ತೆ ಅಲ್ವಾ? ಹರೇ ಕೃಷ್ಣ.
ಅದರಿಂದ ಸಾಂಖ್ಯ ಮತ್ತು ಇಲ್ಲಿ ಏನ್ ಹೇಳ್ತಾರೆ ಭಕ್ತಿ ಸೇವೆ ಇವೆರಡರ ಗುರಿ ಒಂದೇ, ವಿಷ್ಣುವೇ. ಸೊ ಆದರೆ ಕಟ್ಟಕಡೆಯ ಗುರಿಯನ್ನು ತಿಳಿದವರು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲ ಎಂದು ಹೇಳುತ್ತಾರೆ. ಆದರೆ ವಿದ್ವಾಂಸನು ಈ ಭಿನ್ನ ಪ್ರಕ್ರಿಯೆಗಳ ಗುರಿಯು ಒಂದೇ ಎಂದು ತಿಳಿದಿರುತ್ತಾನೆ. ಸೊ ಹಾಗಾಗಿ ನೀನು ಸಾಂಖ್ಯ ಯೋಗ ಮಾಡಿದ್ರು ಭಕ್ತಿಗೆ ಬರಲೇಬೇಕು ಅಲ್ವಾ? ಹರೇ ಕೃಷ್ಣ. ಬೇರೆ ಕಂಡಿಟ್ಕೊಂಡ್ಬಿಟ್ರೆ ಹೌದು ಬೇರಿಗೆ ನೀರ್ ಹಾಕ್ಲೇಬೇಕಲ್ವಾ? ಮಾತಾಜಿ. ಗಿಡದ ಬೇರಿದೆ ಎಲ್ಲಿ ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಇದ್ರಾಗತ್ತಾ? ಸೊ ಗುರಿ ಒಂದೇ, ಗುರಿ ಎಲ್ಲವೂ ಒಂದೇ. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ಗುರಿ ಒಂದೇ ಅಂತ ಹೇಳ್ತಾ ಇದ್ದಾನೆ. ಈಗ 5ನೇ ಶ್ಲೋಕ ನೋಡೋಣ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಯತ್ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಅಂದ್ರೆ ನೀವು ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದು ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವೂ ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿ ಎಂದು ತಿಳಿದುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ತಿಳಿಯುತ್ತಾನೆ. ಇಲ್ಲಿ ಸಾಂಖ್ಯ ಯೋಗವನ್ನು ಕಪಿಲ ಸಾಂಖ್ಯ, ಕಪಿಲ ದೇವ ಅಂತ ಮುಂದೆ ನಿಮಗೆ ಭಾಗವತದಲ್ಲಿ ಬರ್ತದೆ, ದೇವಹೂತಿ ಕಪಿಲ. ಸೊ ಅವರು ಸಾಂಖ್ಯ ಯೋಗವನ್ನು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಸೊ ಆ ಸಾಂಖ್ಯ ಯೋಗವನ್ನು ಭಕ್ತಿ ಯೋಗದ ಗುರಿ ಒಂದೇ, ಇದನ್ನ ಯಾರು ತಿಳ್ಕೊಳ್ತಾನೆ ಅವನು ಎಲ್ಲವುದನ್ನು ಕೂಡ ಅವನು ಸರಿಯಾಗಿ ತಿಳ್ಕೊಂಡಿದ್ದಾನೆ. ಹಾಗಾಗಿ ಏನ್ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರವೇ ಬದುಕಿನ ಅಂತಿಮ ಗುರಿಯಾದದ್ದರಿಂದ ಈ ಎರಡು ಪ್ರಕ್ರಿಯೆಗಳ ನಿರ್ಣಯಗಳಲ್ಲಿ ವ್ಯತ್ಯಾಸ ಇಲ್ಲ. ಸೊ ಅಲ್ಟಿಮೇಟ್ಲಿ ನೀವು ಸಾಂಖ್ಯ ಮಾಡು, ಭಕ್ತಿ ಯೋಗ ಮಾಡು, ಎರಡರ ಗುರಿ ಒಂದೇ. ಈ ಸಾಂಖ್ಯದಲ್ಲಿ ಏನು, ಆತ್ಮ ತಾನು ದೇಹ ಅಲ್ಲ, ಅಂದ್ರೆ ದೇಹದಿಂದ ಅದನ್ನು ಬೇರ್ಪಡಿಸುವುದು. ಆದರೆ ಭಕ್ತಿ ಯೋಗ ಏನು, ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಆತ್ಮ ಯಾರು ಅಂತ ತಿಳ್ಕೊಂಡು ಆತ್ಮನ ಚಟುವಟಿಕೆಯಲ್ಲಿ ತೊಡಗುತ್ತಾನೆ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಸಾಂಖ್ಯ ಮತ್ತು ಭಕ್ತಿ ಯೋಗ ಇವೆರಡರ ಒಂದು ಮುಖ್ಯವಾದ ಅಂಶ. ಸಾಂಖ್ಯ ಯೋಗ ಅಂತಂದ್ರೆ ನಾನು ದೇಹ ನಾನು ಆತ್ಮ ಅಂತ ತಿಳ್ಕೊಂಡ ಮೇಲೆ ಆತ್ಮನ ಚಟುವಟಿಕೆಯಲ್ಲಿ ನಿರತರಾಗುವುದು ಭಕ್ತಿ ಯೋಗ. ಸೊ ಹಾಗಾಗಿ ಸಾಂಖ್ಯದಲ್ಲಿ ನಿರಾಸಕ್ತಿ ಬರುತ್ತೆ, ಆದರೆ ಭಕ್ತಿ ಯೋಗದಲ್ಲಿ ಆಸಕ್ತಿ. ಎಲ್ಲಿ ಆಸಕ್ತಿ? ಕೃಷ್ಣನಲ್ಲಿ ಆಸಕ್ತಿ. ಸೊ ಹಾಗಾಗಿ ಎರಡು ಪ್ರಕ್ರಿಯೆ ಒಂದೇ. ಅದು ಜಡ ವಸ್ತುವಿನಲ್ಲಿ ನಿರಾಸಕ್ತಿ ಮತ್ತು ಕೃಷ್ಣನಲ್ಲಿ ಆಸಕ್ತಿ, ಇವೆರಡೂ ಒಂದೇ. ಇದನ್ನು ಕಾಣಬಲ್ಲ ವ್ಯಕ್ತಿಯು ಯಥಾವತ್ತಾಗಿ ಕಾಣುತ್ತಾನೆ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಹರೇ ಕೃಷ್ಣ? ಸಾಂಖ್ಯದಲ್ಲಿ ನಿರಾಸಕ್ತಿ, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ. ಆಸಕ್ತಿ ಅಂದ್ರೆ ಭಗವಂತನಲ್ಲಿ ಆಸಕ್ತಿ. ಶ್ಲೋಕ 6 ನೋಡೋಣ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತಮ ಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಅಂದ್ರೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿಯೂ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೇ ಇದ್ದರೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ವಿಳಂಬವಿಲ್ಲದೆ ಪರಮಪದವನ್ನು ಪಡೆಯುತ್ತಾರೆ. ಇಲ್ಲಿ ಏನ್ ಹೇಳಿದ ಅರ್ಜುನ? ಪ್ರಶ್ನೆ ಏನಿತ್ತು ನೋಡಿ, ನನಗೆ ಯಾವುದು ಉತ್ತಮ ಹೇಳು, ನಾನು ಕರ್ಮ ತ್ಯಾಗ ಮಾಡುವುದು ಅಥವಾ ನಾನು ಭಕ್ತಿ ಸೇವೆಯಲ್ಲಿ ತೊಡಗೋದು? ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ನೀನು ಎಲ್ಲವನ್ನು ತ್ಯಾಗ ಮಾಡಿದರೆ, ಭಕ್ತಿಗೆ ನೀನು ಬರದೇ ಹೋದ್ರೆ ನೀನು ಸುಖಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಹರೇ ಕೃಷ್ಣ? ನೀ ಎಲ್ಲ ತ್ಯಾಗ ಮಾಡಿದ್ಯಾ, ಆದ್ರೆ ಭಕ್ತಿಗೆ ಬರ್ಲಿಲ್ಲ, ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಕ್ತಿಗೆ ಬರದೇ ಹೋದ್ರೆ ಸುಖಿಯಾಗಿರ್ಲಿಕ್ಕೆ ಬರ್ಲಿಲ್ವಲ್ಲ ಮಾತಾಜಿ. ಅವ್ ಏನು ತ್ಯಾಗ ಮಾಡಿಲ್ಲ ಅದಕ್ಕೆ. ಬರ್ಲಿಲ್ಲ. ನೋಡಿ, ಮಾಯಾವಾದಿ ಸನ್ಯಾಸಿಗಳು ಏನ್ ಮಾಡ್ತಾರೆ, ಅವರು ಎಲ್ಲವನ್ನು ತ್ಯಾಗ ಮಾಡ್ತಾರೆ, ಆದ್ರೆ ಭಕ್ತಿಗೆ ಬಂದಿರೋದಿಲ್ಲ, ಭಕ್ತಿ ಸೇವೆ ಅವರಿಗೆ ರುಚಿ ಇರೋದಿಲ್ಲ. ಸೊ ಹಾಗಾಗಿ ಅವರ ಅಧ್ಯಯನ ನೀರಸವಾಗಿರುತ್ತೆ. ಸೊ ಹಾಗಾಗಿ ಅವರು ಬ್ರಹ್ಮನ್ ವಿಚಾರದಲ್ಲಿ ನಾನು ದೇಹ ಅಲ್ಲ, ನನ್ನ ಆತ್ಮ, ಇದಿಷ್ಟು ತಿಳ್ಕೊಳ್ಬೇಕಾದ್ರೆ ಅವರಿಗೆ ದಣಿದು ಹೋಗ್ತಾರಂತೆ. ಸೊ ಹಾಗಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರು ಏನ್ ಮಾಡ್ತಾರೆ, ಅವರಿಗೆ ಭಾಗವತದ ಅಧ್ಯಯನ ಕಷ್ಟವಾಗುತ್ತದೆ. ಸೊ ಅವರು ಏನ್ ಮಾಡ್ತಾರೆ, ನಾನು ದೇಹ ಅಲ್ಲ ನನ್ನ ಆತ್ಮ ತಿಳ್ಕೊಳಕ್ ಅವರು ಇಡೀ ಅವ್ರದ್ದು ಎಲ್ಲ ಅವರ ಅಧ್ಯಯನ ಅಷ್ಟಕ್ಕೆ ಬರ್ತದೆಯಂತೆ, ಅವ್ರಿಗೆ ಅಷ್ಟು ತಿಳ್ಕೊಳ್ಳಿಕ್ಕೆ ಸಾಕಾಗ್ತದೆಯಂತೆ, ಟಯರ್ಡ್ ಆಗ್ಬಿಡ್ತಾರಂತೆ ಅಷ್ಟು ತಿಳ್ಕೊಳ್ಳೋಷ್ಟೊತ್ತಿಗೆ. ಹರೇ ಕೃಷ್ಣ. ಈಗ ನಿಮ್ಗೆ ಅರ್ಥ ಆಗಿದೆಯಾ, ನನ್ನ ದೇಹ ಅಲ್ಲ ನನ್ನ ಆತ್ಮ? ಆದ್ರೆ ಮಾಯಾವಾದಿಗಳಿಗೆ, ಸನ್ಯಾಸಿಗಳಿಗೆ ಇದನ್ನ ತಿಳ್ಕೊಳ್ಳೋಕೆ ಅವರಷ್ಟು ದಣಿ ಪಡ್ತಾರೆ. ಅಂದ್ರೆ ನನ್ನ ದೇಹ ಅಲ್ಲ ನನ್ನ ಆತ್ಮ, ನಾನು ದೇಹ ಅಲ್ಲ ನನ್ನ ಆತ್ಮ ಇಷ್ಟೇ ತಿಳ್ಕೊಳ್ಳಿಕ್ಕೆ. ಆಮೇಲೆ ಅವ್ರು ಏನಾಗ್ತಾರೆ,
ಅವರು ಭಕ್ತಿ ಸೇವೆಗೆ ಬಂದಿರೋದಿಲ್ಲ. ಸೊ ಆದರೆ ಭಕ್ತಿ ಸೇವೆಯಲ್ಲಿ ವೈಷ್ಣವ ಸನ್ಯಾಸಿಗಳು ಅವರು ಸುಖಿಗಳಾಗಿರುತ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶ ಪಡಿಸುವ ಭರವಸೆ ಇರುತ್ತದೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಮಾಯವಾದಿ ಸನ್ಯಾಸಿಗಳು ಅವರು ಭಗವಂತನ ಭಕ್ತಿ ಸೇವೆಗೆ ಬಂದಿರೋದಿಲ್ಲ. ಸೊ ಹಾಗಾಗಿ ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗದಿಂದ ಅವ್ರು ಏನಾಗ್ತಾರೆ, ಪತನವನ್ನು ಹೊಂದುತ್ತಾರೆ. ಯಾಕೆ ಪತನ ಹೊಂದುತ್ತಾರೆ ಹೇಳಿ? ಹರೇ ಕೃಷ್ಣ. ಅವರು ಭಕ್ತಿ ಯೋಗಕ್ಕೆ ಬಂದಿರೋದಿಲ್ಲ, ಅದಕ್ಕೆ. ಅವರು ತಮ್ಮ ಇಂದ್ರಿಯಗಳನ್ನು ತಮ್ಮ ಸುಖಕ್ಕೋಸ್ಕರ ಬಳಸ್ತಾರೆ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೋಸ್ಕರ ಅವ್ರು ಬಳಸೋದಿಲ್ಲ ಇಂದ್ರಿಯಗಳನ್ನು. ಆದ್ರಿಂದ ಅವ್ರು ಪತನ ಹೊಂದ್ತಾರೆ. ಅಲ್ಲ, ಅವ್ರ ಸುಖಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ ಮಾತಾಜಿ. ಸೊ ತ್ಯಾಗ ಮಾಡಿದ್ದಾರೆ, ಆದರೂ ಕೂಡ ಅವರು ಅವರ ತ್ಯಾಗ ಅದು ನಿಜವಾದ ಪೂರ್ಣ ತ್ಯಾಗ ಆಗಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಮಾರ್ಗದಿಂದ ಅವರು ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಅದರಿಂದ ಬೀಳ್ತಾರಂತೆ. ಏನ್ ಮಾಡ್ತಾರೆ, ಲೋಕೋಪಕಾರ ಅಥವಾ ಪರಹಿತದ ಕಾರ್ಯ, ಸೋಷಿಯಲ್ ಸರ್ವಿಸ್ ಮಾಡಕ್ ಪ್ರಾರಂಭ ಮಾಡ್ತಾರೆ. ಇವೆಲ್ಲವೂ ಕೂಡ ಐಹಿಕ ಕಾರ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನೀವು ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡಿ, ಪರೋಪಕಾರ ಮಾಡಿ ಅಥವಾ ಲೋಕೋಪಕಾರ ಮಾಡಿ, ಅವೆಲ್ಲವೂ ಐಹಿಕ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕ ಅಂದ್ರೆ ಭಗವಂತನ ಭಕ್ತಿ ಸೇವೆ. ಸೊ ಹಾಗಾಗಿ ಯಾವುದು ಬ್ರಹ್ಮನ್ ಅಲ್ಲ, ಇದನ್ನ ಚಿಂತನೆ ಮಾಡ್ತಾ ಇರ್ತಕ್ಕಂತಹ ಆ ರೀತಿಯ ಒಬ್ಬ ನಿರಾಕಾರವಾದಿಗಳು, ಮಾಯಾವಾದಿಗಳು, ಅಂತಹ ಸನ್ಯಾಸಿಗಳಿಗಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಕೈಂಕರ್ಯದಲ್ಲಿ ತೊಡಗಿರೋರು ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಈಗ ಅರ್ಜುನನ ಪ್ರಶ್ನೆಗೆ ಅರ್ಥ ಆಯ್ತಾ ಇದು? ಹರೇ ಕೃಷ್ಣ. ಕರ್ಮವನ್ನು ತ್ಯಾಗ ಮಾಡುವವರಿಗಿಂತ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಏನಾಗ್ತಾರೆ, ಅವರು ಭಗವಂತನ ಲೋಕವನ್ನ ಸೇರ್ತಾರೆ ಮತ್ತು ಅವರು ಪತನ ಹೊಂದೋದಿಲ್ಲ ಮತ್ತು ಅವರು ಏನಾಗ್ತಾರೆ, ಸುಖಿಯಾಗಿ ಇರ್ತಾರೆ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. 5.7 ಹೋಗೋಣ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅಂದ್ರೆ ಯಾರು ಭಕ್ತಿಯಿಂದ ಕರ್ಮ ಮಾಡ್ತಾನೆ, ಯಾರು ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು. ಅಂದ್ರೆ ಭಕ್ತನು ಎಲ್ಲರಿಗೂ ಪ್ರಿಯ. ಅವನು ಎಲ್ಲರಿಗೂ ಪ್ರಿಯನಾಗ್ತಾರೆ. ನೋಡಿ, ನೀವು ಶುದ್ಧ ಭಕ್ತರನ್ನ ನೋಡಿ, ಎಲ್ಲರಿಗೂ ಪ್ರಿಯ ಅಲ್ವಾ? ಈಗ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಎಲ್ಲರಿಗೂ ಪ್ರಿಯರಾಗಿದ್ದರಂತೆ. ಶ್ರೀಲ ಪ್ರಭುಪಾದರು ಎಲ್ಲರಿಗೂ ಪ್ರಿಯ ಅಲ್ವಾ? ಹರೇ ಕೃಷ್ಣ. ಹೌದಾ ಮಾತಾಜಿ? ಯಾಕೆಂದ್ರೆ ಅವರು ಶುದ್ಧ ಆತ್ಮರು. ಆಮೇಲೆ ಅವರ ಮನಸ್ಸು ಇಂದ್ರಿಯಗಳು ನಿಯಂತ್ರಣದಲ್ಲಿರುತ್ತೆ. ಸೊ ಹಾಗಾಗಿ ಅವರು ಕರ್ಮಗಳನ್ನು ಮಾಡ್ತಾರೆ, ಆದ್ರೆ ಅವರು ಮಾಡೋ ಕರ್ಮದಲ್ಲಿ ಸಿಕ್ಕಿ ಹಾಕೊಳ್ಳೋದಿಲ್ಲ. ಸೊ ಅದಕ್ಕೆ ಇಲ್ಲಿ ನಾವು ಕರ್ಮವನ್ನು ಮಾಡಿದರೆ ನಾವು ಕರ್ಮ ಬಂಧನದಲ್ಲಿ ಸಿಲುಕಬಾರದು. ಅಂತಹ ಕರ್ಮಗಳನ್ನ ಮಾಡೋದು ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶ್ರೀಲ ಪ್ರಭುಪಾದರು ಭಕ್ತನ ಗುಣಲಕ್ಷಣ ಹೇಳ್ತಾ ಇದ್ದಾರೆ. ಭಕ್ತನಾದನು, ಕೃಷ್ಣ ಪ್ರಜ್ಞೆಯ ಒಂದು ಭಕ್ತಿ ಸೇವೆ ತೊಡಗಿದ್ದವನು ಎಲ್ಲ ಜೀವಿಗಳಿಗೂ ಪ್ರಿಯನಾಗಿದ್ದಾನಂತೆ. ಯಾಕೆ ಪ್ರಿಯ? ಜೀವಿಗಳೆಲ್ಲರೂ ಅವನಿಗೆ ಪ್ರಿಯರು, ಅವನು ಜೀವಿಗಳೆಲ್ಲರಿಗೂ ಪ್ರಿಯ. ಯಾಕೆ ಪ್ರಿಯ? ಹರೇ ಕೃಷ್ಣ. ಅವನೆಲ್ಲರನ್ನು ಒಂದೇ ಭಾವನೆಯಿಂದ ನೋಡ್ತಾನೆ. ಎಲ್ಲರ ಹಿತಕ್ಕಾಗಿ ಅವನು ಏನ್ ಮಾಡ್ತಾನೆ, ಎಲ್ಲ ಜೀವಿಗಳ ಆತ್ಮ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ತೊಳಲಾಡ್ತಾ ಇದೆ, ಅದು ತಗೊಂಡೋಗಿ ಭಗವಂತನ ಪಾದಕ್ಕೆ ತಲುಪಿಸಬೇಕು ಅಲ್ವಾ? ಅದನ್ನ ಅವರು ಮಾಡ್ತಾ ಇರ್ತಾರೆ. ಸೊ ಪರದುಃಖ ದುಃಖಿ ಅವರು, ಇನ್ನೊಬ್ಬರು ದುಃಖದಲ್ಲಿ ಇರೋದನ್ನ ಅವರು ಸಹಿಸಲಾರರು. ಸೊ ಹಾಗಾಗಿ ಅವರು ಮತ್ತೆ ಸೂರ್ಯದಂ ಸರ್ವಭೂತಾನಂ, ಭಗವಂತ ಸೂರ್ಯದಂ ಸರ್ವಭೂತಾನಂ ಅಲ್ವಾ? ಭಗವಂತ ಎಲ್ಲರ ಪರಮ ಸ್ನೇಹಿತ. ಅದೇ ರೀತಿ ಭಕ್ತರಾದವರು ಕೂಡ ಜೀವಿಗಳ ಸ್ನೇಹಿತರು. ಯಾಕೆ ಸ್ನೇಹಿತರು ಅಂದ್ರೆ ಜೀವಿಗಳ ಉದ್ಧಾರವನ್ನು ಅವರು ಬಯಸ್ತಾರೆ. ಉದ್ಧಾರ ಅಂದ್ರೆ ಏನು? ಹರೇ ಕೃಷ್ಣ. ಮೆಟೀರಿಯಲ್ ಲೈಫ್ ಇಂದ ಅದ್ಮತಿ ತಗೊಂಡ್ ಹೋಗ್ತಾರೆ ಅಲ್ವಾ ಮಾತಾಜಿ? ಭಗವಂತನ ಲೋಕಕ್ಕೆ ತಗೊಂಡು ಹೋಗೋದು, ಎಲ್ಲ ಜೀವಾತ್ಮರನ್ನ ಭಗವಂತನ ಪಾದಕ್ಕೆ ತಲುಪಿಸೋದು, ಅದು ಉದ್ಧಾರ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನಿಗೆ ಅವನು ಜೀವಿಗಳೆಲ್ಲರೂ ಕೃಷ್ಣನಿಗಿಂತ ಬೇರೆಯಲ್ಲ ಅಂತ ತಿಳ್ಕೊಳ್ತಾರೆ. ಯಾಕೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋನು ಎಲ್ಲರಿಗೂ ಯಾಕೆ ಅವನು ಒಳ್ಳೆಯವನಂತಂದ್ರೆ, ಈಗ ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಗಿಡದಿಂದ ಅದ ಕೊಂಬೆ, ರೆಂಬೆ, ಎಲೆಗಳು, ಹಣ್ಣುಗಳು, ಹೂವುಗಳು ಎಲ್ಲದಕ್ಕೂ ನೀರು ಹೋಗುತ್ತೆ ಅಲ್ವಾ?
ಹೌದು. ಅದೇ ರೀತಿ ಕೃಷ್ಣನ ಸೇವೆ ಮಾಡಿದ್ರೆ, ಭಗವಂತನ ಸೇವೆ ಮಾಡಿದ್ರೆ ಅದು ಎಲ್ಲರಿಗೂ ಭಗವಂತ ಅವನು ಕೃಷ್ಣನ ಸೇವೆ ಮಾಡುವವನು ಭಗವಂತನ ಸೇವೆ ಮಾಡೋದ್ರಿಂದ ಭಗವಂತ ಎಲ್ಲರನ್ನೂ ನೋಡ್ಕೋತಾನೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಭಗವಂತನ ಸೇವೆ ಮಾಡಿದ್ರೆ ಭಗವಂತ ಎಲ್ಲರನ್ನೂ ಚೆನ್ನಾಗಿ ಹರೇ ಕೃಷ್ಣ. ಮತ್ತೆ ಅವನು ಮಾಡುವ ಕೆಲಸ, ಭಕ್ತ ಮಾಡುವ ಕೆಲಸ ಎಲ್ಲರಿಗೂ ಖುಷಿ ಆಗತ್ತೆ. ಯಾಕೆಂದ್ರೆ ಅವನು ಮಾಡೋದ್ರಲ್ಲಿ ಅವನು ಇನ್ನೊಬ್ಬರಲ್ಲಿ ದ್ವೇಷ ಇಲ್ಲ ಅವನಿಗೆ ಅಲ್ವಾ, ಇನ್ನೊಬ್ಬರಲ್ಲಿ ಅಸೂಯೆ ಇಲ್ಲ ಅಲ್ವಾ. ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುತ್ತೆ. ಆದ್ದರಿಂದ ಕೃಷ್ಣನನ್ನು ಬಿಟ್ಟು ಬೇರೆ ಕಡೆ ತಿರುಗುವುದೇ ಇಲ್ಲ. ಸೊ ಹಾಗಾಗಿ ಅವರು ಸದಾ ಅವ್ರು ಏನ್ ಮಾಡ್ತಾರೆ, ಕೃಷ್ಣನನ್ನು ಕುರಿತೇ ಮಾಡ್ತಾರೆ. ಕೃಷ್ಣ ಪ್ರಸಾದ ಅಂತ ಬಿಟ್ಟು ಬೇರೆ ಏನು ತಿನ್ನೋದಿಲ್ಲ. ಕೃಷ್ಣನಿಗೆ ಸಂಬಂಧ ಇದ್ದ ಸ್ಥಳಕ್ಕೆ ಮಾತ್ರ ಯಾತ್ರೆಗೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಅರ್ಜುನನ ಈಗ ಕೃಷ್ಣ ಯಾರನ್ನೂ ನೋಯಿಸುವುದಿಲ್ಲ ಭಗವಂತ ಅಲ್ವಾ. ಭಕ್ತ ಅಂತೂ ಯಾರನ್ನೂ ನೋಯಿಸುವುದಿಲ್ಲ, ಭಗವಂತನು ಯಾರನ್ನೂ ನೋಯಿಸುವುದಿಲ್ಲ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಅರ್ಜುನ ಎಲ್ಲರನ್ನು ಯಾಕೆ ನೋಯಿಸಿದ? ಅವನು ಯುದ್ಧ ಮಾಡಿದ, ಕೃಷ್ಣ ಪ್ರಜ್ಞೆ ಇರಲಿಲ್ವೇ ಅಂತ ಪ್ರಶ್ನೆ ಬರ್ತದೆ ಅಲ್ವಾ. ಈಗ ಅರ್ಜುನ ಭಕ್ತ, ಶುದ್ಧ ಭಕ್ತ, ಅವನು ಯಾಕೆ ಯುದ್ಧ ಮಾಡಿ ಎಲ್ಲರನ್ನು ನೋಯಿಸಿದ? ಯುದ್ಧ ಮಾಡಿದ್ರೆ ಎಲ್ಲರಿಗೂ ನೋವು ಬರುತ್ತೆ ಅಲ್ವಾ, ಸಾವು ನೋವು ಇದೆ ಅಲ್ವಾ. ಭಗವಂತನ ಸಂತೃಪ್ತಿಗೊಳಿಸಲಿಕ್ಕೋಸ್ಕರ, ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ಮಾಡಿದ್ದಾರೆ. ಅವನು ಭಗವಂತನ ಆದೇಶದ ಪ್ರಕಾರ ಯುದ್ಧ ಮಾಡಿದ್ದಾನೆ. ಧರ್ಮ ಸಂಸ್ಥಾಪನೆಗಾಗಿ ಅವನು ಭೂಭಾರ ಹರಣ ಲೀಲೆ ಮಾಡ್ಲಿಕ್ಕೆ ಭಗವಂತ ಯೋಜನೆ ಹಾಕಿದ್ದ. ಸೊ ಆ ಭಗವಂತನ ಇಚ್ಛೆ ಆಗಿತ್ತು ಆ ಕುರುಕ್ಷೇತ್ರ ಯುದ್ಧ ಧರ್ಮ ಸಂಸ್ಥಾಪನೆಗಾಗಿ. ಹಾಗಾಗಿ ಭಗವಂತನ ಸೇವೆ ಅವನು ಮಾಡಿದ್ದು ಭಗವಂತನ ಸೇವೆ. ಸೊ ಹಾಗಾಗಿ ಇಲ್ಲಿ ಅರ್ಜುನ ರಣರಂಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಅವರು ಜೀವಾತ್ಮರು, ಅವರಿಗೆ ಅವರ ದೇಹ ನಾಶವಾಗಬಹುದು, ಆದರೆ ಅಲ್ಲಿ ವ್ಯಕ್ತಿ ನಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಜೀವಾತ್ಮ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ, ಆತ್ಮದ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಏನ್ ಹೇಳ್ತಾರೆ, ಆ ಕುರುಕ್ಷೇತ್ರ ಯುದ್ಧದಲ್ಲಿ ಇದ್ದವರೆಲ್ಲರೂ ಅವರ ಉಡುಪುಗಳು ಬದಲಾವಣೆ ಆದವು. ಉಡುಪುಗಳು ಅಂದ್ರೆ ದೇಹ ಬದಲಾವಣೆ ಆಯಿತು. ಆದರೆ ಅಲ್ಲಿ ಅವರು ಜೀವಿಗಳು ಅವರು ಸಾಯುವುದಿಲ್ಲ. ಯಾಕಂದ್ರೆ ನಜಾಯತೆ ಅಂದ್ರೆ ಅವರು ನಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಹತ್ವಾ ನ ಭೂಯತೆ ನಜಾಯತೆ ನೋಡಿ, ಆತ್ಮವನ್ನು ಕೊಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗ ಯಾರನ್ನು ಕೊಲ್ಲುದು ಹಾಗಂತ ನಾವು ಯಾರನ್ನಾರು ಕೊಂದ್ರೆ ಓಕೆನಾ? ಹರೇ ಕೃಷ್ಣ. ಆತ್ಮವನ್ನು ಕೊಲ್ಲಲಿಕ್ಕೆ ಆಗತ್ತೆ. ಹಾಗಾಗಿ ನಾವು ಯಾರನ್ನು ಕೊಲ್ಲಲಿಕ್ಕೆ ಬರೋದಿಲ್ಲ. ಓನ್ಲಿ ಭಗವಂತನ ಆದೇಶ ಇತ್ತು, ಅವನು ಕೊಂದಿದ್ದಕ್ಕೆ ಅವನಿಗೆ ಪಾಪ ಇಲ್ಲ. ಇದು ಅರ್ಥ ಆಯ್ತಾ? ಈಗ ಒಬ್ಬ ಯೋಧ ಅವನು ಬಾರ್ಡರ್ ನಲ್ಲಿ ನಿಂತ್ಕೊಂಡು ಯುದ್ಧ ಮಾಡುವಾಗ ಬೇರೆ ದೇಶದ ಯೋಧನನ್ನು ಕೊಲ್ತಾನೆ, ಅವನಿಗೇನು, ಅವನು ಯಾಕೆ ಮಾಡ್ತಾನೆ? ಅವನ ಆರ್ಡರ್ ಇದೆ ಅವನಿಗೆ ಅಲ್ವಾ. ಹೌದು. ಅದೇ ಯೋಧ ಮನೆಗೆ ಬಂದ್ಕೊಂಡು ಪಕ್ಕದಲ್ಲಿ ಯಾರ್ದೋ ಒಬ್ರಿಗೆ ಏನೋ ಸ್ವಲ್ಪ ದೂರದಲ್ಲಿ ಯಾರೋ ಒಬ್ರಿಗೆ ಹೋಗಿ ಅವರಿಗೆ ಗುಂಡು ಹಾಕಿದ್ರೆ ಅವರಿಗೆ ಪಾಪ ಬರುತ್ತಾ ಇಲ್ವೋ? ಸ್ವಾರ್ಥಕ್ಕಾಗಿ ಮಾಡ್ತಾನೆ. ಯಾಕೆಂದ್ರೆ ಅವನು ಅಲ್ಲಿ ಯಾವುದೇ ಒಂದು ಆರ್ಡರ್ ಇಲ್ಲ. ಸೊ ಹಾಗಾಗಿ ಮಾಡ್ತಾ ತನ್ನ ಇಚ್ಛೆ ಪ್ರಕಾರ ಮಾಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಅರ್ಜುನ ಭಗವಂತನ ಆರ್ಡರ್ ಅನ್ನು ಫಾಲೋ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಹಾಗಾಗಿ ಭಗವಂತ ಹೇಳಿದ ಆದೇಶವನ್ನು ಪಾಲನೆ ಮಾಡೋದು ಭಗವಂತನ ಭಕ್ತಿ ಸೇವೆ ಆಗುತ್ತೆ. ಅರ್ಜುನ ಏನು ಯುದ್ಧ ಮಾಡಿದಾನೆ ಅದು ಅವನು ಭಗವಂತನಿಗೆ ಮಾಡಿದ ಭಕ್ತಿ ಸೇವೆ. ಈಗ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ತೀರಾ ಅಲ್ವಾ, ನಾವು ಮಾಡ್ತೇವೆ ಅಲ್ವಾ. ಸೊ ಅದು ಆ ಸೇವೆಗೂ ಅರ್ಜುನ ಯುದ್ಧ ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ. ಇದು ಅರ್ಥ ಆಯ್ತಾ? ಅರ್ಜುನ ಹಾಕಿದ್ದ ಒಂದೊಂದು ಬಾಣವು ಕೂಡ ಭಗವಂತನಿಗೆ ಹಾಕಿದ ಹೂವಂತೆ. ಹರೇ ಕೃಷ್ಣ. ಈಗ ನೋಡೋಣ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ನನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ನಿಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಈಗ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿದ್ದ ಒಬ್ಬ, ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಒಬ್ಬ ತೊಡಗಿದ್ದಾನೆ. ಅವನು ಹೇಗಿರ್ತಾನೆ ಅಂತ ನೋಡೋಣ. ಶ್ರೀಲ ಪ್ರಭುಪಾದಕಿ ಜೈ. ಈ ದೈವಿ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದೊಬ್ಬ ಮನುಷ್ಯ ನೋಡ್ತಾ ಇರ್ತಾನೆ, ಅವನು ನಮಗೆ ನೋಡ್ತಾನೆ ಅಲ್ವಾ. ಅವನು ಕೇಳ್ತಾ ಇರ್ತಾನೆ, ಸ್ಪರ್ಶ ಮಾಡ್ತಾ ಇರ್ತಾನೆ,
ಆಘ್ರಣಿಸ್ತಾನೆ, ತಿಂತಾನೆ, ನಡೀತಾ ಇದ್ದಾರೆ, ಉಸಿರಾಡ್ತಾನೆ, ನಿದ್ರೆ ಮಾಡ್ತಾನೆ ಅಲ್ವಾ? ಆದ್ರೆ ಅವನಿಗೆ ಗೊತ್ತಿರ್ತದೆ ಅಂತೆ, ನಾನು ಏನು ಮಾಡ್ತಾ ಇಲ್ಲ, ಇದು ಅದು ಏನ್ ನಾನ್ ಮಾಡ್ತಾ ಇಲ್ಲ, ತನ್ನಿಂದ ತಾನೇ ಗುಣಗಳು ಮಾಡ್ಕೊಂಡು ಹೋಗ್ಬಿಡ್ತವೆ ಅಂತ ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಏನು ಅಂದ್ರೆ ಇದಕ್ಕೆ ಅಸ್ತಿತ್ವ ಸಂಶುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಅರ್ಥ ಆಗುದಿಲ್ಲ ಕೆಲವೊಮ್ಮೆ ಅಸ್ತಿತ್ವ ಸಂಶುದ್ಧಿ ಅಂದ್ರೆ ಏನು ಅಂತ ಅಲ್ವಾ? ಆ ಪ್ರಶ್ನೆ ನಮ್ಮ ಉತ್ತರ ಅರ್ಥ ಆಗತ್ತೆ ನಿಮಗೆ? ಅಸ್ತಿತ್ವ ಸಂಶುದ್ಧಿ ಅಂದ್ರೆ ಇಲ್ಲ ಮಾತಾಜಿ. ಇದಕ್ಕೆ ಈ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಅಸ್ತಿತ್ವದಲ್ಲಿ ಸಂಶುದ್ಧಿಯನ್ನು ಪಡೆದುಕೊಂಡಿರ್ತಾನೆ, ಪರಿಶುದ್ಧನಾಗಿರ್ತಾನೆ. ಅಂದರೆ ಏನು ಅಂತಂದ್ರೆ ಅವನು ಏನು ಕೆಲಸ ಮಾಡ್ತಾನೆ ಅದನ್ನೆಲ್ಲನೂ ಭಗವಂತನ ಸೇವೆಯಲ್ಲಿ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ನಮ್ಗೆ ಕಾಣುತ್ತೆ, ನಮ್ಮ ದೇಹ ಮಾಡುತ್ತೆ, ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾರೆ, ಈ ತರ ಕಂಡ್ರು ಕೂಡ ಅವನಿಗೆ ನಿಜವಾದ ತನ್ನ ಸ್ಥಿತಿ ಗೊತ್ತಿರುತ್ತೆ. ನಾನು ಮಾಡ್ತಾ ಇರೋದು ಭಗವಂತನ ಸೇವೆ, ಇದು ನಾ ಮಾಡ್ತಾ ಇಲ್ಲ. ಇದನ್ನ ಏನ್ ಮಾಡ್ತಾ ಇದ್ದಾರೆ? ಇಂದ್ರಿಯಗಳು ಮಾಡ್ಕೊಂಡು ಹೋಗುತ್ತೆ, ದೇಹ ಮಾಡ್ಕೊಂಡು ಹೋಗುತ್ತೆ. ಸೊ ಆ ರೀತಿ ಆಧ್ಯಾತ್ಮಿಕ ಕರ್ತವ್ಯದಲ್ಲಿ ನಿರತನಾಗಿರುವುದೇ ಈ ಸ್ಥಿತಿ. ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ಅದರಲ್ಲಿಯೇ ನಾವು ನಮ್ಮ ಒಂದು ಆನಂದವನ್ನು ಕಂಡುಕೊಂಡ್ರೆ ಸೊ ಅದು ಏನಾಗುತ್ತೆ? ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ, ಭಗವಂತನ ಇಂದ್ರಿಯ ತೃಪ್ತಿಯಲ್ಲಿ ಅದು ನಿರತವಾಗಿರುತ್ತದೆ. ಸೊ ಹಾಗಾಗಿ ಇವನು ಈ ಆಧ್ಯಾತ್ಮಿಕದಲ್ಲಿ ನಿರತನಾದವನ ಭಕ್ತಿ ಸೇವೆಯಲ್ಲಿ ಈಗ ಅವನಿಗೆ ಮತ್ತೆ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದವನಿಗೆ ವ್ಯತ್ಯಾಸ ಏನಿದೆ ನೋಡಿ? ಭಕ್ತನು ತನ್ನ ಸುಖಕ್ಕಾಗಿ ಮಾಡ್ತಾನೆ. ಈ ಭಕ್ತನು ಊಟ ಮಾಡ್ತಾನೆ ಅಲ್ವಾ, ಪ್ರಸಾದ ಸೇವನೆ ಮಾಡ್ತಾನೆ, ಬೇರೆ ಮನುಷ್ಯನು ಸೇವನೆ ಮಾಡ್ತಾನೆ. ಅದ್ರ ವ್ಯತ್ಯಾಸ ಏನಿದೆ? ಭಗವಂತನಿಗೆ ಅರ್ಪಿಸಿ ಸೇವೆ ಭಕ್ತ ಊಟ ಮಾಡೋದು ಆಧ್ಯಾತ್ಮಿಕವಾಗಿರುತ್ತೆ, ಹಾಗೆ ಊಟ ಮಾಡೋದು ಇದಾಗಿರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಇಂದ್ರಿಯಗಳ ವ್ಯಾಪಾರದಲ್ಲಿ ತೊಡಗಿದಂತೆ ಕಂಡನು ಅವನು ಸದಾ ಮುಕ್ತನು. ಅವನು ಎಲ್ಲವೂ ನೋಡಿ, ಭಕ್ತನು ಕೂಡ ಎಲ್ಲರ ತರನೇ ಮಾಡ್ತಾನೆ ಕೆಲಸ ಅಲ್ವಾ? ಕೂತ್ಕೊಳ್ತಾನೆ, ನಿಂತ್ಕೋತಾನೆ, ಕೆಲಸ ಮಾಡ್ತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಎಲ್ಲವೂ ಇದೆ. ಆದರೆ ಭಕ್ತನಿಗೂ ಮತ್ತೆ ಬೇರೆ ಇರ್ತಕ್ಕಂಥ ಬದ್ಧಾತ್ಮನಿಗೂ ವ್ಯತ್ಯಾಸ ಏನು? ಮಾತಾಜಿ, ಭಕ್ತನು ಎಲ್ಲ ಕರ್ಮಗಳಿಂದ ಮುಕ್ತನಾಗಿರ್ತಾನೆ ಮಾತಾಜಿ. ಭಕ್ತನು ತನ್ನ ಕರ್ಮಗಳನ್ನು ಭಗವಂತನ ಸೇವೆಗಾಗಿ ಬಳಸುತ್ತಾನೆ, ತನ್ನ ಇಂದ್ರಿಯಗಳನ್ನು ಅಲ್ವಾ? ಹರೇ ಕೃಷ್ಣ. ಹೌದು. ಸೊ ಅದೇ ವ್ಯತ್ಯಾಸ. ಸೊ ಹಾಗಾಗಿ ಅವನು ಕರ್ಮದ ಬಂಧನದಲ್ಲಿ ಅವನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಸೊ ಅವನಿಗೆ ಹಾಗಾಗಿ ಅವನಿಗೆ ಏನು ಗೊತ್ತು? ತಾನು ಭಗವಂತನ ನಿರಂತರ ಸೇವಕ, ಇದು ಅವನಿಗೆ ಮನದಟ್ಟಾಗಿದೆ. ಸೊ ಆದ್ದರಿಂದ ಅವನು ಭಗವಂತನ ಸೇವೆ ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಅವನು ಮಾಡಲಾರ. ಸೊ ಹಾಗಾಗಿ ನಾವು ಕೆಲವೊಂದು ಜನ ಭಕ್ತರನ್ನ ನೋಡ್ತೇವೆ, ಶುದ್ಧ ಭಕ್ತರು ಅಲ್ವಾ? ಅವ್ರು ಏನ್ ಮಾಡ್ತಾರೆ? ಆ ಕೆಲಸ ಭಗವಂತನ ಸೇವೆಯನ್ನು ಮಾಡೋದ್ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ, ಅದು ಅಕರ್ಮ. 10ನೇ ಶ್ಲೋಕಕ್ಕೆ ಹೋಗೋಣ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾಂಬಸ. ಇದು ಬಹು ಮುಖ್ಯವಾದ ಶ್ಲೋಕ. ಪದ್ಮಪತ್ರಂ ಇವಾಂಬಸ ಅಂದ್ರೆ ಏನು ಅಂತಂದ್ರೆ ತನ್ನ ಫಲಗಳನ್ನು ಭಗವಂತನಿಗೆ ಅರ್ಪಿಸಿಬಿಡ್ತಾನೆ. ಅದರ ಅರ್ಥ ಏನು? ಅವನು ಜೀವನಕ್ಕೆ ಬೇಕಾದಷ್ಟನ್ನು ಅವನು ಇಟ್ಕೊಳ್ತಾನೆ. ತನಗೆ ತನ್ನ ದೇಹ ಮತ್ತು ಆತ್ಮ ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ತಾನೆ. ಆದರೆ ಉಳಿದಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಸೊ ಹಾಗಾಗಿ ಅವನು ನಿರ್ಲಿಪ್ತನಾಗಿ ಕರ್ಮಗಳನ್ನು ಮಾಡ್ತಾನೆ. ಇದು ಹೇಗೆ ಅಂದ್ರೆ ಈ ತಾವರೆ ಎಲೆ ನೋಡಿ, ನೀರೊಳಗೆ ಇರುತ್ತೆ, ಅದರ ತಾವರೆ ಎಲೆ ಮೇಲೆ ನೀರು ಹಾಕಿದ್ರು ಕೂಡ ಅದು ನೀರಿನ ಹನಿ ಮೇಲೆ ನಿಂತಿರುತ್ತೆ, ಆಚೆ ಈಚೆಗೆ ಉಳ್ಳಾಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ಅದು ಒದ್ದೆ ಆಗುವುದಿಲ್ಲ. ತಾವರೆ ಎಲೆ ಒದ್ದೆ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ. ತಾವರೆ ಎಲೆ ನೀರೊಳಗೆ ಇದ್ರೂ ಒದ್ದೆ ಆಗುದಿಲ್ಲ. ಅದೇ ರೀತಿ ಭಕ್ತ ಏನ್ ಮಾಡ್ತಾನೆ? ಅವನು ಕೆಲಸದಲ್ಲಿ ತೊಡಗಿರುತ್ತಾನೆ, ಆದರೆ ಅವನ ದೇಹವು ಕಲುಷಿತವಾಗುವುದಿಲ್ಲ, ಆ ಕರ್ಮದ ಫಲಗಳಿಂದ ಕಲುಷಿತ ಆಗುವುದಿಲ್ಲ. ಇದು ಅರ್ಥ ಆಯ್ತಾ? ಸೊ ಹಾಗಾಗಿ ಭಗವಂತ ಏನ್ ಹೇಳ್ತಾನೆ? ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ನನಗೆ ಒಪ್ಪಿಸಿ ಬಿಡು ಅಂತ ಹೇಳ್ತಾನೆ. ಸೊ ಅದರ ಅರ್ಥ ನಮಗೆ ಕರ್ಮ ಬಂಧನ ಇರಬಾರ್ದು ಅಂದ್ರೆ ನಮ್ಮ ಕರ್ಮಗಳನ್ನೆಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು. ಸೊ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಭಕ್ತಿ ಸೇವೆ ಮಾಡ್ತಾರೆ
ಅವನ ದೇಹವು ಕೂಡ ಭಗವಂತನ ಸ್ವತ್ತು. ದೇಹವು ಯಾರಿಗೆ ಸೇರಿದ್ದು? ಅವನ ದೇಹ ಭಕ್ತನ ಶರೀರ ಭಗವಂತನಿಗೆ ಭಗವಂತನಿಗೆ. ಸೇರಿದ್ದು. ಭಗವಂತನಿಗೆ ಸೇರಿದ್ದು ಮಾತಾಜಿ. ಮತ್ತು ಆ ಭಗವಂತನಿಗೆ ದೇಹ ಸೇರಿರೋದ್ರಿಂದ ಅದು ಭಗವಂತನ ಸೇವೆಯಲ್ಲಿ ನಿರತ ಆಗ್ಬೇಕು ಅಲ್ವಾ? ಯಾವುದೇ ವಸ್ತು ಅದು ಭಗವಂತನಿಗೆ ಸೇರಿದ್ರೆ ಅದನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಹಾಗಾಗಿ ಈಗ ನಮ್ಮ ದೇಹ ಭಗವಂತನಿಗೆ ಸೇರಿದ್ರೆ ನಾವು ಭಗವಂತನಿಗೆ ಬಳಸಬೇಕು. ಹೌದು ಅಲ್ವೋ? ಹೌದು ಮಾತಾಜಿ. ಈಗ ನಿಮ್ಗೆ ಅರ್ಥ ಆಯ್ತಾ? ಈಗ ನಾವು ಯಾಕೆ ಭಕ್ತಿ ಸೇವೆ ಮಾಡ್ಬೇಕು ಅಂತ ಈಗ ಅರ್ಥ ಆಯ್ತಾ? ಹರೇ ಕೃಷ್ಣ. ಹಾ ಮಾತಾಜಿ. ಯಾಕೆ ಹೇಳಿ ಮಾತಾಜಿ? ಯಾಕೆ ನಾವು ಭಕ್ತಿ ಸೇವೆ ಮಾಡ್ಬೇಕು? ಮಾತಾಜಿ, ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು ನಾವು ಭಗವಂತನ ಸೇರಕ್ಕೆ ಮಾತಾಜಿ, ಮುಕ್ತಿ ಪಡೆಯಕ್ಕೆ. ಮುಕ್ತಿ ಪಡೆಯಕ್ಕೆ ಅಂತ ಆಸೆ ಇರಬಾರ್ದು. ಭಕ್ತನಿಗೆ ಮುಕ್ತಿ ಬೇಡ. ಭಗವಂತನ ಸೇವೆ ಏನು? ಮಾಡಕ್ಕೆ ಮಾತಾಜಿ. ಮುಕ್ತಿ ಬೇಡ. ಭಕ್ತನಿಗೆ ಅವನಿಗೆ ಮುಕ್ತಿ ಬೇಡ. ಅವನಿಗೆ ಐಹಿಕ ಫಲಾಪೇಕ್ಷೆಗಳಿಲ್ಲ. ಅವನಿಗೆ ಮುಕ್ತಿ ಬೇಡ. ಅವನಿಗೆ ಯಾವುದು ಬೇಡ. ಅವನು ಸದಾಕಾಲ ಭಗವಂತನ ಸೇವೆಯಲ್ಲಿ ಇರ್ಲಿಕ್ಕೆ ನೋಡ್ತಾನೆ. ಆ ಸೇವೆಯಲ್ಲಿ ಆನಂದವನ್ನು ಪಡೆಯುತ್ತಾನೆ. ಸೊ ಭಕ್ತ ಮಾಡುವುದು ಅಹೈತುಕಿ ಅಪ್ರತಿಹತ ಭಕ್ತಿ. ಅಹೈತುಕಿ ಅಂದ್ರೆ ಕಾರಣ ಇಲ್ಲ. ಮಾತಾಜಿ ನೀವು ಹೇಳಿದ ಕಾರಣ ಮುಕ್ತಿ ಬೇಕು ಅಂತ. ಮುಕ್ತಿ ಬೇಕು ಅಂತ ಅವನು ಮಾಡೋದಿಲ್ಲ. ಆಯ್ತಾ? ಅವನಾಗ ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಪ್ರೀತಿಪೂರ್ವಕವಾದ ಸೇವೆ. ಈಗ ತಾಯಿ ಮಗುವಿನ ಸೇವೆ ಮಾಡ್ತಾಳೆ ಅಲ್ವಾ? ನೀವೆಲ್ಲ ತಾಯಂದಿರು ಇರಬಹುದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನೀವು ಮಕ್ಕಳ ಸೇವೆ ಮಾಡ್ತೀರಿ ಅಲ್ವಾ? ಮಕ್ಕಳು ಮೊಮ್ಮಕ್ಕಳ ಸೇವೆ ಮಾಡ್ತೀರಿ. ಅದರಲ್ಲಿ ನೀವು ಏನಾದ್ರೂ ಆಸೆ ಇಟ್ಕೊಂಡಿರ್ತೀರಾ? ಇಲ್ಲ ಮಾತಾಜಿ. ಆ ಇಲ್ಲ, ಭಗವಂತನ ಸೇವೆ ಅಂತ ತಿಳ್ಕೊಂಡ್ ಮಾಡ್ತಾ ಇದೀವಿ. ಹಾಗೆ ಭಗವಂತನ ಸೇವೆ ಅಂದರೆ ಅದರಲ್ಲಿ ಯಾವುದೇ ಆಸೆ ಇರಬಾರದು. ಅದು ಇದ್ರೆ ಭಗವಂತನ ಭಕ್ತಿ ಸೇವೆ ಆಗೋದಿಲ್ಲ. ಸೊ ಆ ಭಕ್ತಿ ಸೇವೆ ಅಂದ್ರೆ ಅಹೈತುಕಿ ಅಪ್ರತಿಹತ. ಅಹೈತುಕಿ ಅಂದ್ರೆ ಯಾವುದೇ ಕಾರಣ ಇಲ್ಲ. ನಾನು ಭಗವಂತನ ಭಕ್ತಿ ಸೇವೆ ಮಾಡ್ತೇನೆ, ನಂಗೆ ಮುಕ್ತಿ ಸಿಗಬೇಕು ಅಥವಾ ನಂಗೆ ಅದು ಸಿಗ್ಬೇಕು ಇದು ಸಿಗ್ಬೇಕು, ಇಲ್ಲ. ಭಗವಂತನ ಭಕ್ತಿ ಸೇವೆ ಅಂದರೆ ನನಗೆ ಭಗವಂತನ ಮೇಲೆ ಪ್ರೇಮ ಇದೆ, ಪ್ರೀತಿ ಇದೆ. ಭಗವಂತ ನನ್ನ ಒಡೆಯ, ಭಗವಂತ ನಾನು ಅವನ ಅಂಶ, ನನ್ನ ತಂದೆ ಅಲ್ವಾ? ಅವನು ಸೇವೆ ಮಾಡೋದು ನನ್ನ ಕರ್ತವ್ಯ. ನಾನು ಕೂಡ ಭಗವಂತನ ಅಂಶ. ಇದು ನನ್ನ ಕರ್ತವ್ಯ. ನನ್ನ ನಿಜ ಸ್ವರೂಪ ಏನಂದ್ರೆ ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ಸೊ ಈ ಒಂದು ಆ ಭಾವನೆಯಿಂದ ನಾನು ಯಾವತ್ತೂ ಭಗವಂತನ ಸೇವಕ. ಸೇವೆ ಮಾಡೋದು ನನ್ನ ಕೆಲಸ. ಆ ಸೇವೆ ಮಾಡಿದರೆ ಭಗವಂತನ ಒಂದು ಸುತ್ತು ಭಗವಂತ ಸ್ಮೈಲ್ ಮಾಡಿದರೆ, ಒಂದು ನಗು ನಕ್ಕರೆ ನಮ್ಮ ಜೀವನ ಯಶಸ್ಸು. ಸೊ ಆ ಭಗವಂತನ ಪ್ರೀತಿಪೂರ್ವಕ ಸೇವೆ ಮಾಡೋದೇ ನನ್ನ ಕರ್ತವ್ಯ. ಇದು ಯಾವ ಭಾವನೆ ಇರುತ್ತೆ ಆವಾಗ ಅವನಿಗೆ ಬೇರೆ ಯಾವುದು ಬೇಕಾಗಿಲ್ಲ. ಐಹಿಕ ಭೋಗಭಾಗ್ಯಗಳು ಬೇಡ ಅವನಿಗೆ. ಈ ಐಹಿಕದಲ್ಲಿ ಇರ್ತಕ್ಕಂಥ ಎಲ್ಲ ಐಹಿಕವಾದಿಗಳಿಗೆ ಭೋಗಭಾಗ್ಯಗಳು ಬೇಕು, ಸತ್ತರೆ ಸ್ವರ್ಗ ಬೇಕು, ಅದು ಯಾವುದು ಬೇಡ. ಆಮೇಲೆ ನಿರಾಕಾರವಾದಿಗಳಿಗೆ ಮಾಯಾವಾದಿಗಳಿಗೆ ಮುಕ್ತಿ ಬೇಕು. ಭಕ್ತನಿಗೆ ಆ ಮುಕ್ತಿಯ ಆಶೆಯೂ ಕೂಡ ಇಲ್ಲ. ಭಕ್ತನ ಆಸೆ ಹಾಗಾದ್ರೆ ಏನು? ಭಗವಂತನ ಇಚ್ಛೆ. ಭಗವಂತನ ಭಕ್ತಿ ಸೇವೆ ಮಾಡೋದೇ ಅವನ ಇಚ್ಛೆ. ಆ ಭಗವಂತನ ಇಚ್ಛೆ ಪ್ರಕಾರ ನಡ್ಕೊಳ್ಳೋದು. ಭಗವಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ, ಶ್ರೀಮದ್ ಭಾಗವತಂದಲ್ಲಿ ಏನು ಉಪದೇಶ ಇದೆ, ಅದೇ ರೀತಿ ನಡ್ಕೊಳ್ಳೋದು. ಆ ಭಗವಂತನ ಭಕ್ತಿ ಸೇವೆ ಮಾಡಿ, ಇದು ಅವನ ಇಚ್ಛೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು. ನನ್ನ ದೇಹವೂ ಕೂಡ ಭಗವಂತನಿಗೆ ಸೇರಿದ್ದು. ಹೇಗೆ? ನನ್ನ ಈ ಎಲ್ಲ ಪಂಚಮಹಾಭೂತಗಳು ಭಗವಂತನಿಂದ ಬಂದಿದೆ. ನನ್ನ ಶರೀರ ಆಗಿರೋದು, ನನ್ನ ಮನಸ್ಸು, ಬುದ್ಧಿ, ಅಹಂಕಾರ, ಸೂಕ್ಷ್ಮ ಶರೀರ ಅದು ಕೂಡ ಭಗವಂತನಿಂದ ಬಂದಿದೆ. ಸ್ಥೂಲಕಾಯ ಭಗವಂತನಿಂದ ಬಂದಿದೆ, ಸೂಕ್ಷ್ಮಕಾಯ ಭಗವಂತನಿಂದ ಬಂದಿದೆ. ಹಾಗಾದ್ರೆ ನನ್ನದು ಇರೋದು ಏನು? ಏನೂ ಇಲ್ಲ. ಯಾರಾದ್ರೂ ಇದೆಯಾ? ಹರೇ ಕೃಷ್ಣ. ಮಾನಸ ದೇಹೋಗೆ ಹೋ ಜೋ ಕುಚು ಮೋರ ಅರ್ಪಿಲು ತುವ ಪದ ನಂದ ಕಿಶೋರ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಅವನ ಇಚ್ಛೆ ಏನಿರುತ್ತೆ, ಅವನ ಮನಸ್ಸು, ಬುದ್ಧಿ, ಅವನ ಎಲ್ಲ ಏನಿದೆ ಅದು ಎಲ್ಲವನ್ನು ಅವನು ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ತಾನೆ. ಏಕೆ? ಅವನು ಈ ದೇಹವು ಕೂಡ ಭಗವಂತನ ಒಂದು ಆಸ್ತಿ. ಈ ದೇಹವು ನನ್ನದಲ್ಲ. ಸೊ ಹಾಗಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಶ್ರೀಲ ಪ್ರಭುಪಾದ ನಮ್ಗೆ ತಿಳಿಸ್ತಾ ಇದೆ. ಹಾಗಾಗಿ ಭಗವದ್ಗೀತೆಯನ್ನ ತುಂಬಾ ಚೆನ್ನಾಗಿ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು.
ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಏನ್ ಮಾಡ್ತಾರೆ ಇಲ್ಲಿ? ಶೀಲ ಪ್ರಭುಪಾದ್ ಕಿ ಜೈ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಅಂದ್ರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿ ಮಾಡಿರೋದು. ಭಕ್ತನಾದವನು ಏನ್ ಮಾಡ್ತಾನೆ? ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಕೆಲಸ ಮಾಡ್ತಾನೆ. ಆಗ ಅವನ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಅವನು ಕೆಲಸ ಮಾಡಿದಾಗ ಅದು ಐಕ ಕಶ್ಮಲವಿಲ್ಲದೆ ಪರಿಶುದ್ಧವಾಗಿರುತ್ತದೆ. ಸೊ ಹಾಗಾಗಿ ಆ ಭಗವಂತನ ಭಕ್ತಿ ಸೇವೆ ಮಾಡಿದ್ದ ಯಾವುದೇ ಕೆಲಸಕ್ಕೆ ಕಶ್ಮಲ ಇರೋದಿಲ್ಲ. ಕಶ್ಮಲ ಅಂದ್ರೆ ಯಾವುದು? ಪಾಪ ಪುಣ್ಯದ ಲೇಪ ಇರೋದಿಲ್ಲ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ನೋಡಿ, ಪುಣ್ಯ ಮಾಡೋದು ಅಂತ ಕೆಲವರು ಹೇಳ್ತಾರೆ. ಪುಣ್ಯ ಒಳ್ಳೇದಾ? ಹರೇ ಕೃಷ್ಣ. ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ, ಪುಣ್ಯ ತಗೊಂಡ್ ಮತ್ತೆ ನಾವು ರಿಟರ್ನ್ ಬರ್ಲೇಬೇಕಾಗತ್ತೆ. ಪುಣ್ಯವನ್ನು ಅನುಭವಿಸ್ಲಿಕ್ಕೆ ದೊಡ್ಡ ಮತ್ತೆ ಶ್ರೀಮಂತರ ಮನೆಯಲ್ಲಿ ಬರ್ಬೇಕು. ಹುಟ್ಟೋದು, ದೊಡ್ಡ ಒಂದು ವಿದ್ಯಾಭ್ಯಾಸ ಪಡ್ಕೊಳ್ಳೋದು, ಮತ್ತೆ ಒಳ್ಳೆಯ ಶರೀರ ಪಡ್ಕೊಳ್ಳೋದು, ಇದು ಅನುಭವಿಸ್ಲಿಕ್ಕೆ ಮತ್ತೆ ಭೌತಿಕ ಲೋಕ ದುಃಖಾಲಯಕ್ಕೆ ಬರ್ಲೇಬೇಕು ಅಲ್ವಾ? ವಾಪಸ್ ಹೌದು ಬರ್ಬೇಕು. ಹಾಗಾಗಿ ಪುಣ್ಯ ಸಂಪಾದನೆ ಮಾಡುವುದು ಕೂಡ ಭೌತಿಕ ಪುಣ್ಯ. ಇದರಲ್ಲಿ ಪುಣ್ಯದಲ್ಲಿ ಭಕ್ತಿ ಸೇವೆ ಪುಣ್ಯ, ಭೌತಿಕ ಪುಣ್ಯ. ಆ ಭೌತಿಕ ಪುಣ್ಯ, ಐಕ ಪುಣ್ಯ ಸಂಪಾದನೆ ಅದು ಕೂಡ ಒಳ್ಳೆ ಪ್ರಪೋಸಲ್ ಅಲ್ಲ. ಹಾಗಾದ್ರೆ ಭಕ್ತಿ ಪುಣ್ಯ ಇದು ಒಳ್ಳೆಯದು. ಭಕ್ತಿ ಪುಣ್ಯ ಅಂದ್ರೆ ಭಗವಂತನ ಸೇವೆ. ಸೊ ಹಾಗಾಗಿ ಏನ್ ಹೇಳ್ತಾರೆ ರೂಪ ಗೋಸ್ವಾಮಿಯವರು? ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ ಮುಕ್ತ ಸೌಚ್ಯತೆ. ಸೊ ಹಾಗಾಗಿ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಭಗವಂತನಿಗೆ ಬಳಸೋದು. ನಮ್ಮ ದೇಹ ಇದೆಯಲ್ಲ, ಭಗವಂತನಿಗೆ ಬಳಸೋದು. ನಮ್ಮ ಏನಾದ್ರೂ ಇಂಟೆಲಿಜೆಂಟ್ ಇದ್ರೆ ಅದನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸೋದು. ಆಯ್ತಾ? ಸೊ ಹಾಗಾಗಿ ಭಕ್ತಿ ಸೇವೆ ತೊಡಗಿಸೋದಾಗಿ ಇಂಟೆಲಿಜೆಂಟು ಯಾರಿಗಾದ್ರೂ ಹೀಗೆ ಪ್ರೀಚ್ ಮಾಡೋದು ಬುದ್ಧಿಯಿಂದ. ಆಯ್ತಾ? ಹರೇ ಕೃಷ್ಣ. ನಮ್ಮ ಮಾತನ್ನು ಮತ್ತೆ ಅದನ್ನ ಮಾತನ್ನು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಓದುವುದು, ಮಾತನ್ನು ಇನ್ನೊಬ್ಬರಿಗೆ ಕೃಷ್ಣನ ಬಗ್ಗೆ ಹೇಳೋದು, ಉಪದೇಶ ಮಾಡೋದು, ಎಲ್ಲದಕ್ಕೆ ಬಳಸುವುದು. ಹೀಗೆ ಅವನು ಎಲ್ಲ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಮನಸ್ಸು ಸದಾ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರುತ್ತೆ. ನಾನು ಭಕ್ತಿ ಸೇವೆಯನ್ನು, ಒಳ್ಳೆ ಭಕ್ತಿ ಸೇವೆ ಮಾಡ್ಲಿ, ಈ ತರ ಆಲೋಚನೆ ಇರ್ತದೆ. ಹರೇ ಕೃಷ್ಣ. ನಮ್ಗೆ ಹರೇ ಕೃಷ್ಣ, ಈ ತರ ಭಾವನೆ ಇರ್ತದ್ಯಾ? ಇರ್ತದೆ ಮಾತಾಜಿ. ಈ ಭಾವನೆ ಬರ್ಬೇಕಂತೆ ನಮಗೆ. ಸೊ ಹಾಗಾಗಿ ಅವನಿಗೆ ಅಹಂಕಾರ ಇರೋದಿಲ್ಲ. ಆಮೇಲೆ ಅವನು ನಾ ದೇಹ ಅಲ್ಲ ಅಂತ ತಿಳ್ಕೊಂಡಿದ್ದಾನೆ. ಸೊ ಅವನು ನಾ ದೇಹ ಅಲ್ಲ, ಈ ದೇಹವು ನನಗೆ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಇದನ್ನ ಅವನು ತಿಳ್ಕೊಂಡಾಗ ತನ್ನ ದೇಹ, ಮನಸ್ಸು, ಬುದ್ಧಿ ಎಲ್ಲ ಮತ್ತೆ ಎಲ್ಲ ಸಂಪತ್ತು ಏನಿದೆ, ಜೀವ ಎಲ್ಲನೂ ಕೂಡ ತನ್ನ ಪ್ರಾಣ, ಮನ, ಧನ ಎಲ್ಲವನ್ನು, ದೇಹ, ಮನಸ್ಸು, ಬುದ್ಧಿ, ಪ್ರಾಣ, ಐಶ್ವರ್ಯ ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಬಳಸಿದರೆ ಅವನು ಕೃಷ್ಣನೊಡನೆ ಹೊಂದಿಕೊಂಡು ಬಿಡುತ್ತಾನೆ. ಹೊಂದಿಕೊಂಡು ಬಿಡುವುದು ಅಂದ್ರೆ ಏನು? ಕೃಷ್ಣನೇನು ಇಚ್ಛೆ ಪಡ್ತಾನೆ ಅದನ್ನೇ ಮಾಡ್ತಾನೆ. ಹಾಗಾಗಿ ಅವನಿಗೆ ನಾನು ದೇಹ, ಇವರು ನನ್ನವರು, ನಾನು ನನ್ನವರು ಇದು ಇರೋದಿಲ್ಲ. ಈ ಫಾಲ್ಸ್ ಏಕೋ ಅಂದ್ರೆ ಏನು? ನಾನು ನನ್ನವರು ಅಲ್ವಾ? ಇದು ನನ್ನ ದೇಹ, ಇವರು ನನಗೆ ಸೇರಿದವರು, ಆಮೇಲೆ ಇದು ನನ್ನದು, ಇದು ಏನದು? ಫಾಲ್ಸ್ ಎಗೋ. ಇದು ಅವರಿಗೆ ಇರೋದಿಲ್ಲ. ಇದು ಅರ್ಥ ಆಯ್ತಲ್ಲ ಈ ಶ್ಲೋಕ? ಹರೇ ಕೃಷ್ಣ. ಅರ್ಥ ಆಗಿದೆ. ಕೃಷ್ಣ ಪ್ರಜ್ಞೆಗೆ ಕೆಲಸ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಈ ರೀತಿಯಾಗಿ ಒಂದೇ ನಿಷ್ಠೆ. ಏನ್ ನಿಷ್ಠೆ? ಭಗವಂತನ ಭಕ್ತಿ ಸೇವೆ ಮಾಡುದು. ಇದನ್ಯಾರು ಮಾಡ್ತಾನೆ ಅವನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಪೀಸ್ ಆಫ್ ಮೈಂಡ್. ಯಾಕೆ ಇದರಲ್ಲಿ ಯಾಕೆ ಪೀಸ್ ಆಫ್ ಮೈಂಡ್ ಬರ್ತದೆ ಅಂದ್ರೆ ನೋಡಿ, ಜ್ಞಾನಿ, ಯೋಗಿ, ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತ. ಕೃಷ್ಣ ಪ್ರಜ್ಞಾ, ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ ಕರ್ಮಿಗೆ ಯಾಕೆ ಅಶಾಂತಿ? ಅವನಿಗೆ ಇಚ್ಛೆ ಇರ್ತದೆ, ಅಯ್ಯೋ ಇದು ಬೇಕು ಅದು ಬೇಕು, ಐಕ ಭೋಗಭಾಗ್ಯಗಳು, ಆಮೇಲೆ ಸತ್ ಮೇಲೆ ಸ್ವರ್ಗ ಬೇಕು, ಮತ್ತೊಂದಿಷ್ಟು ನಾವು ಎಂಜಾಯ್ ಮಾಡಬೇಕು. ಜ್ಞಾನಿಗೆ ಏನು? ನಾನು ಮುಕ್ತಿ ಹೊಂದಬೇಕು, ಅವನಿಗೆ ಆಸೆ ಇರುತ್ತೆ. ಆಮೇಲೆ ಯೋಗಿಗೆ ಏನು? ನಾನು ಸಿದ್ಧಿಗಳನ್ನು ಪಡ್ಕೋಬೇಕು ಅಲ್ವಾ? ಅಣಿಮ, ಮಹಿಮ, ಗರಿಮ, ಕಾಮ, ವಯಸಿತ, ಇಶಿತ, ವಶಿತ, ಪ್ರಾಪ್ತಿ ಇದೆಲ್ಲ ನಾವು ಪಡ್ಕೋಬೇಕು, ಈ ಆಸೆ ಇರುತ್ತೆ. ಭಕ್ತನಿಗೆ ಯಾವ ಆಸೆ ಇರುತ್ತೆ?
ಭಗವಂತನೊಂದಿಗೆ ಇದು. ಭಗವಂತನೊಂದಿಗೆ ಅವ್ರ ಸೇವೆ ಮಾಡೋ ಆಸೆ ಇರುತ್ತೆ ಆ ಮಾತಾಜಿ. ಸೇವಾ ಭಾವ, ಸೇವೆಯನ್ನು ಮಾಡೋದಷ್ಟೇ ಅವನಿಗೆ ಆಸೆ ಇರುತ್ತೆ. ಸೊ ಹಾಗಾಗಿ ಅವನು ಶಾಂತಿಯ ಒಂದು ತನಗಾಗಿ ಏನು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಅವನು, ಅಲ್ವಾ? ಸೊ ಅದಕ್ಕೆ ಅವನಿಗೆ ಶಾಂತಿ ಇರುತ್ತೆ. ಅವನು ಎಲ್ಲ ಕರ್ಮಫಲವನ್ನು ಭಗವಂತನಿಗೆ ಒಪ್ಪಿಸಿ ಬಿಡುತ್ತಾನೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನಿಗೂ ದೇಹ ಪ್ರಜ್ಞೆಯಲ್ಲಿರ್ತಕ್ಕಂಥ ಮನುಷ್ಯನಿಗೂ ವ್ಯತ್ಯಾಸ ಏನು? ದೇಹ ಪ್ರಜ್ಞೆಯಲ್ಲಿರೋದು ಅಂದ್ರೆ ಆರ್ಡಿನರಿ ಕಂಡೀಷನ್ ಸೋಲ್ಸ್. ಅವ್ರು ಏನ್ ಮಾಡ್ತಾರೆ? ಅವರಿಗೆ ತಮ್ಮ ಕರ್ಮ ಫಲದಲ್ಲಿ ಆಸಕ್ತಿ ಇರುತ್ತೆ, ನಾನು ಇಷ್ಟು ದುಡಿದಿದೆ, ಇದು ನನಗೆ ಬೇಕು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರೋ ಭಕ್ತ ಏನ್ ಮಾಡ್ತಾನೆ? ಅವನಿಗೆ ಕರ್ಮ ಫಲದ ವಿಷಯದಲ್ಲಿ ಅವನಿಗೆ ಆತಂಕವೇ ಇರುವುದಿಲ್ಲ. ಎಲ್ಲ ಭಗವಂತನಿಗೆ ಒಪ್ಪಿಸ್ಬಿಟ್ಟು ಸುಮ್ನೆ ಆಗ್ತಾನೆ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ದ್ವಂದ್ವ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲವೂ ಕೃಷ್ಣನ ಶಕ್ತಿಯ ಉತ್ಪತ್ತಿ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಇದನ್ನ ನಿಮ್ಗೆ ತಿಳ್ಕೊಂಡ್ರೆ ಈಗ ನಮ್ಮ ಮನೆ, ನನಗೆ ಮನೆ ಇದೆ ಅಂತ ತಿಳ್ಕೊಳ್ಳೋಣ. ಈ ಮನೆ ಇದು ಕೂಡ ಭಗವಂತನಿಗೆ ಸೇರಿದ್ದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕಲ್ಲು ಮರಳು ಇದೆಲ್ಲ ನಾವೇನ್ ತಯಾರು ಮಾಡ್ಲಿಕ್ಕೆ ಆಗತ್ತಾ? ಕಬ್ಬಣ ಎಲ್ಲ ಭಗವಂತ ಕೊಟ್ಟಿದ್ದನ್ನ ನಾವು ತಗೊಂಡಿದ್ದೇವೆ, ಯೂಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಮನೆ ನನ್ನದಲ್ಲ, ದೇಹ ನನ್ನದಲ್ಲ, ಮನೆ ನನ್ನದಲ್ಲ. ಈ ನನ್ನ ಮಕ್ಕಳು, ಮರಿ, ಗಂಡ ಹೆಂಡತಿ ಅವರು ಕೂಡ ಭಗವಂತನ ಸೃಷ್ಟಿ ವಿಭಿನ್ನಾಂಶಗಳು. ಸೊ ಹಾಗಾಗಿ ಸಂಪೂರ್ಣ ಶಾಂತನಾಗಿರ್ತಾನೆ. ಯಾಕಂದ್ರೆ ಭಕ್ತನಿಗೆ ಅವನಿಗೆ ಯಾವುದು ಭೌತಿಕವಾಗಿದ್ದು ಯಾವುದು ಬೇಕಾಗಿಲ್ಲ ಅವನಿಗೆ. ಸೊ ಹಾಗಾಗಿ ಇಂದ್ರಿಯ ತೃಪ್ತಿಯ ಲಾಭದ ಲೆಕ್ಕಾಚಾರದಲ್ಲಿ ಸಿಕ್ಕಿಕೊಂಡ್ರೆ ಶಾಂತಿ ಇರೋದಿಲ್ಲ. ನಾವು ಇಂದ್ರಿಯ ತೃಪ್ತಿಯ ಲೆಕ್ಕಾಚಾರದಲ್ಲಿ ನಾವು ಉಳ್ಕೊಂಡ್ರೆ ನಮ್ಗೆ ಶಾಂತಿ ಸಿಕ್ಕೋಲ್ಲ, ಅಲ್ವಾ? ಇಂದ್ರಿಯ ಇಂದ್ರಿಯ ತೃಪ್ತಿ ವಿಚಾರ ಇಲ್ಲ ಅಂದ್ರೆ ಅವನಿಗೆ ಶಾಂತಿಯಿಂದ ಇರ್ತದೆ. ಇದೇ ಕೃಷ್ಣ ಪ್ರಜ್ಞೆಯ ಗುಟ್ಟು. ಅಂದರೆ ಕೃಷ್ಣನನ್ನು ಬಿಟ್ಟು ಬೇರೆ ಅಸ್ತಿತ್ವ ಇಲ್ಲ. ಈ ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ. ಈಗ ನಮಗೆ ಪೀಸ್ ಬೇಕು ಅಂತ ಜನ ಏನ್ ಮಾಡ್ತಾರೆ? ಶಾಂತಿ ಬೇಕು ಅಂತ ಶಾಂತಿ ಸಂಸ್ಥೆ ಅಲ್ವಾ, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್, UN ಸ್ಥಾಪನೆ ಮಾಡಿದ್ರು. ಶಾಂತಿ ಒಂದು ಸಂಧಾನ ಮಾಡ್ತಾರೆ. ಅದೆಲ್ಲ ಆಗತ್ತಾ ಶಾಂತಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲಂತೆ. ಶಾಂತಿಯ ಗುಟ್ಟು ಕೃಷ್ಣನನ್ನು ಬಿಟ್ರೆ ಬೇರೆ ಅಸ್ತಿತ್ವವೇ ಇಲ್ಲ. ಇದು ಶಾಂತಿಯ ಗುಟ್ಟಂತ. ಆಮೇಲೆ ನಿರ್ಭಯ. ನಮ್ಗೆ ಭಯ ಆಗತ್ತೆ ಅಲ್ವಾ? ನಾಳೆ ಏನಾಗುತ್ತೋ ಭಯ ಅಲ್ವಾ? ಹೌದು. ನೋಡಿ, ಹಣ ಇದ್ರೆ ಕಳ್ಳಕಾಕರ ಭಯ, ಆಮೇಲೆ ರಸ್ತೆ ಮೇಲೆ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೇನೋ ಭಯ ಅಲ್ವಾ? ಹೌದು ಹೌದು ಮಾತಾಜಿ. ಭಯ ಇದೆ. ಆಮೇಲೆ ಎಷ್ಟೋ ಭಯ, ನಮ್ಮ ಫ್ಯೂಚರ್ ಏನು, ಇದೆಲ್ಲ ಭಯ ಇರುತ್ತೆ. ಮಕ್ಕಳು ಮರಿ ಏನ್ ಗತಿ ಅಲ್ವಾ? ಹೌದು ಹೌದು ಮಾತಾಜಿ. ಇದೆಲ್ಲ ಭಯ. ಇದರಿಂದ ಹೊರಗೆ ಬರಬೇಕು ಅಂದ್ರೆ, ಈ ಭಯ ಯಾಕೆ ಬಂತು ಅಂದ್ರೆ ನಾವು ಕೃಷ್ಣನನ್ನು ಮರ್ತಿರೋದ್ರಿಂದ ಭಯ ಬಂತು. ಕೃಷ್ಣನ ಮರ್ತಿರೋದ್ರಿಂದ ಬಂದಿರೋದು ಮಾತಾಜಿ. ಕೃಷ್ಣನ್ ಭಕ್ತಿ ಮಾಡ್ತಾ ಇದ್ರೆ ಆ ಭಯ ತಾನಾಗಿ ಕೃಷ್ಣನನ್ನು ಮರ್ತಿರೋದ್ರಿಂದ ಮಾಯೆಯ ಅಡಿಗೆ ನಾವು ಸಿಲುಕಿದ್ದೇವೆ. ಆ ಮಾಯೆ ಹತೋಟಿಗೆ ಬಂದಿರೋದ್ರಿಂದ ನಾವು ಭಯ ಬಂದಿದೆ. ಸೊ ಭಯಂ ದ್ವಿತೀಯ ಅಭಿನಿವೇಶಿತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಮಾಯೆ ಹಿಡಿತದಿಂದ ತಪ್ಪಿಸ್ಕೊಂಡು ನಾವು ಕೃಷ್ಣನ ಪಾದಕ್ಕೆ ನಾವು ಶರಣಾಗತ ಆದ್ರೆ ನಮಗೆ ನಿರ್ಭೀತಿ, ನಮಗೆ ಶಾಂತಿ. ಗೊತ್ತಾಯ್ತಾ ಈ ಹರೇ ಕೃಷ್ಣ? ಮಾತಾಜಿ. ಇಂದ್ರಿಯ ಭೋಗಕ್ಕೆ ಆಸೆ ಪಟ್ಕೊಂಡ್ರೆ ಶಾಂತಿ ಇರೋದಿಲ್ಲ. ಭಯ, ಕೃಷ್ಣನನ್ನು ಮರೆತಿರುವುದೇ ಭಯಕ್ಕೆ ಕಾರಣ. ಸೊ ಕೃಷ್ಣನ ಪಾದದಲ್ಲಿ ನಾವು ಶರಣಾಗತ ಆದ್ರೆ ಮಾಯೆಯಿಂದ ಬಿಡುಗಡೆಯಾಗಿ ನಮಗೆ ನಿರ್ಭೀತಿ ಉಂಟಾಗುತ್ತೆ. ಈಗ 13ನೇ ಶ್ಲೋಕ ನೋಡೋಣ. ಸರ್ವಕರ್ಮಾಣಿ ಮನಸಃ ಸನ್ಯಾಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅಂದ್ರೆ ಇಲ್ಲಿ ಭಕ್ತನ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವನು ಯಾವಾಗ ನಿಯಂತ್ರಣ ಮಾಡಿರ್ತಾನೆ, ತನ್ನ ಎಲ್ಲ ಇಂದ್ರಿಯಗಳ ನಿಯಂತ್ರಣ ಇರುತ್ತೆ. ಯಾಕಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಎಲ್ಲ ಇಂದ್ರಿಯಗಳು ನಿರತವಾದಾಗ ಇಂದ್ರಿಯಗಳ ಹತೋಟಿಗೆ ತನ್ನಿಂತಾನೇ ಬರುತ್ತೆ. ಮತ್ತೆ ಅವನು ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸುತ್ತಾನೆ. ಅಂದ್ರೆ ಮಾನಸಿಕವಾಗಿ ತ್ಯಜಿಸುತ್ತಾನೆ ಅಂದ್ರೆ ಆ ಕರ್ಮ ಫಲದ ಆಸಕ್ತಿ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಈ ಶರೀರ ನವದ್ವಾರ ಇದೆ ಈ ಶರೀರಕ್ಕೆ. ಯಾವ್ದು ಈ 9 ಗೇಟ್ ಅಂದ್ರೆ? ಹರೇ ಕೃಷ್ಣ. ನವದ್ವಾರ ಅಂದ್ರೆ ಏನು? ಎರಡು ಕಣ್ಣು, ಎರಡು ಕಾಲು, ಎಡಕಾಲು. ಬುಧದ್ವಾರ ಬರೋದಿಲ್ಲ, ಕಾಲು ಬರೋದಿಲ್ಲ. ಬುಧದ್ವಾರ ಜನನೇಂದ್ರಿಯ.
ಎರಡು ಕಣ್ಣುಗಳು, ಜನನೇಂದ್ರಿಯ, ಎರಡು ಮೂಗಿನ ಹೊಳ್ಳೆಗಳು, ಆ ಎರಡು ಒಳ್ಳೆಗಳು, ಕಿವಿಗಳು, ಒಂದು ಬಾಯಿ, ಒಂದು ಬಾಯಿ, ಮುಖದ್ವಾರ, ಮತ್ತೊಂದು ಜನನೇಂದ್ರಿಯ. ಜನನೇಂದ್ರಿಯ. ಹಾ, ಇಲ್ಲಿ ನವದ್ವಾರಗಳು ಇರುತ್ತೆ ಎಲ್ಲ ಜೀವಿಗೆ ಅಲ್ವಾ? ಹೌದು ಕಿವಿ ಮಾತಾಜಿ. ನವದ್ವಾರ, ಈ ಪುರ, ಇದಕ್ಕೆ ದೇಹಕ್ಕೆ ಏನ್ ಹೇಳ್ತಾರೆ? ನವದ್ವಾರ ಪುರ ಅಂತ ನವದ್ವಾರ ಕರೀತಾರೆ. ಸೊ ಈಗ ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಈ 9 ದ್ವಾರಗಳು ಕೂಡ ಏನಾಗುತ್ತೆ? ಅವು ಪರಿಶುದ್ಧ ಹೊಂದ್ಬಿಡ್ತವೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ನೋಡಿ, ಹಾ ಜೀವಿಯ ಮಾತಾಜಿ. ದೇಹದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನು ವಿಶ್ವದ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುತ್ತಾನೆ. ದೇಹಕ್ಕೆ ನವದ್ವಾರಗಳು ಉಂಟು. ಆದರೆ ಬದ್ಧ ಜೀವಿಯು ತನ್ನನ್ನು ಈ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಈ ನವದ್ವಾರ ಕೂಡಿದ ದೇಹದೊಂದಿಗೆ ಅವನು ಗುರುತಿಸಿಕೊಳ್ಳುತ್ತಾನೆ. ಸೊ ಆದರೆ ಅವನು ತನ್ನನ್ನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗ್ತಾನೆ. ನಮಗೀಗ ಸ್ವತಂತ್ರ ಇಲ್ಲ. ನಮಗೆ ಕೊಟ್ಟ ಚಿಕ್ಕ ಸ್ವತಂತ್ರವನ್ನು ದುರ್ಬಳಕೆ ಮಾಡಿದ್ದೇವೆ ನಾವು, ಅಲ್ವಾ? ಆದರೆ ನಾವು ಯಾವಾಗ ಸ್ವತಂತ್ರ ಆಗ್ಬೋದು ಅದಕ್ಕೆ ಕೊಟ್ಟಿದ್ದಾರೆ. ಅಂದರೆ ನಮ್ಮ ದೇಹದೊಳಗೆ ಭಗವಂತ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅಲ್ವಾ? ಇದು ಗೊತ್ತಿದೆಯಲ್ವಾ? ಹರೇ ಕೃಷ್ಣ. ಹಾ ಮಾತಾಜಿ, ನಮ್ಮ ದೇಹದಲ್ಲಿ ಹಾ, ಇದೆ. ಆ ಇರುವು ನಮ್ಗೆ ಅರಿವಾಗ್ಬೇಕಲ್ವಾ ಮಾತಾಜಿ? ಬರೀ ಇದೆ ಅಂತ ತಿಳ್ಕೊಂಬಿಟ್ರಲ್ಲ, ಅದು ನಮಗೆ ಮನದಟ್ಟಾಗ್ಬೇಕು, ಅಲ್ವಾ? ಮನದಟ್ಟಾಗ್ಬೇಕು. ಅದಾದಾಗ ಮಾತ್ರ ಅವನು ಸ್ವತಂತ್ರನಾಗ್ತಾನಂತೆ. ಆದ್ದರಿಂದ ಅವನು ಏನಕ್ಕೆ ಸ್ವತಂತ್ರ ಆಗುದಿಲ್ಲ, ಅವನು ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ, ತನ್ನ ಭಗವಂತನನ್ನು ಮರೆತ ಕಾರಣದಿಂದ ಅವನು ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಹಾಗಾಗಿ ಅವನು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಿಂದ ಅವನು ತನ್ನ ನಿಜವಾದ ಪರಿಸ್ಥಿತಿ, ಆ ನಿಜವಾದ ಸ್ಥಿತಿ ಏನು? ಈ ದೇಹ ಅಲ್ಲ, ನಾನು ಭಗವಂತನ ಒಂದು ಭಕ್ತ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ಈ ಸ್ಥಿತಿಗೆ ಬರಬೇಕಾದ್ರೆ ಕೃಷ್ಣ ಪ್ರಜ್ಞೆಗೆ ಬರಬೇಕು. ಯಾವಾಗ ಕೃಷ್ಣ ಪ್ರಜ್ಞೆಯನ್ನು ಒಪ್ಪಿಕೊಂಡ ಕೂಡಲೇ ದೇಹ ಕಾರ್ಯದಿಂದ ಅವನು ದೂರನಾಗ್ತಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ತನ್ನ ದೇಹವೆಂಬ ನಗರದ ಒಡೆಯನಾದ ಅನುವಾದ ಶಿಲ ಪ್ರಭುಪಾದರಿಂದ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸುವುದಿಲ್ಲ ಮತ್ತು ಕರ್ಮ ಫಲವನ್ನು ಸೃಷ್ಟಿಸುವುದಿಲ್ಲ. ಅಂದ್ರೇನು? ಅವನೇನ್ ಕೆಲಸ ಮಾಡ್ತಾನೆ, ಶಿಲ ಪ್ರಭುಪಾದ ಕೀ ಜೈ, ಅವನೇನ್ ಕೆಲಸ ಮಾಡ್ತಾನೆ ಅದು ಕರ್ಮ ಫಲವನ್ನು ಕೊಡೋದಿಲ್ಲ. ಇದು ವೆರಿ ಇಂಪಾರ್ಟೆಂಟು. ನಾವು ಮಾಡಿದ್ರೆ ಏನಾಗುತ್ತೆ? ಕದ್ದಾತ್ಮನು ಮಾಡಿದ್ರೆ ಏನಾಗುತ್ತೆ? ಕರ್ಮಕ್ಕೆ ಫಲ ಸಿಗ್ತದೆ. ಫಲ ಏನ್ ಫಲ? ಪುಣ್ಯ ಅಥವಾ ಪಾಪ. ಪುಣ್ಯನೂ ಆಗ್ಬೋದು ಕೆಲಸ, ಪಾಪನೂ ಆಗ್ಬೋದು. ಆದರೆ ಅವೆರಡು ಕರ್ಮ ಫಲಗಳಿಂದ ನಮ್ಗೇನಾಗುತ್ತೆ? ಕರ್ಮ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಹೌದು ಅಲ್ವಾ? ಹೌದು ಮಾತಾಜಿ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ, ನಾವು ಅಜ್ಞಾನದಲ್ಲಿ ಇದ್ದೇವೆ. ಈ ಭೌತಿಕ ಕೆಲಸಗಳನ್ನ ನಾವು ಮಾಡಿಕೊಂಡ್ರೆ ಅದು ನಮಗೆ ಕಷ್ಟ ಮತ್ತು ಯಾತನೆಗಳಿಗೆ ಕಾರಣ. ಸೊ ಹಾಗಾಗಿ ಅವನು ಈಗ ಬದ್ಧಾತ್ಮರು ಅವ್ರು ಏನ್ ಮಾಡ್ತಾರೆ? ಕರ್ಮದ ಫಲಗಳನ್ನು ಸೃಷ್ಟಿಸ್ಕೊಳ್ತಾರೆ, ಅಲ್ವಾ? ಅವರು ಕಾಮ್ಯ ಕರ್ಮಗಳನ್ನು ಮಾಡಿ ಕರ್ಮದ ಫಲವನ್ನು ಸೃಷ್ಟಿಸ್ಕೊಳ್ತಾರೆ. ಆದರೆ ಭಕ್ತನಾದವನು ಅವನು ಏನ್ ಮಾಡ್ತಾನೆ? ಭಗವಂತನಿಗೆ ಅರ್ಪಿಸ್ತಾನೆ, ತನ್ನ ಕರ್ಮ ಫಲಗಳನ್ನ ಭಗವಂತನಿಗೆ ಅರ್ಪಿಸ್ತಾನೆ. ಹಾಗಾಗಿ ಅವರಿಗೆ ಕರ್ಮ ಬಂಧನನ್ನ ಸೃಷ್ಟಿ ಮಾಡ್ಕೊಳ್ಳೋದಿಲ್ಲ, ಅಲ್ವಾ? ಹೌದು ಮಾತಾಜಿ. ಕರ್ಮ ಫಲವನ್ನು ಸೃಷ್ಟಿ ಮಾಡಿದರೆ ಕರ್ಮ ಬಂಧನ ಆಗತ್ತೆ. ಕರ್ಮ ಫಲವನ್ನು ಸೃಷ್ಟಿ ಮಾಡದೆ ಅವನು ಅಕರ್ಮವನ್ನು ಮಾಡ್ತಾನೆ. ಈಗ ಯಾಕೆ ನಮಗೆ ಈ ಬದ್ಧ ವಾತಾವರಣದಲ್ಲಿ ಭೌತಿಕ ಪ್ರಪಂಚ ನಾವು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ, ನಾವು ಅನಾದಿ ಕಾಲದಿಂದ ಅಜ್ಞಾನದಿಂದ ಇದ್ದೇವೆ. ಏನ್ ಅಜ್ಞಾನ? ಈ ದೇಹ ಭಾವನೆ. ಸೊ ಈ ಅಜ್ಞಾನದಿಂದ ನಮ್ಗೆ ಕಷ್ಟ, ನಮಗೆ ಯಾತನೆ ಎಲ್ಲ ಬರುತ್ತಂತೆ. ಕೆಲವೊಮ್ಮೆ ನಮ್ಗೆ ಕಾಣುತ್ತೆ, ಇವ್ ನಮ್ಗೆ ಯಾಕಪ್ಪ ಇಷ್ಟು ಕಷ್ಟ ಬಂದಿದೆ ಅಂತ, ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಅಜ್ಞಾನ. ಯಾಕೆ ಅಜ್ಞಾನ? ನಾ ದೇಹ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವಲ್ವಾ? ಆ ಭಾವನೆ ನಾನು ನನ್ನದು ಈ ಭಾವನೆಗಳನ್ನ ಇದ್ಕೊಂಡು ಕಾಮ್ಯ ಕರ್ಮಗಳನ್ನು ಮಾಡ್ಬಿಡ್ತೇವೆ. ಆ ಕಾಮ್ಯ ಕರ್ಮದಿಂದ ನಮಗೆ ಕರ್ಮ ಫಲಗಳ ಸೃಷ್ಟಿಯಾಗುತ್ತದೆ. ಸೊ ಹಾಗಿದ್ದಾಗ ನಮಗೇನಾಗುತ್ತೆ? ನಮಗೆ ಯಾತನೆಗಳು, ಕಷ್ಟಗಳು ಬರುತ್ತೆ. ಈಗ ನಮ್ಮ ಜೀವನದಲ್ಲಿ ನಾವು ಕಷ್ಟ ಯಾಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತೇವಾ? ಹರೇ ಕೃಷ್ಣ.
ನಾವು ಇಲ್ಲ ಯೋಚನೆ ಮಾತಾಜಿ, ಕರ್ಮ ಫಲ ಬಂದ್ರೆ ಎಲ್ಲ ನಮ್ ಪಾಪ ಪುಣ್ಯ ಅನ್ಕೊಳ್ತೀವಿ ಮಾತಾಜಿ ನಾವು. ಅಲ್ಲ ಭಗವಂತ ಭಗವಂತ ಕೊಟ್ಟ ಕೆಲವೊಮ್ಮೆ ಕಷ್ಟ ಹೇಳ್ತಾರೆ, ಯಾಕೆ ಹಿಂಗ್ ನಾನು ಕೊಟ್ಟ ಅಂತ ನಾನು ಯೋಚನೆ ಏನು ಮಾಡ್ತೀವಿ. ಪಾಪ ಮಾಡಿಲ್ಲ, ಹೌದು. ನಾನು ಪುಣ್ಯನೇ ಮಾಡಿದ್ದೇನೆ, ನನ್ಗೆ ಯಾಕೆ ಇಷ್ಟು ಕಷ್ಟ ಬಂತು ಅಂತ ಕಷ್ಟ ಬಂತು. ಅಲ್ವಾ? ಹರೇ ಕೃಷ್ಣ ಹೌದು. ಕೇಳ್ತಾರೆ ಅಲ್ವಾ? ಭಗವಂತನ್ ಬೈಕೊಂತೀವಿ. ಆ ಭಗವಂತನ್ ಬೈಕೊಂತೀವಿ. ಆದರೆ ಜೀವಿಯ ಕರ್ಮಫಲಕ್ಕೆ ಯಾರು ಹೊಣೆ? ನಾವೇ ಓಡೆ ಹಾ, ಅದಕ್ಕೆ ಅವನು ಭವಸಾಗರದ ಮಧ್ಯದಲ್ಲಿ ಬಿದ್ದು ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದ್ದಾನೆ. ನಾವು ಭೌತಿಕ ಪ್ರಪಂಚದಲ್ಲಿ ಬಂದು ಹೋರಾಟ ಮಾಡ್ತೇವೆ ಅಲ್ವಾ? ಹರೇ ಕೃಷ್ಣ. ಸಾಗರದ ಎಲೆಗಳು ಅವನನ್ನು ಎತ್ತಿ ಹಾಕುತ್ತಿವೆ, ಎಷ್ಟೋ ಕಷ್ಟಗಳು ಬರ್ತಾ ಇರುತ್ತೆ ಹಿಂಗೆ ಅಲ್ವಾ? ಸೊ ಅದರ ಮೇಲೆ ನಮ್ಗೆ ಹತೋಟಿ ಇಲ್ಲ. ನಮಗ್ ಬೇಡ ಅಂದ್ರೂ ನಮ್ಗೆ ನೋಡಿ ಕಷ್ಟ ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ, ಇದು ಕಷ್ಟ. ನಾವು ಬೇಡ ಅಂದ್ರೂ ನಮಗೆ ಮುಪ್ಪು ಬರುತ್ತೆ, ಬೇಡ ಅಂದ್ರೂ ನಮ್ಗೆ ರೋಗ ಬರುತ್ತೆ ಅಲ್ವಾ? ಹೌದು ಹೌದು ಮಾತಾಜಿ. ಆ ಬೇಡ ಅಂದ್ರೂ ನಮಗೆ ಸಾವು ಹುಟ್ಟು ಬರುತ್ತೆ. ಅದೇ ರೀತಿ ನಮಗೆ ತ್ರಿವಿಧ ತಾಪತ್ರಯಗಳು ಬರುತ್ತೆ. ಸೊ ಅದು ಬೇಡ ಅಂದ್ರೆ ಬರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನಮ್ಗೆ ಹತೋಟಿ ಇಲ್ಲ, ಕಂಟ್ರೋಲ್ ಇಲ್ಲ. ಸೊ ಹಾಗಾಗಿ ಈಗ ಈ ಸಾಗರ, ಭೌತಿಕ ಭವಸಾಗರನ ಹೊರಗೆ ಬರೋದು ಇದು ನಮ್ಮ ಒಂದು ಪರಿಹಾರ ಅಂತೆ. ಸೊ ಹಾಗಾದ್ರೆ ಈ ಭೌತಿಕ ಭವಸಾಗರನ ಹೊರಗೆ ಬರೋದು ಹೇಗೆ? ಹೊರಗೆ ಬರೋದು ಅಂದ್ರೆ ಈಗ ನೀವು ಒಂದು ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದೀರಿ, ಅವಾಗ ನಿಮಗೆ ಹೇಗೆ ಹೊರಗೆ ಬರ್ತೀರಿ? ದೋಣಿಯ ಸಹಾಯದಿಂದ ಭಗವಂತನ ಬರ್ತೀವಿ. ನಾಮಸ್ಮರಣೆ ಮಾಡ್ಬೇಕು. ಏನಾದ್ರೂ ಒಂಚೂರು ದೋಣಿ ಸಹಾಯದಿಂದ ಹೊರಗೆ ಬರ್ತೀರಿ. ಯಾರು ಹೇಳಿದ್ದು? ಹರೇ ಕೃಷ್ಣ. ನಾನೇ ಹೇಳಿದ್ದು, ಕವಿತಾ. ಓಕೆ, ದೋಣಿ ಸಹಾಯ. ಇಲ್ಲಿ ಯಾರ ದೋಣಿ? ದೋಣಿ ಕೃಷ್ಣ, ಭಗವಂತ. ಭಗವಂತನೇ ದೋಣಿ ಮಾತಾಜಿ. ಶ್ರೀಲ ಪ್ರಭುಪಾದರ ದೋಣಿ, ಗುರುಗಳು ಶ್ರೀಲ ಪ್ರಭುಪಾದರು ಗುರುಪಾದರು. ಗುರುಗಳ ದೋಣಿ, ಆಯ್ತಾ? ಗುರುಗಳು ದೋಣಿಯನ್ನು ದಾಟಿಸ್ಕೊಂಡು ಹೋಗ್ತಾರೆ, ಆಯ್ತಾ? ಎಲ್ಲಿಗೆ ತಗೊಂಡು ಹೋಗ್ತಾರೆ? ಈ ಲೋಕದಿಂದ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಭಗವಂತನ ಧಾಮಕ್ಕೆ. ಹಾ, ಸೊ ಹಾಗಾಗಿ ಅವನ ಮಟ್ಟಿಗೆ ಇದೇ ಅತ್ಯುತ್ತಮ, ನಮ್ಮ ಮಟ್ಟಿಗೆ ಇದೇ ಅತ್ಯುತ್ತಮ ಪರಿಹಾರ. ಯಾಕೆ ಹೇಳಿ? ನಾವು ಭೌತಿಕ ಪ್ರಪಂಚದ ಪಾರಾಗಿ ಹೋಗಬೇಕು. ಹಾಗೆ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಈಗ 15ನೇ ಶ್ಲೋಕಕ್ಕೆ ಹೋಗೋಣ. ಈ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಇದು ತುಂಬಾ ಚಲೋಗಿದೆ ಈ ಅಧ್ಯಾಯ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ನೋಡೋಣ. ನಾದತ್ತೆ ಕಸಿಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಭಗವಂತನು ಶ್ರೀಲ ಪ್ರಭುಪಾದ ಕಿ ಜೈ, ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವನು ದಿಗ್ಭ್ರಮೆಗೊಳ್ಳುತ್ತಾನೆ. ನಮ್ಮ ಇದಿದೆಯಲ್ಲ, ನಾವು ಭೌತಿಕ ದೇಹದಲ್ಲಿ ಇದ್ದೇವೆ, ಆದರೆ ನಮ್ಮನ್ನು ಅಜ್ಞಾನವು ಕವಿದಿರುತ್ತದೆ. ಈ ಅಜ್ಞಾನ ಅಂದ್ರೆ ಏನು ಅಂತ ನೋಡೋಣ. ಸೊ ಆ ಅಜ್ಞಾನ ಕವಿದಿರೋದ್ರಿಂದ ಅದು ಏನಾಗುತ್ತೆ, ನಾವು ದೇಹ ಅಂತ ತಿಳ್ಕೊಂಡಿದ್ದೇವಲ್ಲ, ಅದಕ್ಕಾಗಿ ನಮಗೆ ದಿಗ್ಭ್ರಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಭಗವಂತನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ವಿಭು, ನಾವು ಅಣು. ಭಗವಂತ ವಿಭು ಅಂದ್ರೆ ಏನು? ಅಂದ್ರೆ ವಿಭು ಅಂದ್ರೆ ಅವನ ಜ್ಞಾನ, ಸಂಪತ್ತು, ಕೀರ್ತಿ, ಶಕ್ತಿ, ಸೌಂದರ್ಯ, ತ್ಯಾಗ, ಇವು ಷಡೈಶ್ವರ್ಯ. ಇವು ಷಡೈಶ್ವರ್ಯ ಪೂರ್ಣ ಪ್ರಮಾಣದಲ್ಲಿದೆ. ಎಷ್ಟು ಪ್ರಮಾಣದಲ್ಲಿದೆ? 100%. ಅದು ಈ ಎಲ್ಲವೂ ಕೂಡ ಅದನ್ನು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಮಿತವಾಗಿದೆ. ಮಿತ ಅಂದ್ರೆ ಅದು ಲಿಮಿಟೆಡ್, ಇದು ಅನ್ಲಿಮಿಟೆಡ್. ಅವನ ಜ್ಞಾನ, ಅವನ ಸಂಪತ್ತು, ಅವನ ಶಕ್ತಿ, ಅವನ ಕೀರ್ತಿ, ಸೌಂದರ್ಯ, ತ್ಯಾಗ. ಸೊ ಆಮೇಲೆ ಭಗವಂತ ಯಾವಾಗ್ಲೂ ಆತ್ಮದಲ್ಲಿಯೇ ತೃಪ್ತಿ, ಆತ್ಮಾರಾಮ. ಸೊ ಹಾಗಾಗಿ ಅವನಿಗೆ ಪುಣ್ಯಕರ್ಮ ಪಾಪಕರ್ಮ ಯಾವುದೂ ಇಲ್ಲ ಭಗವಂತನಿಗೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆದರೆ ಬದ್ಧ ಜೀವಿ, ಇಲ್ಲಿ ಬಂದಿರತಕ್ಕಂತ ಬದ್ಧ ಜೀವಿಗಳು, ಭಾಗ್ಯ ಮಾತಾಜಿ ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ ಮಾತಾಜಿ ಅವ್ರಿಗೆ. ಮ್ಯೂಟ್ ನಂದಿನಿ ಮಾಡಿ. ಮಾತಾಜಿ ಮ್ಯೂಟ್ ಮಾಡಿ. ಸೊ ಹಾಗಾಗಿ ಈ ಭಗವಂತ, ಈ ಬದ್ಧಾತ್ಮ ಏನ್ ಮಾಡ್ತಾನೆ? ಅವನು ಭಗವಂತನ ಆನಂದಾಗಿ ಇದ್ದ, ಅವನು ಭಗವಂತನ ಜೊತೆ. ಆದರೆ ಅವರಿಗೆ ಒಂದು ಭಾವನೆ ಬಂತು, ನಾನೇ ಕೃಷ್ಣನೇ ಯಾಕೆ ಅವನು ಒಡೆತನದಲ್ಲಿ ಇರಬೇಕು, ಅವನೇ ಯಾಕೆ ಆನಂದ ಅನುಭವಿಸ್ಬೇಕು, ಅವನ ಜೊತೆಗೆ ನಾನು ಸಪರೇಟ್ ಆಗಿ ಆನಂದ ಅನುಭವಿಸ್ಬೇಕು, ನಾನೇ ಒಡೆಯಾಗಬೇಕು, ಈ ಭಾವನೆ ಬಂದು ಕೂಡ ಅವನು ಏನ್ ಮಾಡ್ತಾನೆ? ಭೌತಿಕ ಪ್ರಪಂಚಕ್ಕೆ ಬರ್ತಾನೆ. ಭೌತಿಕ ಪ್ರಪಂಚಕ್ಕೆ ಬಂದ ಕೂಡಲೇ ಅವನ ಕ್ರಿಯೆ ಪ್ರತಿಕ್ರಿಯೆಗಳ ಸರಪಳಿ ಪ್ರಾರಂಭವಾಗುತ್ತದೆ. ಸೊ ಹಾಗಾಗಿ ನಾವು ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿದ್ದೇವೆ, ಇದು ನಮಗೇನಾದ್ರೂ ಗೊತ್ತಿದೆಯಾ? ಇಲ್ಲ. ನಾವು ಎಷ್ಟೋ ಮಿಲಿಯಗಟ್ಟಲೆ ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೇವಂತೆ. ಇದು ನಮಗ್ ಗೊತ್ತಿಲ್ಲ. ನಾವೇನ್ ತಿಳ್ಕೊಳ್ತೇವೆ? ನಾವೀಗ ಹುಟ್ಟಿದ್ದೇವೆ, ಬರ್ಡೇ ಸೆಲೆಬ್ರೇಷನ್ ಮಾಡ್ಬಿಡ್ತೇವೆ ಅಲ್ವಾ? ಅದು ನಿಜವಾದ ಬರ್ತಿರುತ್ತೆ ನಮ್ಗೆ? ಇಲ್ಲ. ಅದು ಈ ದೇಹ ಬಂದಿರೋದು. ನಾವು ಎಷ್ಟೋ 84 ಲಕ್ಷ ಯೋನಿಗಳನ್ನು ದಾಟಿ
ಈ ಮನುಷ್ಯ ಶರೀರ ಸಿಕ್ಕಿದೆ. ಸೊ ಹಾಗಾಗಿ ನಾವು ಹೌದು. ಯಾವತ್ತು ಆ ಭಗವಂತನ ಲೋಕ ಬಿಟ್ಟು ಇಲ್ಲಿ ಬಂದಿದ್ದೇವೆ ಭೌತಿಕ ನಮಗ್ ಗೊತ್ತಿಲ್ಲ. ಸೊ ಹಾಗಾಗಿ ಭಗವಂತನಿಗೆ ಮತ್ತು ಜೀವಿಗೆ ಇರುವ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಭಗವಂತ ಅವನು ಷಡೈಶ್ವರ್ಯ ಸಂಪನ್ನ, ಅವನಿಗೆ ಅಜ್ಞಾನ ಇಲ್ಲ, ಅವನಿಗೆ ದಿಗ್ಭ್ರಮೆ ಇಲ್ಲ, ಅವನು ಸಂಪೂರ್ಣ ಜ್ಞಾನಯುಕ್ತನಾಗಿದ್ದಾನೆ, ಅವನು ವಿಭು. ಜೀವಿ ಏನು, ಅವನಿಗೆ ಭಗವಂತ ಅವನು ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ. ಜೀವಿ ಸರ್ವತಂತ್ರ ಸ್ವತಂತ್ರ ಇಲ್ಲ. ಸೊ ಹಾಗಾಗಿ ಜೀವಿಗೆ ಏನಾದ್ರೂ ಬಯಕೆ ಇದ್ರೆ ಅದನ್ನ ಭಗವಂತ ಪೂರೈಕೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಕೊಡ್ತಾನೆ. ಸೊ ಅದರಿಂದ ಆ ಜೀವಿಗಳ ಏನು ಬಯಕೆಗೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಭಗವಂತ ಹೊಣೆ ಅಲ್ಲ ಅಲ್ವಾ. ಈಗ ನೋಡಿ, ಇದಕ್ಕೆ 2-3 ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಒಂದು ಭಗವಂತನಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಭಗವಂತ ಯಾವಾಗಲೂ ಜೀವಿ ಸಂತಿಗೆ ಇರ್ತಾನೆ ಪರಮಾತ್ಮನಾಗಿ. ಸೊ ಹಾಗಾಗಿ ನಮ್ಮ ದೇಹದೊಳಗೆ ನಮ್ಮ ಇರೋದ್ರಿಂದ ಈ ಜೀವಾತ್ಮನಿಗೆ ಏನು ಆಸೆ ಇದೆ ಅದು ಭಗವಂತನಿಗೆ ಗೊತ್ತಾಗುತ್ತಂತೆ. ಸೊ ಹಾಗಾಗಿ ಒಂದು ಹೂವಿನ ಹತ್ತಿರ ಇದ್ದಾಗ ಹೂವಿನ ಪರಿಮಳ ಗೊತ್ತಾಗತ್ತೆ ಅಲ್ವಾ. ಅದೇ ರೀತಿ ಭಗವಂತನಿಗೆ ಆತ್ಮದ ಆಸೆ ಗೊತ್ತಾಗತ್ತಂತೆ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಭಗವಂತನಿಗೆ ಹೇಗೆ ಆಸೆ ಗೊತ್ತಾಗುತ್ತೆ ಹರೇ ಕೃಷ್ಣ? ಆತ್ಮದ ಜೊತೆಗೆ ಇರ್ತಾರಲ್ಲ ಹಾಗಾಗಿ. ಜೊತೆಲೇ ಇರ್ತಾರೆ ಮಾತಾಜಿ. ಆತ್ಮದ ಜೊತೆಯಲ್ಲಿ ಇರೋದ್ರಿಂದ ಭಗವಂತನಿಗೆ ಆತ್ಮದ ಆಸಕ್ತಿ, ಆತ್ಮದ ಆಶೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆಗ ಭಗವಂತ ಎಲ್ಲ ಆಸೆಗಳನ್ನು ಪೂರೈಸಬಲ್ಲದಂತೆ. ಸೊ ಆದರೆ ಅವನು ನಮ್ಮ ಹತ್ರ ಅಷ್ಟು ಕರ್ಮಫಲ ಇರಬೇಕು ಆ ಪೂರೈಸ್ಲಿಕ್ಕೆ, ಅದು ಮಾಡ್ತಾನೆ ಆಯ್ತಾ. ಸೊ ಆದರೆ ಅವನು ನಮ್ಮ ಜೀವಿಗಳು ನಾವು ಯಾವ್ದಾದ್ರು ಸಣ್ಣ ಸ್ವತಂತ್ರ ಕೊಟ್ಟಿದ್ದಾನೆ ಅದರಲ್ಲಿ ಅವನು ಕೈ ಹಾಕೋದಿಲ್ಲ. ಆದರೆ ಯಾವಾಗ ನಾವು ಭಕ್ತಿಗೆ ಬರ್ತೇವೆ ಆಗ ಭಗವಂತ ವಿಶೇಷವಾದ ಇದನ್ನು ಅವಕಾಶ ಕೊಡ್ತಾನಂತೆ ನಮಗೆ. ನಾವೇನು ಈ ಭೌತಿಕದಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸ್ವತಂತ್ರವಾಗಿರ್ತೇವೆ, ಅದು ಏನು ಕೈ ಹಾಕೋದಿಲ್ಲಂತೆ ಭಗವಂತ. ಆದರೆ ನಾವು ಯಾವಾಗ ಭಕ್ತಿಗೆ ಬರ್ತೇವೆ ಆಗ ಭಗವಂತ ವಿಶೇಷ ಜಾಗರೂಕತೆ ವಹಿಸ್ತಾನೆ. ಸ್ಪೆಷಲ್ ಏನ್ ಹೇಳ್ತಾರೆ ಅದಕ್ಕೆ, ಜಾಗರೂಕತೆಗೆ ಸ್ಪೆಷಲ್ ಜಾಗ್ರತೆನ ವಹಿಸ್ತಾರಂತೆ. ಮತ್ತೆ ನಮಗೆ ಪ್ರೋತ್ಸಾಹ ಮಾಡ್ತಾರಂತೆ. ನೋಡಿ, ನಿಮಗೆ ಲೆವೆಲ್ 1 ಮಾಡಿದ್ರಿ, ಭಕ್ತಿಗೆ ಬಂದ್ರಿ, ಅವ್ನು ಲೆವೆಲ್ 2 ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಅಲ್ವಾ, ಲೆವೆಲ್ 3ಗೆ ಕೊಟ್ಟ, ಲೆವೆಲ್ 4ಗೆ ಕೊಟ್ಟ, ಈಗ ಲೆವೆಲ್ 5ಗೆ ಕೊಡ್ತಾ ಇದ್ದಾನೆ. ಹೇಗೆ ಪ್ರೋತ್ಸಾಹ ಅಲ್ವಾ. ನೋಡಿ, ಈ ಪ್ರೋತ್ಸಾಹ ನಮ್ಗೆ ಈ ರಾಧಾ ಗೋವಿಂದ ಟೆಂಪಲ್ ಇಂದ ಸಿಗ್ತಾ ಇದೆ. ಆದರೆ ಆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕಾರಣ ಯಾರು? ಶೀಲ ಪ್ರಭುಪಾದರು ಗುರು ಪರಂಪರೆಯಿಂದ ಬಂದಿದ್ದು. ಭಗವಂತ ಕೊಡ್ತಾ ಇದ್ದಾನೆ ಇದನ್ನ, ಗೊತ್ತಾಯ್ತಾ ಹರೇ ಕೃಷ್ಣ? ಹೌದು. ಯಾಕೆಂದ್ರೆ ನೀವು ಸ್ವಲ್ಪ ಆಸಕ್ತಿ ತೋರಿಸಿದ್ರಿ ಅಲ್ವಾ, ಹೌದು ಮಾತಾಜಿ. ಸ್ವಲ್ಪ ಲೆವೆಲ್ 1 ಬರ್ಲಿಕ್ಕೆ ಆಸಕ್ತಿ ತೋರಿಸಿದ್ರಿ. ಹೌದು, ಇವ್ರಿಗೆ ಆಸಕ್ತಿ ಇದೆ ಅಂತ ತುಂಬಾ ಬರೀ ಲೆವೆಲ್ 2 ಕ್ಲಾಸಸ್ ಆಯ್ತು, ಲೆವೆಲ್ 3 ಆಯ್ತು, ಲೆವೆಲ್ 4 ಆಯ್ತು, ಲೆವೆಲ್ 5 ಆಯ್ತು, ಭಕ್ತಿ ಸೇವೆ ಸಿಗ್ತಾ ಇದೆ, ಒಬ್ರು ಕೋಹೋಸ್ಟು ಮತ್ತೊಬ್ರು ಟೀಚರು ಎಲ್ಲ ಆದ್ರಿ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಇದ್ರಲ್ಲಿ ಯಾರು ಟೀಚರ್ ಆಗಿದ್ದಾರೆ ಈಗ? ಶೋಭಾ ಭಟ್ ಮಾತಾಜಿ. ಶೋಭಾ ಭಟ್ ಮಾತಾಡ್ತಾರೆ ಟೀಚರು. ಅವ್ರು ಸುಮಾರು ಸರಿ ಕೋಹೋಸ್ಟ್ ಆಗಿದ್ದಾರೆ ಹರೇ ಕೃಷ್ಣ. ಇಲ್ಲ, ಮೊನ್ನೆ ಲೆವೆಲ್ 1 ಮಾಡಿದ್ರಲ್ಲ ಮಾತಾಜಿ. ಮುಂಚೆ ಕಿಡ್ಸ್ ಮಾಡಿದ್ರು, ನಿನ್ನೆ ಅಡಲ್ಟ್ಸ್ಗೆ ಲೆವೆಲ್ 1 ಮಾಡಿದ್ರು ಭಗವದ್ಗೀತೆ. ಲೆವೆಲ್ 1 ಮಾಡಿದ್ರು, ಅವಾಗ ಸೇವೆ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಗೆಲ್ಲ ಕೋಸ್ಟ್ ಸಿಕ್ಕಿದೆ. ಕೋಸ್ಟ್ ಮಾಡ್ತಾ ಆಮೇಲೆ ಟೀಚರು ಸಿಗ್ತದೆ. ಸೊ ಇದೆಲ್ಲ ಅವಕಾಶ ಭಗವಂತ ಏನ್ ಮಾಡ್ತಾನೆ, ಇದು ಉದಾಹರಣೆ. ಭಗವಂತ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಅಂತ ಅರ್ಥ ಆಯ್ತಾ ಹರೇ ಕೃಷ್ಣ? ಮಾತಾಜಿ. ಆದ್ದರಿಂದ ನೋಡಿ, ಜೀವಿಯು ಮೇಲೇರ್ಲಿಕ್ಕೆ ಸಾಧ್ಯ ಆಗುವಂತೆ ಭಗವಂತ ನಮ್ಮನ್ನು ಭಕ್ತಿ ಸೇವಾ ಕಾರ್ಯದಲ್ಲಿ ತೊಡಗಿಸ್ತಾನೆ. ಇನ್ನು ಇಷ್ಟೇ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಬದ್ಧಾತ್ಮರು ಏನ್ ಮಾಡ್ತಾರೆ, ಭೌತಿಕ ಪ್ರಪಂಚಕ್ಕೆ ಬಂದಿರೋದ್ರಿಂದ ಅವರು ನಿಜ ಸ್ವರೂಪವನ್ನ ಮರ್ತು ಬಿಡ್ತಾರೆ. ಇಲ್ಲಿದೆ ನೋಡಿ, ನಿಜ ಸ್ವರೂಪವನ್ನ ಮರ್ತು ಬಿಡ್ತಾರೆ ಭೌತಿಕ ಪ್ರಪಂಚಕ್ಕೆ ಬರೋದು. ನೋಡಿ ಇಲ್ಲಿ, ಡ್ಯೂ ಟು ದ ಲಿಟಲ್ನೆಸ್ ಆಫ್ ಹಿಸ್ ಎಕ್ಸಿಸ್ಟೆನ್ಸ್ he forgets his constitutional position of service to the Lord and is entrapped by the nescience. ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವನು ಚಿಕ್ಕ ಕಣ ಅಲ್ವಾ. ಸೊ ಅದರಿಂದ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗ್ಬಿಡ್ತಾನೆ, ಭಗವಂತನನ್ನು ಮರ್ತು ಬಿಡ್ತಾನೆ, ತನ್ನ ಸ್ವರೂಪವನ್ನು ಮರ್ತು ಬಿಡ್ತಾನೆ, ನಿಜ ಸ್ವರೂಪವನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 16ನೇ ಶ್ಲೋಕ ನೋಡೋಣ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ
ತೇಷಾಂ ಆದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಇಲ್ಲಿ ನೋಡಿ, ಜ್ಞಾನದ ಬೆಳಕಿನ ಬಗ್ಗೆ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ್ ಕಿ ಜೈ. ಅಜ್ಞಾನ ಇದೆ, ಅಜ್ಞಾನದಿಂದ ನಾವು ಇಲ್ಲಿ ಭೌತಿಕದಲ್ಲಿ ನಾವು ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ, ನಮಗೆ ಅಜ್ಞಾನದಿಂದ ನಾವು ಪಾಪ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದ್ರು ಭಗವಂತ. ಈಗೇನ್ ಹೇಳ್ತಾ ಇದ್ದಾನೆ ಭಗವಂತ? ಅದೇ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತೆ. ಈಗ ನಮಗೇನಾಗಿದೆ? ಅಜ್ಞಾನದಿಂದ ನಮಗೆ ಈ ರೀತಿಯೆಲ್ಲ ನಾವು ಪಾಪದ ಕೆಲಸಗಳನ್ನ ಮಾಡ್ತಾರೆ ಬದ್ಧಾತ್ಮರು. ಅವರಿಗೆ ಹಾಗಾದ್ರೆ ಅಜ್ಞಾನಕ್ಕೆ ಏನು ಮದ್ದು? ಜ್ಞಾನ ಸಂಪಾದನೆ ಅಲ್ವಾ? ಈ ಜ್ಞಾನ ಅಂದ್ರೆ ಏನು ಅಂತಂದ್ರೆ ಕತ್ಲೆ, ಅಂದ್ರೆ ಈ ಅಜ್ಞಾನ ಅಂದ್ರೆ ಮಾಯೆ ಅಂದ್ರೆ ಅಜ್ಞಾನ, ಅದು ಕತ್ತಲಿಗೆ ಒಂಚೂರು ಟಾರ್ಚ್ ತಂದ್ರೆ ಬೆಳಕಾಗ್ಬಿಡತ್ತೆ ಅಲ್ವಾ? ಹಾಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಆ ಜ್ಞಾನ ಇದೆಯಲ್ಲ, ಪರಂಪರೆಯಿಂದ ಬಂದಿರತಕ್ಕಂಥ ಜ್ಞಾನ, ಅದು ನಮ್ಗೆ ಎಲ್ಲವನ್ನು ಯಥಾ ಪ್ರಕಾರ ತಿಳಿಸುತ್ತದೆ. ಹೇಗೆ ಅಂದ್ರೆ, ಈಗ ರಾತ್ರಿ ಕತ್ಲೆ ಒಳಗೆ 12 ಗಂಟೆ ರಾತ್ರಿ ಅಂತ ಆಗಿರುತ್ತೆ ಅಂತ ನೋಡಿ. ಈಗ ನಿಮ್ಮಲ್ಲಿ ಲೈಟ್ ಬಂದಾಗೋಗಿದೆ, ಕರೆಂಟ್ ಇಲ್ಲವೇ ಇಲ್ಲ, ಟಾರ್ಚು ಇಲ್ಲ ಹತ್ತಿರದಲ್ಲಿ, ನಿಮಗೆ ವಾಶ್ರೂಮಿಗೆ ಹೋಗ್ಬೇಕು, ಅವಾಗ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ? ಅಥವಾ ಕಾಣದೆ ಕತ್ಲೆ ಅಂದ್ರೆ ಕತ್ಲೆ, ದೂರ ಇದೆ, ಸುಮಾರು ಹತ್ತಿರದಲ್ಲಿ ಇಲ್ಲ ವಾಶ್ರೂಮು, ಸ್ವಲ್ಪ ಆಚೆ ಇದೆ, ಅವಾಗ ಹೋಗ್ಲಿಕ್ಕಾಗತ್ತಾ? ಅಭ್ಯಾಸ ಬಲದಲ್ಲಿ ಹೋಗ್ತೀವಿ. ಹೋಗಕ್ಕಾಗಲ್ಲ, ಏನಾನ ಒಂದ್ ಆದ್ರೆ ಸ್ವಲ್ಪ ಜ್ಞಾನ ಇರೋದ್ರಿಂದ ಸ್ವಲ್ಪ ಒಂದೇ ಲಿಗದ್ಮೇಲೆ ಹೋಗ್ತೀವಿ. ಇಲ್ಲ, ಕತ್ಲೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಗಲ್ಲ ಮಾತಾಜಿ. ಬಿದ್ದು ಬಿಡ್ತೇವೆ. ಅದೇ ಒಂದು ಟಾರ್ಚ್ ಇದ್ರೆ ಹೋಗ್ಬಿಡ್ಬೋದು. ಹೋಗ್ತೀವಿ, ಅದೇ ಇಟ್ಕೊಂಡು ರೀತಿ ಬೆಳಕ್ ಬರುತ್ತಲ್ವಾ ಮಾಯಾ ಮಾತಾಜಿ. ನೋಡಿ, ಮಾಯಾ ಅಂಧಕಾರ, ಕೃಷ್ಣ ಸೂರ್ಯ ಸಮ ಮಾಯಾ ಹಿ ಅಂಧಕಾರ, ಜಹ ಕೃಷ್ಣ ಹೇ ತಾಹಿ ನಾಹಿ ಮಾಯೆಯ ಅಧಿಕಾರ. ಸೊ ಕೃಷ್ಣ ಈ ಮಾಯೆ ಹೇಳಿದು ಕತ್ಲೆ ಅಂತೆ, ಕಗ್ಗತ್ತಲೆ ಮಾಯೆ. ಅಲ್ಲಿ ಕೃಷ್ಣ ಹೇಳಿದು ಒಂದು ಜ್ಞಾನದ ಕೃಷ್ಣ ಅಂದ್ರೆ ಸೂರ್ಯನಂಗೆ. ಈ ಕತ್ಲೆ ಒಳಗೆ ಬೆಳಗಾದ ಕೂಡಲೇ ನಮ್ಗೆ ಹೆಂಗೆ ಸಟ ನಡ್ಕೊಂಡು ನಾವು ಹೋಗ್ತೇವೆ, ಅದೇ ನಮ್ಗೆ ಬೆಳಗಾದ ಕೂಡಲೇ ಎಲ್ಲ ಕಾಣ್ತದೆ ಅಲ್ವಾ? ಹೌದು. ಹಾಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸೊ ಮಾಯೆ ಹೋಗ್ಬೇಕು ಅಂದ್ರೆ, ಮಾಯೆ ಅಜ್ಞಾನ ಕತ್ತಲೆ, ಸೊ ಅದು ಹೋಗ್ಬೇಕು ಅಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ತೊಡಗಬೇಕು, ಕೃಷ್ಣನನ್ನು ತರಬೇಕು ನಾವು. ನಮ್ಗೆ ಮಾಯೆ ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಕೃಷ್ಣನ್ ತಂದು ನಿಲ್ಲಿಸ್ಕೋಬೇಕು ಮುಂದೆ, ನಮ್ಮ ಜೀವನದಲ್ಲಿ ಕೃಷ್ಣನನ್ನು ತೋರ್ಬೇಕು. ನಮ್ಮ ಜೀವನದಲ್ಲಿ ಕೃಷ್ಣ ತಂದ್ರೆ ಮಾಯೆ ತೊಲಗಿ ಹೋಗುತ್ತೆ. ಸೊ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ದಿಗ್ಭ್ರಮೆ ಇರೋದಿಲ್ಲ, ಮಾಯೆಯಿಂದ ದಿಗ್ಭ್ರಮೆ ಬಂದಿರುತ್ತೆ. ಸೊ ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಆದರೆ ಜ್ಞಾನವನ್ನು ನಾವು ಎಲ್ಲಿ ಪಡ್ಕೊಳ್ಬೇಕು? ಹರೇ ಕೃಷ್ಣ, ಕೃಷ್ಣನ ಭಕ್ತಿ ಸೇವೆ ಮಾಡ್ಕೊಂಡು ಗುರುಗಳಲ್ಲಿ ಸಂಪ್ರದಾಯದಿಂದ ಬಂದ ಪರಂಪರೆಯಿಂದ ಬಂದ ಪರಂಪರೆಯಿಂದ ಬಂದ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಈಗ ನಾವೇನನ್ನು ಓದ್ತಾ ಇದ್ದೇವೆ? ಶ್ರೀಲ ಪ್ರಭುಪಾದರ ಒಂದು ಬರೆದಿರ್ತಕ್ಕಂಥ ಭಗವದ್ಗೀತೆ ಓದ್ತಾ ಇದ್ದೇವೆ. ಅದು ಸಂಪ್ರದಾಯದಿಂದ ಬಂದಿದೆ, ಆಯ್ತಾ? ಅದಕ್ಕೆ ಮತ್ತು ಬೇರೆ ವ್ಯತ್ಯಾಸ ಇದೆ. ಸಂಪ್ರದಾಯದಿಂದ ಬಂದ ಜ್ಞಾನ ಪರಿಪೂರ್ಣ ಜ್ಞಾನ. ಸೊ ಹಾಗಾಗಿ ಅದನ್ನ ಇದು ಯಾರಿಗೆ ಸಿಕ್ಕತ್ತಂತೆ? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನಿಗಳಿಗೆ ಅನೇಕ ಜನ್ಮಗಳು ಬೇಕಂತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಈ ಭಕ್ತಿಗೆ ಬರ್ಲಿಕ್ಕೆ. ಆದರೆ ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅವರು ಲಿಫ್ಟ್ ತರ ಒಂದೇ ಜನ್ಮದಲ್ಲಿಯೇ ಭಗವಂತನನ್ನ ಪಡ್ಕೊಳ್ಬಹುದು. ಅದು ಬಿಟ್ರೆ ಜ್ಞಾನಿಗಳು ತುಂಬಾ ಕಷ್ಟಪಟ್ಟು ಅದಕ್ಕೆ ಹೇಳ್ತಾರಲ್ಲ ಅಲ್ಲ, ಅವರು ತುಂಬಾ ಕಷ್ಟಪಡ್ತಾರಂತೆ. ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. ಸೊ ಅಂದ್ರೆ ದೇಹದಾರಿಗಳಿಗೆ ಇದನ್ನ ನಿರಾಕಾರ ಜ್ಞಾನ ಅದೆಲ್ಲ ತುಂಬಾ ಕಷ್ಟ. ಸೊ ಹಾಗಾಗಿ ನಾವು ಭಕ್ತಿಗೆ ಬಂದು ಭಗವಂತನ ಸೇವೆ ಮಾಡಿದ್ರೆ ನಮಗೇನಾಗುತ್ತೆ? ಜ್ಞಾನ ಬೆಳೆಯುತ್ತೆ. ಸೂರ್ಯನು ಹಗಲಿನಲ್ಲಿ ಎಲ್ಲವನ್ನು ತೋರಿಸುವಂತೆ ನಮಗೆ ಎಲ್ಲ ಜ್ಞಾನದ ಬೆಳಕಿನಿಂದ ಎಲ್ಲ ಅರ್ಥ ಆಗುತ್ತೆ. ನಾನ್ ದೇಹ ಅಲ್ಲ, ನಾನು ಆತ್ಮ, ಇದು ಅರ್ಥ ಆಗುತ್ತೆ ಅಲ್ವೋ? ಹೌದು ಅಲ್ವೋ? ಹೌದು ಮಾತಾಜಿ. ನಾನು ಭಗವಂತನ ಸೇವಕ, ಇದೆಲ್ಲ ಅರ್ಥ ಆಗತ್ತೆ ಅಲ್ವಾ? ಸೊ ಹಾಗಾಗಿ ನಾವು ನಿಜವಾದ ಜ್ಞಾನವನ್ನು ಪರಂಪರೆಯಿಂದ ಪಡ್ಕೊಳ್ಬೇಕು. ಅದಕ್ಕೆ ನಾವು ನಿಜವಾಗಿ ಗುರುಗಳನ್ನ ಹುಡುಕಿ ತಗೊಬರ್ಬೇಕು. ಅಂದ್ರೆ ನಾವು ಭಗವಂತನ ಸೇವೆಯಲ್ಲಿ ನಾವು ನಿರತರಾದಾಗ ನಮಗೆ ಗುರುವನ್ನು ಭಗವಂತನೇ ಕಳಿಸ್ಕೊಡ್ತಾರೆ, ಆಯ್ತಾ? ಆದ್ದರಿಂದ ನಾವು ಗುರುವನ್ನು ಹುಡುಕಿಕೊಳ್ಳಬೇಕು. ಸೊ ಹಾಗಾಗಿ ಗುರುವಿನಿಂದ ನಾವು ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಬೇಕು. ಸೊ ಅವಾಗ ಗುರುವು ಜ್ಞಾನವನ್ನು ಕೊಡ್ತಾನೆ, ನಮಗೆ ಪರಂಪರೆಯಿಂದ ಬಂದ ಜ್ಞಾನವನ್ನು ಕೊಡ್ತಾನೆ. ಗುರು ನಮ್ಮನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸುತ್ತಾನೆ. ಗುರು 2 ರೀತಿ ಕೆಲಸ ಮಾಡ್ತಾನೆ.
ಗುರು ನಮ್ಮನ್ನು ಪರಂಪರೆಗೆ ಸೇರಿಸ್ತಾನೆ. ಗುರು ನಮಗೆ ಪರಂಪರೆಯಿಂದ ಜ್ಞಾನವನ್ನು ಕೊಡ್ತಾನೆ. ಗುರು ನಮಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾನೆ. ಸೊ ಆದ್ದರಿಂದ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಅದರಿಂದ ಎಲ್ಲರೂ ಕೂಡ ದೀಕ್ಷಾವಂತರಾಗಬೇಕು. ಯಾಕೆಂದ್ರೆ ನಮ್ಗೆ ಗುರುವಿನಿಂದನೇ ನಮಗೆ ಪರಂಪರೆ ಸಿಕ್ಕುತ್ತೆ, ಗುರುವಿಂದಲೇ ಪರಂಪರೆ ಜ್ಞಾನ ಸಿಕ್ಕುತ್ತೆ, ಗುರುವಿನಿಂದಲೇ ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ. ಆದ್ದರಿಂದ ನಾವು ನಾವು ಗುರುವಿಗೆ ಶರಣಾಗಬೇಕು ಅವರಿಗೆ. ಆವಾಗ ಗುರು ನಮಗೆ ಏನ್ ಹೇಳ್ತಾನೆ, ಜೀವಿಗೆ ಭಗವಂತಗೆ ಏನು ವ್ಯತ್ಯಾಸ ಅಂತ ಹೇಳ್ತಾನೆ. ಹಾಗಾಗಿ ನಾನೇ ದೇವರಾಗ್ಬೇಕು ಇದೆಲ್ಲ ಅವಾಗ ನಮ್ಗೆ ಇರೋದಿಲ್ಲ, ಇಂಥದ್ದಲ್ಲ. ಹಾಗಾಗಿ ನಾವು ಗುರುವಿನಿಂದ ದೇವರಿಗೂ ಜೀವಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ನಮಗೆ ಏನ್ ಹೇಳ್ತೇವೆ ಅಂದ್ರೆ ನಿಜವಾದ ಜ್ಞಾನ ಏನು ಅಂತಂದ್ರೆ ಅಧ್ಯಾತ್ಮ ಜೀವನದಲ್ಲಿ ವ್ಯಕ್ತಿಗತ ಅಸ್ತಿತ್ವ. ಅಂದ್ರೆ ಈ ಮಾಯಾವಾದಿಗಳು ಏನ್ ಹೇಳ್ತಾರೆ, ಅವರು ಆತ್ಮ ಪರಮಾತ್ಮ ಒಂದೇ ಅಂತ ಹೇಳ್ಬಿಡ್ತಾರೆ, ಲೀನವಾಗಿ ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವಾ, ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವುದು. ಆದರೆ ನಿಜವಾದ ಜ್ಞಾನ ಏನು, ನಮಗೆ ವ್ಯಕ್ತಿಯಾಗೇ ನಾವು ಉಳಿತೇವೆ. ಭಗವಂತನ ಲೋಕಕ್ಕೆ ಹೋದ್ರೂ ನಾವು ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ನಾವು ನಮ್ಮ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ, ಇದು ಅರ್ಥ ಆಯ್ತಾ ವ್ಯತ್ಯಾಸ? ಮಾಯಾವಾದಿಗಳಿಗೆ ಮತ್ತೆ ಭಕ್ತರಿಗೆ ಇರ್ತಕ್ಕಂಥ ವ್ಯತ್ಯಾಸ. ಹೌದು ಮತ್ತೆ. ಓಕೆ, ಈಗ ನಾವು ಮುಂದಿನ ಶ್ಲೋಕ ನೋಡೋಣ, 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮ ತನ್ನಿಷ್ಠ ತತ್ಪರಾಯಣಾಃ ಗಚ್ಚಂತಿ ಅಪುನರಾವರ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಅಂದ್ರೆ ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳಲ್ಲೆಲ್ಲವನ್ನೂ ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡಿಬಿಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಹೇಗೆ? ಶಿಲ ಪ್ರಭುಪಾದಕ್ಕೆ ಜೈ. ಅಂದ್ರೆ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೇವೆ ಆಗ ನಮ್ಮ ಆ ಭಗವಂತನ ಆಶ್ರಯವನ್ನು ನಾವು ಪಡ್ಕೊಳ್ತೇವೆ, ಗುರುವಿನ ಆಶ್ರಯ ಪಡ್ಕೊಳ್ತೇವೆ, ಭಗವಂತನ ಆಶ್ರಯ ಪಡ್ಕೊಳ್ತೇವೆ. ಆಗ ನಮ್ಮ ಶ್ರದ್ಧೆ, ಭಗವಂತನ ಮೇಲೆ ಶ್ರದ್ಧೆ, ಆಮೇಲೆ ಗುರುವಿನ ಮೇಲೆ ಶ್ರದ್ಧೆ, ಮತ್ತೆ ಈ ಶಾಸ್ತ್ರ ಗ್ರಂಥಗಳ ಮೇಲೆ ಶ್ರದ್ಧೆ ಇದ್ದಾಗ ನಮ್ಮ ಬುದ್ಧಿ, ಮನಸ್ಸು ಎಲ್ಲ ಶುದ್ಧವಾಗಿ ಹೋಗಿಬಿಡುತ್ತೆ. ಆಗ ಪರಿಶುದ್ಧವಾಗಿ ಬಿಡುತ್ತೆ. ನಮ್ಗೀಗ ಏನಾಗಿದೆ, ನಾವು ಅಜ್ಞಾನದಲ್ಲಿದ್ದೇವೆ, 3 ಗುಣದಲ್ಲಿ ಇದ್ದೇವೆ, ಆಮೇಲೆ ನಮಗೆ ಅನರ್ಥಗಳಿವೆ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಇದೆಲ್ಲ ಹೊರಟು ಹೋಗ್ಬಿಡ್ತದೆಯಂತೆ. ಇದನ್ನೆಲ್ಲ ಕಳ್ಕೊಳ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಹರೇ ಕೃಷ್ಣ, ಭಕ್ತಿ ಸೇವೆ ಮಾಡ್ಬೇಕು, ಗುರುಗಳ ಸೇವೆ ಮಾಡ್ಬೇಕು, ಭಗವಂತನಿಗೆ ಶರಣಾಗತನಾಗ್ಬೇಕು ಮಾತಾಜಿ. ನೋಡಿ ಇಲ್ಲಿ ಹೇಳ್ತದೆ, ಇಡೀ ನೋಡಿ ಒಂದೇ ಒಂದು ಸೆಂಟೆನ್ಸ್ ಅಂತೆ. ಏನದು? ಭಗವಂತ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ, ಇದು ಒಂದೇ, ಇದರ ಸುತ್ತಲೂ ಎಲ್ಲವೂ ಕೇಂದ್ರೀಕೃತ ಆಗಿದೆ. ಸೊ ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ಒಪ್ಕೊಳ್ಬೇಕು ಮೊಟ್ಟ ಮೊದಲು. ಏನ್ ಹೇಳಿ, ಏನು ಒಂದು ಚಿಕ್ಕ ಹುಡುಗಿಗೆ ಕೇಳಿದ್ರಂತೆ, ಯಾರು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಮತ್ತೆ ಅವ್ರ ಹತ್ರ ಒಬ್ರು ಈಗ ಇದು ದೀಕ್ಷೆಗಾಗಿ ಬಂದರಂತೆ. ಅವರಿಗೆ ಒಂದೇ ಕ್ವಶನ್ ಕೇಳಿದ್ರಂತೆ, ಕೃಷ್ಣ ಯಾರು? ದೇವೋತ್ತಮ ಪರಮ ಪುರುಷ. ಹೌದಾ, ಒಪ್ಕೊಂಡೆ, ಎಸ್, ದೀಕ್ಷಾ ತಗೋ. ಹೀಗೆ ಅಂದ್ರೆ ನಮ್ಮ ಶ್ರೀಲ ಪ್ರಭುಪಾದ ನಮ್ಗೇನ್ ತಿಳಿಸ್ಕೊಟ್ಟಿದ್ದಾರೆ, ಕೃಷ್ಣನ ಸುತ್ತ ನಮ್ಮ ಎಲ್ಲವೂ ಕೃಷ್ಣನ ಸುತ್ತ ಕೇಂದ್ರೀಕೃತ. ಏನದು? ಕೃಷ್ಣ ದೇವೋತ್ತಮ ಪರಮ ಪುರುಷ. ಇದನ್ನ ನಾವು ತಿಳ್ಕೊಂಡ್ರೆ ಆಮೇಲೆ ನಮ್ಗೆ ಗೊತ್ತುಂಟು, ನಮಗೆ ಕೃಷ್ಣನಿಗೆ ನಾವು ಶರಣಾಗ್ಬೇಕು, ಭಗವಂತನಿಗೆ ನಾವು ಶರಣಾಗ್ಬೇಕು. ಭಗವಂತನಿಗೆ ಡೈರೆಕ್ಟ್ ಆಗಿ ಹೋಗ್ಲಿಕ್ಕಾಗಲ್ಲ, ಗುರುಗಳಿಗೆ ಶರಣಾಗ್ಬೇಕು. ಇದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಪರಂಪರೆ ಜ್ಞಾನ ಬೇಕು. ಸೊ ಇದೆಲ್ಲ ಅವಾಗ ಅರ್ಥ ಆಗತ್ತಂತೆ. ಪರತತ್ವ ಅಂದ್ರೆ ಏನು? ಪರತತ್ವವನ್ನು ಬಲ್ಲವನು ನಾನಲ್ಲ ಅಂತ ಹೇಳ್ತಾ ಇದ್ರೆ, ಪರತತ್ವ ಅಂದ್ರೆ ಪರಮ ಸತ್ಯ, ಅಂದ್ರೆ ದೇವೋತ್ತಮ ಪರಮ ಪುರುಷ. ಸೊ ಅದೇ ಅವನನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ 3 ರೀತಿಯಲ್ಲಿ 3 ಹಂತದಲ್ಲಿ ತಿಳಿತಾರೆ. ಸೊ ಹಾಗಾಗಿ ಭಗವಂತನಿಗಿಂತ ಪರಮ ಸತ್ಯ ದೇವೋತ್ತಮ ಪರಮ ಪುರುಷ ಭಗವಂತ, ಅದು ಅಂತಿಮ ಸಿದ್ಧಾಂತ. ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ, ನನ್ನ ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವಂತನೇ ಕೃಷ್ಣನೇ ಪರಮ ಸತ್ಯ. ಸೊ ಅವನಿಗೆ 3 ಮುಖಗಳಿದೆ, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ. ಸೊ ಹಾಗಾಗಿ ಯಾರು ಭಗವಾನ್ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ ಅವರಿಗೆ ತನ್ನಿಂತಾನೆ ಬ್ರಹ್ಮನ್, ಪರಮಾತ್ಮ ಸಾಕ್ಷಾತ್ಕಾರ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಯಾವ ಸಂದೇಹ ಇರುತ್ತೆ, ಎಂತ ಡೌಟು ಇರೋದಿಲ್ಲಂತೆ.
ಈಗ ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ. ಈಗ ಯಾರಾದ್ರೂ ಕೇಳಿದ್ರೆ ನಿಮಗೆ ಡೌಟ್ ಉಂಟಾ? ಯಾರು ಭಗವಂತ ಅಂದ್ರೆ ಏನ್ ಹೇಳ್ತೀರಿ? ಕೃಷ್ಣ ಅಂತೀರಿ ಮಾತಾಜಿ. ದೇವೋತ್ತಮ ಪರಮ ಪುರುಷ. ಕೆಲವ್ರು ಹೇಳ್ತಾರೆ ನಾನು ಆ ದೇವ್ರ ಪೂಜೆ ಮಾಡ್ತಾನೆ, ಈ ದೇವ್ರ ಪೂಜೆ ಮಾಡ್ತಾನೆ. ಅವಾಗ ನೀವ್ ಏನ್ ಹೇಳ್ತೀರಿ ಅವರಿಗೆ? ಕೃಷ್ಣನ್ಗೆ ಪೂಜೆ ಮಾಡ್ರಿ ಅಂತ ಹೇಳ್ಬೇಕು ಮಾತಾಜಿ. ಕೃಷ್ಣ ನೀ ದೇವೋತ್ತಮ ಯಾವ ಪರಮ ದೇವ್ರಿಗೆ ಪೂಜ್ಯ. ಪೂಜೆ ಯಾವ ದೇವ್ರಿಗೆ ನೀ ಯಾವ ಪೂಜೆ ಮಾಡಿದ್ರೇನು ಕೃಷ್ಣನಿಗೆ ಸಮರ್ಪಣೆ ಅದು ಆಗುತ್ತೆ ಕೃಷ್ಣನ್ಗೆ ಹರೇ ಮಾತಾಜಿ. ಕೃಷ್ಣ ಸೇರೋದು. ಒಬ್ರೇ ಹೇಳ್ಬೇಕು ಹರೇ ಕೃಷ್ಣ. ಅವರು ಹೇಳ್ತಾರೆ ನಾನು ಈ ದೇವತೆ ಆ ದೇವತೆ ಪೂಜೆ ಮಾಡ್ತಾರೆ ಅಂತ. ಅವಾಗ ಏನ್ ಹೇಳ್ತೀರಿ? ಮಾತಾಜಿ ಅವ್ರು ಎಷ್ಟ್ ಹೇಳಿದ್ರು ಕೇಳಲ್ಲ ಮಾತಾಜಿ. ಆ ನಂಬಲ್ಲ ಮಾತಾಜಿ, ಅವ್ರು ಕೇಳಲ್ಲ. ನಾನು ಮಾರಮ್ಮನ್ ಪೂಜೆ ಮಾಡ್ತಾ ಇದ್ದೀನಿ, ನಾನು ಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲ, ಅವರು ಕೂಡ ಇದು ಕೃಷ್ಣನ್ ಪೂಜೆ ಮಾಡ್ರಿ, ನೀವು ಚಾಂಟಿಂಗ್ ಮಾಡ್ರಿ, ಅವರು ಕೂಡ ತುಂಬಾ ಇಷ್ಟ ಪಡ್ತಾರೆ ನಿಮ್ಮನ್ನ ಅಂತಂದ್ರೆ, ಇಲ್ಲ ಇಲ್ಲ ನಮ್ಗ್ ರೂಢಿ ಆಗೋಗ್ಬಿಟ್ಟಿದೆ, ನಾವ್ ಬಿಡಕ್ ಆಗಲ್ಲ ಅಂತಾರೆ ಮಾತಾಜಿ. ಹರೇ ಕೃಷ್ಣ. ಸೊ ಅದಕ್ಕೆ ಅವ್ರದಿನ್ನು ಅವ್ರಿಗೇನಾಗಿದೆ ಅಂತಂದ್ರೆ, ಯಶಾಂತ ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವಮೋ ಮುಕ್ತ ಭಜಂತೆ ಯೇ ದೃಢವ್ರತಾಹ. ಅವ್ರದ್ದು ಎಲ್ಲ ಪಾಪಗಳು ಸೌದು ಹೋಗ್ಬೇಕಂತೆ. ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತಂದ್ರೆ ಯಶಾಂತ ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವಮೋ ನಿರ್ಮುಕ್ತಂ ಭಜಂತೆ ಮಾಂ ದೃಢವ್ರತಾಹ. ಸೊ ಭಗವಂತನ ಭಕ್ತಿಗೆ ಬರ್ಬೇಕು ಅಂದ್ರೆ ಅವ್ರ ಪಾಪ ಎಲ್ಲ ಕಳೆದೋಗಿರ್ಬೇಕಂತೆ. ಈಗ ನಮ್ಗೆ ಭಕ್ತಿಗೆ ಬಂದಿದ್ದೇವೆ ಅಂದ್ರೆ ಏನು ಅರ್ಥ? ಹರೇ ಕೃಷ್ಣ. ನಮ್ ಪಾಪಗಳು ಸ್ವಲ್ಪನ ಕಳೆದಿದ್ದಾವೆ ಅಂತ ಮಾತಾಜಿ. ಸೊ ಯಾರು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕಾರ್ಯವನ್ನು ಮಾಡದಿದ್ದಾರೋ, ಯಾರ ಪಾಪ ಕಾರ್ಯಗಳು ಸವಿದು ಹೋಗಿದೆಯೋ ಸಂಪೂರ್ಣವಾಗಿ, ಅವರಿಗೆ ಭ್ರಾಂತಿಯ ದ್ವಂದ್ವ ಇರೋದಿಲ್ಲ. ಅವರು ದೃಢ ಮನಸ್ಸಿಂದ ಭಗವಂತನ ಭಕ್ತಿ ಸೇವೆಯನ್ನು ನಿಲ್ತಾರೆ. ಸೊ ಹಾಗಾಗಿ ಅವರದ್ದಿನ್ನೂ ಪಾಪಗಳು ಸವಿದಿಲ್ಲ. ಸೊ ಅದಕ್ಕೆ ಅವರಿಗೆ ಭಗವಂತ ದೇವೋತ್ತಮ ಪರಮ ಪುರುಷ ಯಾರು, ಈ ಜ್ಞಾನದ ಬೆಳಕು ಇನ್ನೂ ಸಿಕ್ಕಿಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ, ಇದು ಯಾರು ಏನ್ ಹೇಳ್ತಾರೆ ಅಂತಂದ್ರೆ, ಎಷ್ಟೋ ಜನ್ಮದಲ್ಲಿ ಇದು ಗುರುಕೃಷ್ಣ ಕೃಪಾಪಾಗೆ ಭಕ್ತಿಲತಾ ಬೀಜ. ಎಷ್ಟೋ ಜನ ತಿರುಗ್ತಾ ಇರ್ತಾರೆ ಜಗತ್ತಲ್ಲಿ ಅಲ್ವಾ? ಆದರೆ ಕೆಲವೇ ಜನರಿಗೆ, ಪುಣ್ಯವಂತರಿಗೆ ಗುರುಕೃಷ್ಣ ಕೃಪೆಯಿಂದ ಭಕ್ತಿ ಸಿಗುತ್ತಂತೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಗುರುಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ. ಆಯ್ತು. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಅಂದ್ರೆ ಒಂದೇ ಕಾಲದ ಏಕತೆ ಮತ್ತು ಪ್ರತ್ಯೇಕತೆ. ಸೊ ಏಕತೆ ಮತ್ತು ಪ್ರತ್ಯೇಕತೆ ಅಂದ್ರೆ ನಾನು ಭಗವಂತನ ಅಂಶ, ಆದರೆ ಭಗವಂತ ವಿಭು, ನಾನು ಅಣು. ಒಂದೇ ಅಂಶ, ಆದ್ರೆ ನಮ್ಮಲ್ಲಿ ವ್ಯತ್ಯಾಸ ಇದೆ. ಏನದು? ಅವನು ವಿಭು, ನಾನು ಅಣು. ಇದು ವ್ಯತ್ಯಾಸ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಸೊ ಈ ರೀತಿಯಾದ ಜ್ಞಾನದಿಂದ ಅವನು ಮುಕ್ತಿ ಮಾರ್ಗದಲ್ಲಿ ನಡೆಯಬಲ್ಲ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸೋಣವಾ? ಹರೇ ಕೃಷ್ಣ. ಇನ್ನು ಮಾಡ್ಬೇಕಾ? ಹರೇ ಕೃಷ್ಣ. 10 ಮಿನಿಟ್ಸ್ ಇದೆ ಅಷ್ಟೇ ಮಾತಾಜಿ. ಮಾಡ್ಬೇಕಾ ಇನ್ 10 ಮಿನಿಟ್ಸ್? ಮುಂದಿನ ತುಂಬಾ ಚೆನ್ನಾಗಿದೆ. 18ನೇ ಶ್ಲೋಕ ಮಾಡ್ಬಿಡಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಇಲ್ಲಿ ಸಮದರ್ಶಿಗಳಾಗೋದು ಹೇಗೆ ಅಂತ ನೋಡೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಇದು ಯಾರ್ದು ವಿಚಾರ ಹೇಳ್ತಾ ಇದ್ದಾರೆ? ಇಲ್ಲಿ ಭಕ್ತ ಭಾಗವತ ಅಂದ್ರೆ ಫಸ್ಟ್ ಕ್ಲಾಸ್ ಡಿವೋಟಿ. ಈಗ ನಾವೆಲ್ಲ ಭಕ್ತಿಗೆ ಬಂದಿದ್ದೇವೆ ಅಂದ್ರೆ ನಾವು ಕನಿಷ್ಠ ಅಧಿಕಾರಿಗಳು ಅಲ್ವಾ? ಭಕ್ತಿಗೆ ಬಂದಿದ್ದೇವೆ, ನಮ್ಗೆ ಭಗವಂತ ಏನು ಸ್ವಲ್ಪ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಭಕ್ತ ಭಾಗವತರು ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮ ಅಧಿಕಾರಿ ಅಂತ ಕೇಳಿದ್ದೇವೆ ನಾವು ಅಲ್ವಾ? ಇಲ್ಲಿ ಉತ್ತಮ ಅಧಿಕಾರಿ ಯಾರು ಇಲ್ಲಿ ಹೇಳ್ತಾ ಇರೋದು? ಉತ್ತಮ ಅಧಿಕಾರಿಗಳ ಬಗ್ಗೆ. ಅವರು ಏನ್ ಮಾಡ್ತಾರೆ? ನಿಜವಾದ ಜ್ಞಾನ ಪಡ್ಕೊಂಡಿದ್ದಾರೆ. ಟ್ರೂ ನಾಲೆಡ್ಜು, ನಿಜವಾದ ಜ್ಞಾನ ಏನದು? ನಾನು ಭಗವಂತನ ನಿತ್ಯ ನಿರಂತರ ಸೇವಕ, ನನ್ನ ದೇಹ ಅಲ್ಲ ನನ್ನ ಆತ್ಮ. ಇದು ಗೊತ್ತಿದೆ ಅವರಿಗೆ. ಸೊ ಹಾಗಿದ್ದಾಗ ಅವರು ಎಲ್ಲರನ್ನು ಒಂದೇ ತರ ನೋಡ್ತಾರಂತೆ. ನೋಡಿ, ಒಬ್ಬ ಬ್ರಾಹ್ಮಣ ಇದ್ದಾನೆ, ನಾವು ಒಂದು ಹಸು ಇದೆ, ಒಂದು ಆನೆ ಇದೆ, ಒಂದು ನಾಯಿ ಇದೆ, ನಾಯಿ ತಿನ್ನೋ ಮನುಷ್ಯ ಇದ್ದಾನೆ, ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅವನು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅಂದರೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅಂತಂದ್ರೆ, ನೋಡಿ ಇಲ್ಲಿ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಸ್ಪೀಸೀಸ್ ಅಂಡ್ ದ ಕಾಸ್ಟ್. ಇಲ್ಲಿ ಕಾಸ್ಟ್ ಇದೆ. ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬವ ಚಾಂಡಾಲ, ಇದು ಕಾಸ್ಟ್. ಆಮೇಲೆ ಸ್ಪೀಸೀಸ್ ಅಂದ್ರೆ ಒಂದು ಪ್ರಾಣಿ, ಒಂದು ಮನುಷ್ಯ, ವ್ಯತ್ಯಾಸ ಇದೆ ಅಲ್ವಾ? ಆದ್ರೆ ಅವನು ವ್ಯತ್ಯಾಸ ಮಾಡುವುದಿಲ್ಲ. ಪ್ರಾಣಿಗೂ ಮನುಷ್ಯನಿಗೂ ವ್ಯತ್ಯಾಸನೂ ನೋಡುವುದಿಲ್ಲ, ಆಮೇಲೆ ಜಾತಿಗೂ ವ್ಯತ್ಯಾಸ ನೋಡುವುದಿಲ್ಲ. ಹರೇ ಕೃಷ್ಣ. ಹಾಗಾಗಿ
ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮಾತಾಜಿ, ದಾಕ್ಷಾಯಿಣಿ ಮಾತಾಜಿ. ಹಾಗಾಗಿ ಯಾಕೆ ಅಂತಂದ್ರೆ ಅವನು ಭಗವಂತ ಭಕ್ತನು, ಭಕ್ತ ಭಾಗವತ ಯಾಕೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅಂದ್ರೆ ಎಲ್ಲರಲ್ಲೂ ಆತ್ಮ ಪರಮಾತ್ಮ ನೋಡ್ತಾನೆ. ಹೊರಗಿನ ದೇಹ ನೋಡುದಿಲ್ಲ. ನಾಯಿ ದೇಹ, ಇದು ಹಸುವಿನ ದೇಹ, ಇದು ಆನೆ, ಇದು ಮನುಷ್ಯ, ಇವನು ಚಾಂಡಾಲ, ಇದೆಲ್ಲ ನೋಡುದಿಲ್ಲ. ಎಲ್ಲರ ಹೃದಯದಲ್ಲೂ ಏನೇನ್ ನೋಡ್ತಾನೆ? ಆತ್ಮ ಪರಮಾತ್ಮ ನೋಡ್ತಾನೆ. ಏನನ್ನ ನೋಡ್ತಾನೆ ಅವನು? ಆತ್ಮ ಪರಮಾತ್ಮ. ಆತ್ಮ ಆತ್ಮ ಪರಮಾತ್ಮ ನೋಡ್ತಾನೆ. ಸೊ ಹಾಗಾಗಿ ಅಂದ್ರೆ ಪ್ರತಿಯೊಂದು ಜೀವಿಯನ್ನು ಸ್ನೇಹಿತ ಅಂತ ಕಾಣ್ತಾನಂತೆ. ಏನ್ ಮಾಡ್ತಾನೆ ಅವನು? ಫ್ರೆಂಡ್, ಪ್ರತಿಯೊಂದು ಜೀವಿಗಳು ಸ್ನೇಹಿತ ಅಂತ ಕಾಣ್ತಾನೆ ಮಾತಾಜಿ. ಸ್ನೇಹಿತ ಅಂತ ಕಾಣ್ತಾನೆ ಅವನು. ಪ್ರತಿಯೊಬ್ಬರಲ್ಲಿಯೂ ಆತ್ಮ ಪರಮಾತ್ಮನು ಕಾಣ್ತಾನೆ. ಪ್ರತಿಯೊಂದು ಜೀವಿಯಲ್ಲಿಯೂ ಸ್ನೇಹಿತ ಅಂತ ಕಾಣ್ತಾನೆ. ಹಾ, ಬ್ರಾಹ್ಮಣನ ದೇಹವು ಅಂತ್ಯಜನ ದೇಹವು ಒಂದೇ ಅಲ್ಲ, ಆದರೂ ಪರಮಾತ್ಮನಾಗಿ ಭಗವಂತನು ಅಂತ್ಯಜನ ಶರೀರದಲ್ಲೂ ಇದ್ದಾನೆ, ಬ್ರಾಹ್ಮಣನ ಶರೀರದಲ್ಲೂ ಇದ್ದಾನೆ. ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಪರಮಾತ್ಮ ಇರೋದ್ರಿಂದ ಆ ದೇಹ ದೇವಾಲಯ. ಏನದು ಹೇಳಿ? ಹರೇ ಕೃಷ್ಣ. ದೇಹ ದೇವಾಲಯ ಅಂತ ತಿಳ್ಕೊ. ಹೇಗೆ? ಯಾಕೆ ದೇಹ ದೇವಾಲಯ? ಇದು ಪರಮಾತ್ಮ ಶರೀರ ಪರಮಾತ್ಮ ಇದ್ದಾನೆ ಅಲ್ಲಿ. ಪರಮಾತ್ಮನ್ ಕಾಣ್ತಾನಲ್ಲ ಮಾತಾಜಿ. ನಾಯಿ ಶರೀರದಲ್ಲೂ ಪರಮಾತ್ಮ ಇದ್ದಾನೆ. ಪರಮಾತ್ಮನಲ್ಲಿ ಕಾಣ್ತಾನೆ. ನಾಯಿ ಶರೀರದಲ್ಲೂ ಪರಮಾತ್ಮ ಇದ್ದಾನೆ. ಹೌದು. ಪ್ರತಿ ಜನ ಶರೀರದಲ್ಲಿ ಇದ್ದಾನೆ. ಎಲ್ಲರ ಶರೀರದಲ್ಲಿ ಇರೋದ್ರಿಂದ ಎಲ್ಲ ಶರೀರವು ಭಗವಂತನ ದೇಗುಲ. ಹಾಗಾಗಿ ಅವನು ವ್ಯತ್ಯಾಸನೇ ಕಾಣುದಿಲ್ಲಂತೆ ನೋಡಿ. ಸೊ ಈ ದೇಹ ಹಂಗಲ್ಲಿ ಯಾಕೆ ಬಂತು? ಅದಕ್ಕೆ ನಾಯಿ ಶರೀರ ಯಾಕೆ ಬಂತು? ಮತ್ತೊಂದಕ್ಕೆ ಆನೆ ಶರೀರ ಯಾಕೆ ಬಂತು? ಮತ್ತೊಬ್ಬನಿಗೆ ಅವನು ಚಾಂಡಾಲನ ಮನೇಲಿ ಯಾಕೆ ಹುಟ್ಟಿದ? ಇವನು ಬ್ರಾಹ್ಮಣ ಯಾಕಾದ? ಇದು ಯಾಕೆ ಅಂತಂದ್ರೆ ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳು. ತಮೋ ಗುಣದಲ್ಲಿ ಏನಾಗುತ್ತೆ? ನಾಯಿ ಪ್ರಾಣಿ ಆಗ್ಬಿಡ್ತೇವೆ ಅಲ್ವಾ? ಆನೆ ತಮೋಗುಣ, ಪ್ರಾಣಿ ಶರೀರ ಬರುತ್ತೆ ಅಲ್ವಾ? ಸತ್ವ ಗುಣದಲ್ಲಿದ್ರೆ ಅವನು ಬ್ರಾಹ್ಮಣ ಅಲ್ವಾ? ಬ್ರಾಹ್ಮಣರ ಶರೀರ ಬರುತ್ತೆ. ಇದು ಅವರಿಗೆ ಗೊತ್ತುಂಟು. ಯಾರಿಗೆ ಗೊತ್ತುಂಟು? ಭಕ್ತ ಭಾಗವತನಿಗೆ ಗೊತ್ತುಂಟು. ಭಕ್ತನಿಗೆ, ಪರಮ ಭಕ್ತನಿಗೆ ಗೊತ್ತು. ಅವನು ಪರಮ ಭಕ್ತ ಅಂದ್ರೆ ಭಾಗವತ ಉತ್ತಮ ಭಕ್ತನಿಗೆ ಗೊತ್ತುಂಟು. ಸೊ ಹಾಗಾಗಿ ಎಲ್ಲರ ಶರೀರದಲ್ಲೂ ಭಗವಂತ ಪರಮಾತ್ಮನಾಗಿದ್ದಾನೆ. ಆಮೇಲೆ ಅವನಿಗೆ ಯಾಕೆ ಆ ಶರೀರ ಸಿಕ್ಕಿದೆ ಅಂದ್ರೆ ಅವರವರ ಗುಣಕ್ಕೆ ಸಿಕ್ಕಂತೆ ಸಿಕ್ಕಿದೆ. ಸೊ ಹಾಗಾಗಿ ಅವರಿಬ್ಬರಿಗೂ ಪ್ರಜ್ಞೆ ಉಂಟು, ಆತ್ಮ ಉಂಟು, ಪರಮಾತ್ಮ ಉಂಟು. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ? ಅವರು ವ್ಯತ್ಯಾಸ ಕಾಣುವುದಿಲ್ಲ. ಅವರು ದೇಹವನ್ನು ನೋಡೋದಿಲ್ಲ. ಯಾಕೆ ಅಂದ್ರೆ ಅವರು ದೇಹ ಭಾವನೆಯಲ್ಲಿ ಇಲ್ಲ. ಏನಕ್ಕೆ? ಅವರು ದೇಹ ಭಾವನೆ ಇದ್ದಾರೆ ಆಯ್ತಾ? ಆತ್ಮದ ಭಾವನೆಯಲ್ಲಿ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ನಾವು ಇವತ್ತಿಗೆ ಏನ್ ಮಾಡೋಣ? ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ